ತಂಡಗಳು ಬರ್ತಾರೆ. ದಕ್ಷಿಣ ಕನ್ನಡದ ಟೈಟಾನ್ಸ್ ನಿರ್ಗಜೆಯಾಗಿದ್ರೆ ಕೇರಳದ ಗಡಿನಾಡ ಜಿಲ್ಲೆಯಾಗಿರುವಂತಹ ಕುಂಜತ್ತೂರಿನ ಮಾಲಿಂಗೇಶ್ವರ ತಂಡವಾಗಿದೆ. ಮಹಾಲಿಂಗೇಶ್ವರ ಕುಂಜತ್ತೂರು ತಂಡ ಇನ್ನೂಟ ಮುಂದಿನ ಸ್ಪರ್ಧೆಯಲ್ಲಿ 30ನೇ ಸ್ಪರ್ಧೆಯಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡದ ಆಗಮನವಾಗುತ್ತಾ ಇದೆ ನೋಡಿ ಬಂಧುಗಳೇ. ಕಬಡ್ಡಿ ಸ್ಪರ್ಧೆಯಲ್ಲಿ ಬಹಳಷ್ಟು ಬಹುಮಾನಗಳನ್ನು ಗಳಿಸಿಕೊಳ್ಳುವಂತಹ ತಂಡ ಈ ಬಾರಿ ತನ್ನ ಹಬ್ಬದ ಕಾಡಿನ ತಂಡವನ್ನು ಗಮನಿಸಿಕೊಳ್ತಾರೆ. ರವಿ ಶೆಟ್ಟಿಯವರ ಸಾರಥ್ಯದಲ್ಲಿರುವ ತಂಡವಾಗಿದೆ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡ. ಪಂದ್ಯಗೊಂಡಂಗೆ ಇಲ್ಲಿ ಕಾಣಬಹುದು. ದ್ವಿತೀಯ ಸ್ಥಾನಕ್ಕಿರುವಂತಹ ಶ್ವಾಸದ ಭಾಗ ನೀಡಿದವರು ಶಿವರಾಮ ಪೇರ್ಪೇಟೆಗ ತಾವುಗಳು ದಯವಿಟ್ಟು ಅಂಕಣಕ್ಕೆ ಬರುವಂತೆ ಅವರನ್ನ ಸ್ಮರಣೆಗೆ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ದಯವಿಟ್ಟು ಶಿವರಾಮ ಪೇರ್ಪೇಟೆಗ ದಯವಿಟ್ಟು ತಾವುಗಳ ಉಪಸ್ಥಿತಿಯನ್ನ ಕ್ರೀಡಾಂಗಣದಲ್ಲಿ ಕಂಡುಕೊಳ್ಳಿ. ನಮಗೆ ಬಹಳಷ್ಟು ಸಹಾಯಸ್ತವನ್ನ ನೀಡಿ ನಮಗೆ ಟ್ರೋಫಿಯ ಸಹಾಯಕಾರವನ್ನು ನೀಡಿದ ತಮ್ಮ ಉಪಸ್ಥಿತಿಯನ್ನ ಕಂಡುಕೊಳ್ಳಲು ನಾವು ಖಂಡಿತವಾಗಿಯೂ ಅತ್ಯಂತ ಆಭಾರಿಯಾಗಿದ್ದಾರೆ. ಶಿವರಾಮ ಪೆಳದಡಿಗ ಬನ್ನಿ. ನೋಡಿ 30ನೇ ಸ್ಪರ್ಧೆ ಇರುವುದಿಲ್ಲ. ಇದರಾಗಿ ಜಟಾಯು ವೃತ್ತ ಬಂದು ನಮ್ಮ ತಂಡವನ್ನು ತೋರ್ಪಡಿಸಿಕೊಳ್ಳಿ. 31ನೇ ಸ್ಪರ್ಧೆಯಲ್ಲಿ ಎಸ್ಕೆ ಕಾಸರಗೋಡು ವರ್ಸಸ್ ಕೂಡ್ಲು ಎಸ್ವಿಎಂ ಕೂಡ್ಲು ಎಸ್ಕೆ ಕಾಸರಗೋಡು അടുത്ത മത്സരം മാച്ച് നമ്പർ 31 എസ്കെ കാസർഗോഡ് വേഴ്സസ് എസ്വിഎം കൂഡ്ലു ടീം വരിക. മാച്ച് നമ്പർ 30 നടക്കുന്നില്ല. ജടായു വൃത്ത ತಂಡಗಳು ತಮ್ಮ ತಂಡವನ್ನು ತೋರ್ಪಡಿಸಿಕೊಳ್ಳಿ. ದಕ್ಷಿಣ ಕನ್ನಡದ ಹೆಮ್ಮೆ ತಂಡ ಟೈಟಾನ್ಸ್ ವೇದಿಕೆ ಜಯಾದ ಮತ್ತೊಂದು ಕಡೆಯಲ್ಲಿ ಕಾಣಬಹುದು. ಮತ್ತೊಂದು ನಮ್ಮ ಕಾಸರಗೊಳಿಸಿದ ಹೆಮ್ಮೆ ತಂಡ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡದ ನಡುವೆ ಒಂದು ಜಿದ್ದಾಜಿದ್ದಿನ ಹೋರಾಟದ ಕಾಹಳವಾಗಿದೆ ಬಂಧುಗಳೇ. ಖಂಡಿತವಾಗಿಯೂ ಹಬ್ಬದ ಕಾಟದ ಲವದ ಮಾದರಿಯ ಕೇಳಿ ವಿಭಾಗಕ್ಕೆ ಮೊದಲ ಪಾದಾರ್ಪಣೆಯಾಗಿದೆ ಬಹುಶಃ ಈ ಒಂದು ಸ್ಪರ್ಧೆಗೆ ಬಹಳಷ್ಟು ತಂಡಗಳು ಪಾದಾರ್ಪಣೆಯನ್ನು ಮಾಡಿದೆ. ಖಂಡಿತವಾಗಿ ಸರಿಸುಮಾರು 4-5 ತಂಡಗಳು ಈ ಒಂದು ಅಂಗಣಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ ಹೊಸದಾಗಿ. ಅದರಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡ ಕೂಡ ಒಂದು ಕಬಡ್ಡಿಯಲ್ಲಿ ಗುರುತಿಸಿಕೊಂಡಂತ ತಂಡವಾಗಿ ಮಹಾಲಿಂಗೇಶ್ವರ ಖಂಡಿತವಾಗಿ ಈ ಬಾರಿ ಹಬ್ಬದ ಕಾಟಕ್ಕೆ ಪ್ರೋತ್ಸಾಹವನ್ನು ಗಮನಿಸ್ತಾ ಇದೆ. ಆದರೆ ಟೈಟಾನ್ಸ್ ನೇರ್ಗಜೆ ಸ್ವಲ್ಪ ಮಟ್ಟಿಗೆ ಅನುಭವಿ ತಂಡವಾಗಿದೆ. ಮತ್ತೊಂದು ಕಡೆಯಲ್ಲಿ ಬಿಟ್ಟುಕೊಂಡು ಆಟಗಾರರಲ್ಲಿ ಕಾಣಬಹುದು ಟೈಟಾನ್ಸ್ ಬಗ್ಗೆ ಒಂದು ಜಿದ್ದಾಜಿದ್ದಿನ ಹೋರಾಟವಾಗಿದೆ. ಮಹಾಲಿಂಗೇಶ್ವರ ಕುಂಜತ್ತೂರು ತಂಡ ಸತತ ಪ್ರಯತ್ನವಾದರೂ ಕೂಡ ಇಲ್ಲಿ ಟೈಟಾನ್ಸ್ ಹಕ್ಕನ್ನು ಗಳಿಸಿಕೊಳ್ಳುವಂತಹ ಯಶಸ್ವಿಯಾಗಿ ಸಾಗುತ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡ ಟೈಟಾನ್ಸ್ ಕಚ್ಚೆ ತಂಡವಾದರೆ ಅವಕಾಶಗಳು ಇನ್ನೂ ನಿಮ್ಮ ಮುಂದೆ ಇಲ್ಲ. ಮುಂದಿನ ಸ್ಪರ್ಧೆಗೆ ತಯಾರಿಗೆ ನಡೆಸುವಂತಹ ಕ್ಷಣ. ಮ್ಯಾಚ್ ನಂಬರ್ 30 ಶಂಕಶಕ್ತಿ ಕೈಯ ಅದು ಓಪನ್ ಆದ ಕಾರಣ ಎದುರಾಳಿ ತಂಡಕ್ಕೆ ಬೋನಸ್ ಅಂಕವಾಗಿದೆ. ಕ್ಷಣ 31ನೇ ಮ್ಯಾಚ್ ಬಂದಾಗ 31 ಅಷ್ಟೇ. ಎಸ್ಕೆ ಕಾಸರಗೋಡು ಎಸ್ವಿಎಂ ಕೂಡ್ಲು അതുപോലെ എസ്പിഎം കൂടുതൽ പോരാട്ടമാണ് അടുത്ത മത്സരം. മാച്ച് നമ്പർ 32 കൂഡ്ലു versus Brothers Gullikette.
ಎಸ್ ಪಂದ್ಯಕೂಟದ 29ನೇ ಸ್ಪರ್ಧೆ ಮೊದಲ ಸ್ಪರ್ಧೆಯಲ್ಲಿ ಸಂಘಶಕ್ತಿ ಕೈಯಾರು ಇಲ್ಲ. ಎದುರಾಳಿ ತಂಡಕ್ಕೆ ಬೋನಸ್ ಇಲ್ಲ. ಜಟಾಯು ಬಿಟ್ಟ. ಎಸ್ ಜಟಾಯು ಬಿಟ್ಟ ತಂಡಕ್ಕೆ ಬೋನಸ್ ಇಲ್ಲ. ಅದಾದ ಬಳಿಕ ಕಾಣಬಹುದು ಇಲ್ಲಿ ಎಸ್ಕೆ ಕಾಸರಗೋಡು. ಎಸ್ಕೆ ಕಾಸರಗೋಡು ವಿರುದ್ಧವಾಗಿ ಕೂಡ್ಲು ಎ. ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಒಂದು ತಂಡ ಎಲ್ಲೋ ಕಾರಣಗಳನ್ನು ಕೈ ಹಿಡಿച്ച ಎಸ್ ಎರಡು ಟೀಮಿನ ಅವರಿನ ಒಂಬತ್ಮಾಲೆ ಗಳಿಯದ ತಟ್ಟೆ ವಿನ್ನ ಕಾರಣಾಣ ಹರಿಗೇಶ್ವರ ಕುಂಜತ್ತೂರು ಬಿಟ್ಟು ಬಂದವರು ಹೋರಾಡಿ ಒಂದು ಪ್ರಲೋಟ ಬಂದನೆ ಆನೆ ಬೆಳೆಸಾಲ್ ಒರಟ್ಟು ಬೆಳೆಸಾಲ್ ಮೊದಲೇ ಅಡುತ್ತದ ಉಳಿದ ಕಂಡಗ ಪಕ್ಷಿದಿರುವುದ ಕಾರಣ ವನ್ಯ ಪಡೆಗಳನ್ನು ಕುದಿಸಿ ಹೋಗುವುದಾಣ ಆದಿಶಕ್ತಿ ವಿಶೇಷಗಳು இரண்டாவது சட்டை நாடியுள்ள தொடைத்தத்தில் ஆண்மத்தை முதலில் கொள்ள விளையா வெட்டு வெட்டுகான போராளிகள் மகேಶ್ವರ ಕುಂಜತ್ತೂರು ಒಂದು ಹೆಜ್ಜೆ ಮಹೇಶ್ವರ ಕುಂಜತ್ತೂರು ಮಹೇಶ್ವರ ಕುಂಜತ್ತೂರು ತಂಡಕ್ಕೆ ಆರ್ಡರ್ಸ್ ನೀಡಲು ಅವಕಾಶವನ್ನು ಕಳೆದುಕೊಂಡಿದ್ದೀರಾ. ಈ ಬಾರಿ ಎರಡನೇ ಅವಕಾಶವನ್ನು ಕಳೆದುಕೊಳ್ಳದೆ ತಂಡವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಈ ಒಂದು ಸುತ್ತನ್ನು ಗೆಲ್ಲಲೇಬೇಕು. ಆದರೆ ಮತ್ತೆ ಬೋನಸ್ ಅಂಕದೊಂದಿಗೆ ಟೈಟನ್ಸ್ ಬೀರ್ ಪೇಚೆ. ಮೊದಲ ಸ್ಪರ್ಧೆಯಲ್ಲಿ ಸಂಘಶಕ್ತಿ ಕೈಯಾರು ಸ್ಪರ್ಧಿಸುವುದಿಲ್ಲ. ಎದುರಾಳಿ ತಂಡ ಜಟಾಯು ಬಿಟ್ಟ ತಂಡಕ್ಕೆ ಬೋನಸ್ ಅಂಕ. ತದಬಳಿಕ ಮೊದಲ ಸ್ಪರ್ಧೆಯಲ್ಲಿ ಕಾಸರಗೋಡಿನ 7 ಬಲಶಾಲಿ ತಂಡಕ್ಕೆ ಕೈಯನ್ನು ಕೊಡ್ತಾ ಇದ್ದಾರೆ. ಎಸ್ಕೆ ಕಾಸರಗೋಡು, ಎಸ್ವಿಎಂ ಕೂಡ್ಲು. ಎಸ್ ಮುಂದಿನ ಸ್ಪರ್ಧೆಯಲ್ಲಿ ಸಿದ್ಧವಾಗಿ ಎಸ್ವಿಎಂ ಕೂಡ್ಲು ಬಿ ಬ್ರದರ್ಸ್ ಗೋಳಿಕಟ್ಟೆ. ಇದೀಗ ಸ್ಪರ್ಧೆ 31ನೇ ಸ್ಪರ್ಧೆಯಲ್ಲಿ ಎಸ್ಕೆ ಕಾಸರಗೋಡು ವರ್ಸಸ್ ಎಸ್ವಿಎಂ ಕೂಡ್ಲು ಎ ತಂಡ ಬರುತ್ತೆ. ಪುನೀತ್ ಬಿರ್ಲಾ ಪುನೀತನ ಓಲ ಟೀಮ್ನ ಗಮನದಲ್ಲಿ ಎತ್ತುಕೊಳ್ಳಿದೆ. ಎಸ್ಕೆ ಕಾಸರಗೋಡು ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಎದುರಾಳಿ ತಂಡ ಎದುರಾಳಿಗಳು ತಯಾರಾಗಿರುತ್ತಾಣ. ಹರಿಶನ ಎಲ್ಲದಲ್ಲಿ ತಾನೇ ದೀಪಾವಳಿ ಹಬ್ಬ. ಎಸ್ ಇನ್ನಿದು ಬಲ್ಲದ ಹಬ್ಬ. ಯಾಕಂಡ ಈ ಬಂದೊಟ್ಟು ಬಲ್ಲೆ ನಮ್ಮ ಸುಧನ್ಮಗಳು ಬಲ್ಲೆ ಬಂದ ಒಂದೆರಡು ಬಾರಿಗಳ ಬಲ್ಲದ ಬಂದವರನ್ನು ಅಂಜನೆ ಬಲ್ಲದ ಬಂದವರನ್ನು ಅಂಜನೆ ಯಾಕಂದ್ರೆ 3 ದಕ್ಷಿಣ ಕನ್ನಡ ಸೇರಿಸುವಾಗ 5 ಬಲ್ಲದ ಬಂದವರು ಪಂಡ ಇನ್ನೀಗ 19ನೇ ದಿನದಲ್ಲಿ ಬಲ್ಲದ ಪರ್ವಂತೆ ನಮಗೆ ಬರಬೇಕು. ಎಸ್ ಖಂಡಿತವಾದ ಮಸ್ತು ಬಂದಿದ ಒಂದು ಏನಪ್ಪ ಆಗ್ತದೆ ನಮ್ಮ ಪಂಡ ಇನಿ ಪಂಡ 11 ಗಂಟೆ ಐನಾತೆ 12 ಗಂಟೆ ಆಗಿದೆ. ಸರ್ಕಾರ ಶಿವಮೊಗ್ಗ ಕೂಡ್ಲು ಕಾಸರಗೋಡ ಒಂದು ಕಡೆ ಎಸ್ಕೆ ಕಾಸರಗೋಡು ತಂಡಗಳ ನಡುವೆ ಸ್ಪರ್ಧೆ ಆಗಿದೆ. ಲೀಗಡಿಸುವಂತೆ ನಮಸ್ಕಾರ ಮನಸ್ಸರವಾಣ ತೋನದ ಶಿವಮೊಗ್ಗ ಕೂಡ್ಲು ಬಿ ಬ್ರದರ್ಸ್ ಗೋಳಿಕಟ್ಟ ಗಟ್ಟೆ ಈ ತಂಡಗಳು ಕೂಡ ಸಿದ್ಧತೆ ನಡೆಯುತ್ತೆ. ಶಿವಮೊಗ್ಗ ಕೂಡ್ಲು ಅಂಡ್ ಬ್ರದರ್ಸ್ ಗೋಳಿಕಟ್ಟೆ ತಾವುಗಳು ಕೂಡ ಸಿದ್ಧತೆ ನಡೆಸುವಂತೆ. ಇವಾಗ ಪಂದ್ಯಕೂಟದ 31ನೇ ಸ್ಪರ್ಧೆಯಲ್ಲಿ ಶಿವಮೊಗ್ಗ ಕೂಡ್ಲು ಕಾಸರಗೋಡು ವಿರುದ್ಧವಾಗಿ ಎಸ್ಕೆ ಕಾಸರಗೋಡು ಸಣ್ಣ ಕೂಡ್ಲು ಕಾಸರಗೋಡು ಮೊದಲ ಕಡೆಯಲ್ಲಿ ಶಿವಮೊಗ್ಗ ಕೂಡ್ಲು ಕಾಸರಗೋಡು. ಎಸ್ பெண்டவட்டிய கலைகள பன்னபொருந்த கலிமன் சாமி கள்ளிகளுடைய இடபொருந்த 14 ಪ್ರಜಾಪತಿಗಳಲ್ಲ ಈತವಣ್ಣ 12ನೇ ಪಡಪೈತಡಿಯ 12ನೇ ಪಟ್ಟ ಗುರುಪೆರುಮಾಳಾನ ಕಡಿಯಂಗದಲ್ಲಿ ഒരുപാട് എസ്കെ ഭഗവാന്റെ ಶಿವಮೊಗ್ಗ ಕೂಡಲವಿರುವ ಕೋಲಾಟ ಮಾಡ್ತಿಯವನವರೇ ಆದ್ಯವಾಗಿ ಪಡಗಳಿಂದ ಜೋಡವಿಟ್ಟನ ಪಾಠ ಕೋಲಾಳಿಗಳಾದ ತವಣ ಕಲಿಯದ ದಂಡದ ಬೆಲೆಗುದ ಮೆನ್ನು ಕಾರ್ಯಗಳನ್ನ ಮೆನ್ನು ಗೋಳ ಕಾರ್ಯಗಳಾನ ಶಿವಮೊಗ್ಗ ಗೋಳ ಕಾಸರಗೋಡ ವಿಭಾಗದಲ್ಲಿ ಬರವಾದ ನಡೆಯುತ್ತ ಎಸ್ಕೆ ಸಣ್ಣಗೋಡ ಕಾಸರಗೋಡ ನಡೆಯುತ್ತ ಟೀಮ್ಗಳು ಎಸ್ಕೆ ಕಾಸರಗೋಡು ಪಕ್ಷ ഇവിടെ ಶಿವಮೊಗ್ಗമാണ് ಪಕ್ಷ ಎಸ್ಕೆ ಕಾಸರಗೋಡು ಎಸ್ ವೀರಣ್ಣ ಕಿರಾಡಿಗಳಾದ ಹೋರಾಟ ಮಾಡುತ್ತಾರೆ. ಎಸ್ ಬೆಟ್ಟ ಬಿಡುವ ಹೋರಾಡಿಗಳಾದ ಶಿವಮೊಗ್ಗ ಕೂಡಲೇ ಎಸ್ಕೆ ಚೂಡ ಚೂಡಲ್ಲ ಪ್ರಕಲ್ಪದ
പറയുന്ന ശിവമംഗല കൂടലിന്റെ ആദ്യ സെറ്റ് പരാജയപ്പെടുകയാണ്. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು SK ಸಣ್ಣಗೂಡು ಕಾಸರಗೋಡು ಎಂದಾದ ಲೀಗ್ ಮ್ಯಾಚ್ ಆಯ್ಕೊಂಡು ಹೋಗೋಣ ಅಂದಾಜು ಒಳ್ಳೆ ಲಾಸ್ಟ್ ಕೂಡ ಒಳ್ಳೆ ಖಂಡಿತವಾಗಿ ಅವರು ಕೊನೆ ತನಕ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಅವಾಗ ಸುಧಂಬರ ಟೀಮ್ ಬೇರೆ ಬೇರೆ ಟೀಮ್ ಇನಾಮ್ ಗೆಲ್ಲುವರು ಊರು ಗೆಲ್ಲುವರು ನನಗೆ ಒಂದು ಓಡಿ ಆಸೆ ಖಂಡಿತವಲ್ಲ ಅಂಚಾದೆ ಅದ್ರಲ್ಲಿ ಲಾಸ್ಟ್ ಮುಟ್ಟಲು ಉಂಟು അങ്ങനെ വെള്ളയുടെ ഘട്ടത്തിൽ മാറി മാറി കളിക്കുകയാണ് ശിവമംഗല കൂടൽ. ശിവമംഗല കൂടലിൽ അങ്ങനെ മത്സരാർത്ഥികൾ അങ്ങനെ മാറി മാറി നിന്ന് കളിക്കുമ്പോൾ ഇവിടെ SKയുടെ ചുണക്കുട്ടന്മാർ അങ്ങനെ പിടിച്ചെത്തിയ വേദിക്കാരുടെ ശ്രമത്തിലാണ് വിശിഷ്ടനാഥത്തെ വേണ്ടി തയ്യാറെടുപ്പിലാണ്. അങ്ങനെ ആദ്യത്തെ ചുവടുകൾ സുധംബരയുടെ ഈ കളിയുടെ തട്ടിലാകുമ്പോൾ ഇവിടെ ഇങ്ങനെയാണ് കളി. ഒരാൾ മാത്രം കോച്ച് കൊടുത്താൽ മതി വേഗമാണ്. ഒന്ന് ശ്രദ്ധിക്കേണ്ട കാര്യമാണ്. ശിവമംഗല കൂടും ഒരൊറ്റ വിരിമതി ഒരൊറ്റപ്പെടുത്തും അത് വെള്ളപ്പെടലോട്ട എതിരാളികൾ ആരും തന്നെയായാലും വഴിമുടി വളർത്തിക്കാൻ ടൂർണമെന്റിന്റെ നേരെ സുവർണ്ണ കീഴൊന്നുമില്ലാത്ത വെള്ളമികളുമായി വന്ന ടീമാണ് ശിവമംഗല കൂടുക. വിട്ടുകൊടുക്കാതെ പോരാളികൾ ഒരൊറ്റ വിരിമതി അതെ അങ്ങനെ ശിവമംഗല കൂടുക കാസർഗോഡാണോ ഇല്ല SKയുടെ കരുത്ത് തെളിയിക്കുകയാണ്. SK കാസർഗോഡ് ഒരുപക്ഷെ ശിവമംഗല കൊണ്ട് നിങ്ങൾക്ക് ഇതാ അവസാനത്തെ മത്സരമായിരിക്കാം. നന്ദി അറിയിക്കുകയാണ് പാസ് ഇവരുടെ ഭാഗത്ത് നിന്ന്. തീർച്ചയായിട്ടും ഇനിയുള്ള അടുത്ത വർഷം നിങ്ങളുടെ നിങ്ങൾ തീർച്ചയായിട്ടും ഉണ്ടാകുമെന്ന് അറിയിക്കുന്നത്. ഇവിടെ മത്സരത്തേക്ക് ഒരു മാച്ച് നമ്പർ 32. യെസ് അറിയിക്കോ match number 32 Kudubi and Shivamangala Kudubi and Brothers Golikate ಬರುತ್ತೆ ಕೀರ್ತೋಣ ರವಿಶಾಲ ನಾವು ಕೆಲವೊಂದು ಪದೇ ಪದೇ ಹೋಗ್ತಾ ಇದ್ದೇವೆ ನೋಡಿ. ಇಲ್ಲಿ ನಮ್ಮ ದಿಪ್ಸ್ ಆರ್ಟ್ಸ್ ನಾವು ಕಾಸರಗೋಡು ಉದ್ಮದವನಲ್ಲಿ ನಮ್ದು ಪಿಕ್ಚರ್ ನೋಡ್ತಾ ಇದ್ದೇವೆ. ಸೈಡ್ ಕಟ್ಟಿರುವಂತಹ ಗ್ಯಾಲರಿ ಅದು ಕೂಡ ಅವರದ್ದು ಆಗಿದೆ. ಆದರೆ ಇದು ಇಲ್ಲಿ ಪಂಚಶ್ರೀ ಬಾಯವರು ಮಾಡಿದಂತಹ ಒಂದು ಸೈಡ್ ಇದು ಕಟ್ಟಿದ್ದು ಅಲ್ಲಿ ಇದು ಮುಂದೆ ಯಾವುದೇ ಒಂದು ಪಂದ್ಯಕೂಟಕ್ಕೆ ಅದನ್ನ ಬಾಡಿಗೆಗೆ ತಗೊಳ್ಬಹುದು. ಯಾವುದೇ ಕಾರ್ಯಕ್ರಮಕ್ಕೆ ಕಬಡ್ಡಿ ಆಗಿರಲಿ ಅಥವಾ ಆಗಿರಲಿ ಯಾವುದೇ ಕಾರ್ಯಕ್ರಮ ಕೂಡ ಬಾಡಿಗೆ ತಗೊಳ್ಬಹುದು. ಅದರ ಮೊಬೈಲ್ ಸಂಖ್ಯೆಯಲ್ಲಿ ನಮೂದಿ ಮಾಡಿದ್ದಾರೆ ನೋಡಿ. ಹೌದು, ನಿಮಗೆ ಯಾವುದಾದ್ರೂ ಕಾರ್ಯಕ್ರಮ ಇದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ಗಟ್ಟಿ ಬಿಟ್ಟಾಗ ಒಂದು ತಡೆಗೋಡೆ ನೋಡಿ. ಓಂ ಶ್ರೀ ಬೇರೆಪದು ಅಲ್ಲ ಟೀಮು ಓಂ ಶ್ರೀ ಬೇರೆಪದು ಟೀಮ್ ಪಂಚಶ್ರೀ ಮಾಯ ಇದರ ಸದಸ್ಯರು ದಯವಿಟ್ಟು ಎಲ್ಲರೊಬ್ಬರು ಬನ್ನಿ. ಈ ಅಂಕಣಕ್ಕೆ ನಿಮಗಿರೋ ಸ್ಮರಣಿಕೆಯನ್ನು ನೀಡಿ ಮತ್ತು ಗೌರವಿಸಲಾಗುವುದು. ದಯವಿಟ್ಟು ಯಾರೊಬ್ಬರು ಬನ್ನಿ. എതിരാളികൾ ഓപ്പോറാണ്. അതുകൊണ്ട് നിങ്ങൾക്ക് ബോണസോടെ നിങ്ങൾ വിജയിച്ചതായി പ്രഖ്യാപിക്കുന്നു. ഭഗവതി പടിപ്പുള്ള അങ്ങനെ ബോണസോടെ വിജയിച്ചതായി പ്രഖ്യാപിക്കുകയാണ്. മാച്ച് നമ്പർ 34 ഓം ശ്രീ പെരിപ്പദം വേഴ്സസ് ഫ്രണ്ട്സ് ചേരാൽ. ಫ್ರೆಂಡ್ಸ್ ಚೇರಾಲ್ ಅಂಡ್ ಓಂ ಶ್ರೀ ಬೇರಿಪದಂ ಸ್ಥಳೀಯ ಎರಡು ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ಚೇರಾಲ್ ವಿರುದ್ಧವಾಗಿ ಬೇರಿಪದಂ ತಂಡ ಈ ತಂಡಗಳು ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡುವಂತೆ. ಚೇರಾಲ್ ಬರುವಂತಹ ಜೊತೆಗೆ ಓಂ ಶ್ರೀ ಬೇರಿಪದಂ ಬಿ ಬರುವಂತಹ ಮನವಿಯನ್ನು ಮಾಡ್ತಾ ಇದ್ದಾವೆ. ಮ್ಯಾಚ್ ನಂಬರ್ 35ರಲ್ಲಿ ಮಹಾಲಿಂಗೇಶ್ವರ ಕುಂಜತೂರಿಗೆ ಫ್ರೆಂಡ್ಸ್ ಜಾಲು. ಮಹಾಲಿಂಗೇಶ್ವರ ಕುಂಜತೂರು ಫ್ರೆಂಡ್ಸ್ ಜಾಲು ಮ್ಯಾಚ್ ನಂಬರ್ 35ರಲ್ಲಿ ಇಲ್ಲಿನ ಸ್ಪರ್ಧೆ ಬೇರಿಪದಂ ಬಿ ವಿರುದ್ಧವಾಗಿ ಫ್ರೆಂಡ್ಸ್ ಚೇರಾಲ್. ಚೇರಾಲ್ ಬನ್ನಿ. ಬೇರಿಪದಂ and ಚೇರಾಲ್. ಬೇರಿಪದಂ and ಚೇರಾಲ್
ಕ್ರೀಡಾಂಗಣಕ್ಕೆ ಆಗಮನ ಮಾಡ್ತಾ ಇದ್ದೇವೆ. ತಂಡ ಓಂ ಶ್ರೀ ಬೆರಿಪದ ತಂಡ ಕ್ರೀಡಾಂಗಣವನ್ನು ಆಗಮನ ಮಾಡ್ತಾ ಇದೆ. ಎದುರಾಳಿ ತಂಡ ಫ್ರೆಂಡ್ಸ್ ಚೇರ ತಂಡ ದಯವಿಟ್ಟು ತಾಲೂಕಲ್ಲಿ ಕೂಡ ಬರುತ್ತೆ. ಇನ್ನೇನು ಕೇವಲ ಕೆಲವೇ ಸ್ಪರ್ಧೆಗಳು ಲೀಗ್ ಮಾದರಿಯಲ್ಲಿ ತಂದ ಬಳಿಕ 16 ತಂಡಕ್ಕೆ ನಾಕೌಟ್ ಮಾದರಿ ಸ್ಪರ್ಧೆಯನ್ನ ಈ ಒಂದು ಅಂಕಣದಲ್ಲಿ ನೋಡಲಿಕ್ಕಿದ್ದೇವೆ. ಅದಾದ ಬಳಿಕ ಕೊನೆಯದಾಗಿ ವಿಜೇತರಿಗೆ ಬಹುಮಾನಗಳ ಕಾರ್ಯಕ್ರಮ ಒಂದು ಭವ್ಯವಾದ ವೇದಿಕೆಯಲ್ಲಿ ನಡೆಯಲಿದೆ. ಫ್ರೆಂಡ್ಸ್ ಚೇರ ಮೇಲೆ ನಾವು ಸ್ಪರ್ಧೆಗೆ ಬರ್ತಾ ಇದ್ದಾವೆ. ಒಂದು ಕಡೆಯಲ್ಲಿ ಚೇರ ಸಮೀಪದ ತಂಡ ಚೇರ, ಮತ್ತೊಂದು ಕಡೆ ಒಂದು ಸಮೀಪದ ತಂಡ ಬೆರಿಪದ ತಂಡದ ನಡುವೆ ಒಂದು ಸ್ಪರ್ಧೆಯನ್ನು ನೋಡ್ತಾ ಇದ್ದಾವೆ. ಓಂ ಶ್ರೀ ಬೆರಿಪದ ಶಿರಾಳು ತಂಡದ ನಡುವೆ ಸ್ಪರ್ಧೆಯಾಗಿದೆ. ವಿಶೇಷ ಧ್ವನಿ ಕೇಳಿದೆ. ಚೇರಾಳಿತ ಹಕ್ಕ ಬರ್ತಾ ಇದೆ. ಈ ಬಾರಿ ಬೆರಿಪದ ಕಡೆಗೆ ಆದರೆ ಚೇರ ಬಿಟ್ಟುಕೊಳ್ತಾ ಇದೆ. ಮೊದಲ ಅವಕಾಶವನ್ನ ಗೆದ್ದುಕೊಂಡ ಇಲ್ಲಿ ಓಂ ಶ್ರೀ ಬೆರಿಪದವು. ಇನ್ನು ಮುಂದಿನ ಸ್ಪರ್ಧೆಯಲ್ಲಿ ಹರಿಶಣ್ಣ ಪದ್ಯಕೂಟದ ಮುಂದಿನ ಸ್ಪರ್ಧೆಯಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ಎ ವರ್ಸಸ್ ಫ್ರೆಂಡ್ಸ್ ಜಾಲು. ಮಹಾಲಿಂಗೇಶ್ವರ ಕುಂಜತ್ತೂರು ವಿರುದ್ಧವಾಗಿ ಫ್ರೆಂಡ್ಸ್ ಜಾಲು. ದಯವಿಟ್ಟು ಅಂಕಣವನ್ನ ಪ್ರವೇಶಿಸುವಂತೆ ಮಹಾಲಿಂಗೇಶ್ವರ ಕುಂಜತ್ತೂರು ಫ್ರೆಂಡ್ಸ್ ಜಾಲಿಗೆ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ ಸೂಚನೆ. ದೀಪಾವಳಿಯಾಗಿ ಒಂದು ಶುಭ ಸಂದರ್ಭದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ 490 ವಿಭಾಗದ ಜನಮಿತಿಯಿಲ್ಲದಂತಹ ಪದ್ಯಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಸಿದ್ಧಪಡಿದ ಸಂಘಾಟಕರು ಪದ್ಯಕೂಟದ ಮೊದಲಿಂದ ಇದುವರೆಗೆ ಇನ್ನು ಇಲ್ಲಿಂದ ಕೊನೆಯವರೆಗೂ ತೀರ್ಪುಗಾರಿಕೆಯಲ್ಲೇ ನಮ್ಮ ಕಾಸರಗೋಡು ಹೆಮ್ಮೆ ತೀರ್ಪುಗಾರ ಪ್ರಕಾಶ್ ಕುಂಬಳೆ ಅವರ ಜೊತೆಯಲ್ಲಿ ಸಹ ತೀರ್ಪುಗಾರರಾಗಿ ನಮ್ಮ ಸಂಸ್ಥೆಯ ಸದಸ್ಯ ಲತೀಶ ಸುದೇವಳ, ವಿಶೇಷವಾಗಿ ನಮ್ಮ ಈ ಒಂದು ಪದ್ಯಕೂಟಕ್ಕೆ ಉದ್ಘೋಷಕರಾಗಿ ಹರ್ಷ ಕೆಂಕುತೀರ್ಥ ಅವರು ಸೇರಿಕೊಂಡಿದ್ದಾರೆ. ಅವರ ಶಬ್ದದಲ್ಲಿ ಸ್ವಲ್ಪ ಬದಲಾವಣೆ ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದ ಇದರಲ್ಲಿ ಸಂಜೆ 6 ಗಂಟೆವರೆಗೆ ಮೈಕವನ್ನು ಹಿಡಿದುಕೊಂಡು ನಮ್ಮ ಗ್ರೀಕ್ ಮಾದರಿ ಹಗ್ಗಜಗಾಟದಲ್ಲಿ ಭಾಗವಹಿಸಿದಂತಹ ವ್ಯಕ್ತಿ ಅಲ್ಲಿ ಅನೌನ್ಸರ್ ಆಗಿ ಇದ್ದಂತಹ ವ್ಯಕ್ತಿ ಹರ್ಷಣ್ಣ ಮತ್ತೆ ಅಲ್ಲಿಂದ ಓಡಿಕೊಂಡು ಬಂದಿದ್ದಾರೆ. ಇಲ್ಲಿಗ ಧ್ವನಿಯಲ್ಲಿ ಆ ರೀತಿ ಸ್ವಲ್ಪ ಬದಲಾವಣೆ ತೊಂದರೆ ಇಲ್ಲ. ಹರ್ಷಣ್ಣ ತಾವುಗಳು ಬಂದಿದ್ದೀರಾ, ಬಹಳಷ್ಟು ಖುಷಿಯಾಗುತ್ತಾ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ನಮ್ಮ ಪ್ರಧಾನ ಕಾಸರಗೋಡು ಜಿಲ್ಲೆಯ ಉದ್ಘೋಷಕರಲ್ಲಿ ಉದ್ಘೋಷಕರು, ನಮ್ಮ ಕಬಡ್ಡಿಯ ಉದ್ಘೋಷಕ ಶರತ್ ಕರ್ನಾಟಕವರ ಆಗಮನವಾಗಿದೆ. ಶರತ್ ಕರ್ನಾಟಕವರ ಅಭ್ಯರ್ಥಿಪರವಾಗಿ ಸ್ವಾಗತಿಸ್ತಾ ಇದ್ದಾವೆ ಕೂಟಕ್ಕೆ. ನಮ್ಮ ಮೀಡಿಯಾದ ಖಂಡಿತವಾಗಿ ನಮ್ಮ ಮೀಡಿಯಾ ತಂಡ ಅಲ್ಲಿ ಬಂದಿವರಲ್ಲಿ ನೇರ ಪ್ರಸಾರದಲ್ಲಿದೆ ನೋಡಿ. ಖಂಡಿತವಾಗಿ ಸ್ಪರ್ಧೆ ಆರಂಭಗೊಂಡಿದೆ. ಬೆರಿಪದವು ಮತ್ತು ಚೇರಾಳ ನಡುವಿನ ಸ್ಪರ್ಧೆಯಾಗಿದೆ. ಕೈಯಿಂದ ಜಾರಿ ಹೋದಂತಹ ಅವಕಾಶವನ್ನು ಮತ ಪಡೆದುಕೊಳ್ಳುವುದಕ್ಕೆ ಫ್ರೆಂಡ್ಸ್ ಚೇರಾಳಿನ ಆಟಗಾರರು ಈ ಬಾರಿ ಅಂಕಣದಲ್ಲಿ ಸೆಣಸಾಡ್ತಾ ಇದ್ದಾರೆ. ಗಳಿಸಿದಂತ ಅವಕಾಶವನ್ನು ಅವಕಾಶವನ್ನು ಗಳಿಸಿಕೊಂಡವರು ಬರುವುದಕ್ಕೆ ಪ್ರಯತ್ನದಲ್ಲಿ ಕಾಣಬಹುದು. ಓಂ ಶ್ರೀ ಬೆರಿಪದ ತಂಡ ಈ ಬಾರಿ ಅಂಕಣದವರೇ ರಾಣಿಸುತ್ತಾ ಇದ್ದಾರೆ. ಈ ಬಾರಿ ಬಿಟ್ಟು ಬಿಡ್ತಾ ಇಲ್ಲ. ಬಣ್ಣದ ಬಂತಂದ್ರೆ ಧೈರ್ಯದ ಬಂತಂದ್ರೆ ಶಕ್ತಿಯ ಬಂತ, ಬಣ್ಣದ ಬಂತ, ಧೈರ್ಯದ ಬಂತ, ಶಕ್ತಿಯ ಬಂತ, ಬುದ್ಧಿದ ಬಂತ, ಅಲ್ಲಲ್ಲಲ್ಲಲ್ಲೇ ತುಳುನಾಡುತ್ತೆ ತಗೊಂಡಿರ ಒಳ್ಳೆ ಮಟ್ಟದಲ್ಲಿ ವಾವತ್ತಿಗೊಳ್ಳುತ್ತವೆ. ಆಹಾ ಅದ ಬಿಡಿಲ್ಲ. ಮತ್ತೆ ಇಲ್ಲಿ ಬೋನಸ್ ಅಂಕದೊಂದಿಗೆ ಓಂ ಶ್ರೀ ಬೆರಿಪದವು. ಮುಂದಿನ 2 ತಂಡಗಳು ಬನ್ನಿ. ಜಾಲು ವಿರುದ್ಧವಾಗಿ ಅಷ್ಟನ್ನ ಮಹಾಲಿಂಗೇಶ್ವರ ಕುಂಜತ್ತೂರು ಎ ಫ್ರೆಂಡ್ಸ್ ಜಾಲು, ಮಹಾಲಿಂಗೇಶ್ವರ ಕುಂಜತ್ತೂರು ಎ. ಮ್ಯಾಚ್ ನಂಬರ್ 36. ನೋಡಿ ಅಲ್ಲಿ ನಾಕೌಟ್ ಮಾದಿರ ಅಫಿಷಿಯಲ್ಗಳು ತಯಾರಿ ಮಾಡ್ತಾ ಇದ್ದಾರೆ. ನಮ್ಮ ಹರೀಶಣ್ಣ ಮತ್ತು ಹರೀಶಣ್ಣ ಇಬ್ಬರು ಸೇರಿ ನಮ್ಮ
ವರ್ಕೌಟ್ ಮಾಡಿ ಪಿಕ್ಚರ್ ಅನ್ನು ತಯಾರು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದರ ಪ್ಲಾನಿಂಗ್ ನಾವು ಗ್ರೂಪಲ್ಲಿ ಹಾಕಿದ್ದೇವೆ, ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೇವೆ. ಅದೇ ರೀತಿಯಲ್ಲಿ ಹೋಗಲಿಕ್ಕೆ ನಾವು ರೀತಿಯಲ್ಲಿ ಪಿಕ್ಚರ್ ರೆಡಿ ಆಗಲಿಕ್ಕಿದೆ. ಫ್ರೆಂಡ್ಸ್ ಜಾಗದಲ್ಲಿ ಆಗಮನವಾಗಿದೆ. ಬನ್ನಿ ಮಾಲಿಂಗೇಶ್ವರ ಗುಂಜತ್ತೂರು ಬರುವಂತೆ ಮಾವಿನ ಮಾತಾಡುವೆ. ಮಾಲಿಂಗೇಶ್ವರ ಗುಂಜತ್ತೂರು ಮುಂದಿನ ಸ್ಪರ್ಧೆಯಲ್ಲಿ ಕೈಯಾರುಡಿ ವರ್ಸಸ್ STM ಆವಲಮಠ. ಕೈಯಾರುಡಿ ವರ್ಸಸ್ STM ಆವಲಮಠ ತಂಡಗಳು ಬರುವಂತೆ ಮನವಿಯನ್ನು ಮಾತಾಡಿದರು. ಹೆಸರಿನ ಟೊಳ್ಳೆಗಳ ಮಡಕೆ ಮಾಡುವ ಸಂಹಾರ ಮೂರ್ತಿಗಳನ್ನು ಕಡೆಗಳ ತಲೆಯ ನಿರ್ಯಾಣ ಮಾಲಿಂಗೇಶ್ವರ ಗುಂಜತ್ತೂರ ಬಲವಾದ ನಿರ್ಯಾಣ ಫ್ರೆಂಡ್ಸ್ ಶಾಲೆ. ಬಹುಶಃ ರಕ್ಷಣ ಈ ತಂಡದಲ್ಲಿ ಕೂಡ ನೀವು ಮಾದರಿ ಕೊನೆಯ ಸ್ಪರ್ಧೆ ಆಗಿರಬಹುದಂತ ಕಾಣುತ್ತೆ. ಖಂಡಿತವಾಗಿಯೂ ಗಮನಿಸಿಕೊಳ್ಳಿ. ಗೆದ್ದರೆ ಅವಕಾಶಗಳಿದೆ, ಸೋತರೆ ಅವಕಾಶಗಳು ಬಹಳಷ್ಟು ಕಡಿಮೆ ಅಂತ ಕಾಣುತ್ತೆ. ಕಾರಣ ಈಗ ಮಾದರಿಯಲ್ಲಿ ನಿಮಗೆ ಇದು ಕೊನೆಯ ಸ್ಪರ್ಧೆ ಆಗಿರಬಹುದು. ಇದೇ ಲೀಗ್ ಮಾದರಿಯಲ್ಲಿ ಎಷ್ಟು ಸ್ಪರ್ಧೆ ಇದೆ ರಕ್ಷಣ? 4 ಸ್ಪರ್ಧೆ ಇದೆ. ಕೇವಲ 4 ಸ್ಪರ್ಧೆಗಳು ಮಾತ್ರ ಲೀಗ್ ಮಾದರಿಯಲ್ಲಿ ಬಾಕಿ ಉಳಿದಿದೆ. ಅದರ ಬಳಿಕ ನೋಡ್ಲಿಕ್ಕೆ ಇದ್ದೇವೆ, ನಾನು ಅವಾಗ ಹೇಳಿದಾಗೆ ಒಂದು ಎಲ್ಲ ಸ್ಪರ್ಧೆಗಳು ಬೆಂಕಿಯನ್ನು ಉರಿಯಲಿಕ್ಕಿದೆ. ಅದು ನಮ್ಮ 16 ತಂಡಕ್ಕೆ ಇರುವಂತಹ ಸ್ಪರ್ಧೆ. ಒಟ್ಟು ತಂಡ ಇತ್ತು ಟೋಟಲ್ 28 ತಂಡಗಳಲ್ಲಿ 16 ತಂಡಗಳನ್ನ ಉಳಿಕೆ ಮಾಡುವಂತ ಸಂದರ್ಭತೆ 14 ಟೀಮ್ ಇದೆ. ಐಟರ್ಗಳು ಎನ್ಮಟಿ ಮೋರಿಗಳು ಪ್ರೈಸ್ ವಿಶೇಷವಾದ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಟ್ರಾಫಿ ಒಂದು ಆಟ ಕ್ಯಾಶ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ 5, 6, 7, 8 ಶಾಶ್ವತವಾದ ನೋಡಿ. ಬಹಳಷ್ಟು ಮಂದಿ ನನಗೆ ಫೋನ್ ಮೂಲಕ ಕೇಳ್ಕೊಳ್ತಾ ಇದ್ದೇವೆ, ಫಸ್ಟ್ ಸೆಕೆಂಡ್ ಮಾತ್ರ ದಯವಿಟ್ಟು ಬಂದಿಲ್ಲ, ನಾನು ಟ್ರಾಫಿ ಇಲ್ಲ ಎಲ್ಲ ಕಾಸ್ಕೋದು ಬರ್ತಾರೆ, ನಮ್ಮ ಟ್ರಾಫಿ ಕೊಡೋದು ಬರ್ತಾರೆ. ಖಂಡಿತವಾಗಿ ಶಾಶ್ವತವಾಗಿರುವಂತದ್ದು ಶಾಶ್ವತ. ಖಂಡಿತವಾಗಿ ರೆಡಿ, ಚಾಲು ರೆಡಿ. ಮಾಲಿಂಗೇಶ್ವರ ಗುಂಜತ್ತೂರು ಕೂಡ ರೆಡಿ. ಆರಂಭಗೊಂಡಿದೆ ಕದನ ಕಾಲಾಟ. ಅಂಕಣದಲ್ಲಿ ಒಂದು ಕಡೆಯಲ್ಲಿ ಜಾರು, ಮತ್ತೊಂದು ಕಡೆಯಲ್ಲಿ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡಗಳ ನಡುವೆ ಸ್ಪರ್ಧೆ. ಈ ಬಾರಿ ಅವಕಾಶಗಳು ಅನಾಯಾಸವಾಗಿ ಎಳೆದು ಬಿಟ್ಟಿದ್ದಾರೆ ಜಾಲು ತಂಡದ ಆಟಗಾರರು. ಹಿಡಿತದಲ್ಲಿ ಏನೋ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಯಿತು ಅಂತ ಕಾಣುತ್ತೆ. ಸಡನ್ ಆಗಿ ಹಗ್ಗ ಹೋಯಿತು ಜಾಲು ಕಡೆಗೆ. ಮುಂದಿನ ಸ್ಪರ್ಧೆಯಲ್ಲಿ ಸಿದ್ಧತೆ ನಡೆಸುವಂತೆ ರಕ್ಷಣ. ಮ್ಯಾಚ್ ನಂಬರ್ 30. ಮ್ಯಾಚ್ ನಂಬರ್ 36ರಲ್ಲಿ ಕೈಯಾರು ವರ್ಸಸ್ STM ಆವಳಮಠ. ಕೈಯಾರು STM ಆವಳಮಠ. ಇಲ್ಲಿ ಕೂಡ ಕೈಯಾರು ಈ ಒಂದು ಕೂಟದಲ್ಲಿ ಸ್ಪರ್ಧಿಸಿದ್ರು ಅಂತ ಕಾಣುತ್ತೆ. ಆದ್ದರಿಂದ STM ಆವಳಮಠ ತಂಡಕ್ಕೆ ಬೋನಸ್ ಅಂಕದೊಂದಿಗೆ ಗೆಲುವು 36. ಶಿವರಾಜು ಮಾಲಿಂಗೇಶ್ವರ ಗುಂಜತ್ತೂರು ಬೀರ SVM ಚೆಂಡುಗೋಳಿ. ನೆಕ್ಸ್ಟ್ ಒನ್ ಶಂಕಿ ಕೈಯಾರ್ ಅಂಡ್ STM ಆವಳಮಠ. ಓಕೆ, ಮುಂದಿನ ಸ್ಪರ್ಧೆಯಲ್ಲಿ ಶಂಕಿ ಕೈಯಾರ್ ವಿರುದ್ಧವಾಗಿ STM ಆವಳಮಠದ ಆಟಗಾರ ಸಿದ್ಧತೆ ನಡೆಸುವಂತೆ. ಇವಾಗ ಒಂದು ಕಡೆಯಲ್ಲಿ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡ ಗೆದ್ದರೆ ಅವಕಾಶಗಳು, ಸೋತರೆ ಕೂಟದಿಂದ ಹೊರಗೆ. ಮುಂದಿನ ವರ್ಷಕ್ಕೆ ನಿಮಗೆ ಅವಕಾಶ. ಜಾಲು ತಂಡಕ್ಕೆ ಅದೇ ರೀತಿಯಿಂದ ಕಾಣುತ್ತೆ. ಇದರಲ್ಲಿ ಕೂಡ ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಾಗಿರ್ತದೆ. ಸರಿಸುಮಾರು 39 ಸ್ಪರ್ಧೆಗಳಲ್ಲಿ 33 ಸ್ಪರ್ಧೆಗಳ ಕೂಟದ ಲೀಗ್ ಮಾದರಿಯಲ್ಲಿ ಏನೋ 16 ತಂಡಗಳ ನಮ್ಮೋಟ್ ಮಾದರಿಯ ಸ್ಪರ್ಧೆಗಳನ್ನು ನೋಡ್ಲಿಕ್ಕಿದ್ದೇವೆ. ಗಂಟೆ ಸರಿಸುಮಾರು ಅವಗತ ಬಂದು ನೋಡಿ ಇಲ್ಲಿ 11:43. ಮಹಾಲಿಂಗೇಶ್ವರ ಗುಂಜತ್ತೂರು. ಚಾಲೆಗಳಾണ് കാണുന്നത് പ്രിയപ്പെട്ടവരെ. ಚಾಲೆ കാണിക്കപ്പെട്ട ഇവിടെ തിരിച്ചുവരികയാണ് മഹാലിംഗേശ്വര കുഞ്ചത്തൂര്. ഇല്ല, ഇവിടെ ಚಾಲೆಗಳാണ് കണ്ടത്. അങ്ങനെ ബോണസോടെ ಚಾಲು ಫ್ರೆಂಡ್ಸ್ ಚಾಲು. ನಾನು ಅವಾಗ ಹೇಳಿದಾಗೆ ಪಂದ್ಯಾಕೂಟದ ಭಾಗವಾಗಿ ನಾವು ಒಂದು ಲಕ್ಕಿ ಕೂಪನ್ ಏರ್ಪಡಿಸಿದ್ದೇವೆ. ಕೇವಲ 10 ರೂಪಾಯಿಗೆ ಪ್ರಥಮ ನಗದು ಬಹುಮಾನ 3,000, ಪ್ರಥಮ ಫಸ್ಟ್ ಪ್ರೈಸ್ 3,000, ಸೆಕೆಂಡ್ ಪ್ರೈಸ್ 2,000, ಥರ್ಡ್ ಪ್ರೈಸ್ 1,000. ಕೇವಲ 10 ರೂಪಾಯಿ.
ಅದು ಕೂಡ ಅಲ್ಲದೆ ಒಂದು ಬುಕ್ಕಲ್ಲಿ ಕೇವಲ 10 ಟಿಕೆಟ್ಗಳು ಮಾತ್ರ. ನಮ್ಮ ಹರಿಚಂದ್ರ ಸುಕುಮಾರನ ಏರ ಪಾತಿಯಲ್ಲಿ ದಯಮಾಡಿ ಬುಕ್ ಮುಗಿತದ ಬುಕ್ ಮುಗಿತದ ಓಕೆ ನನ್ನ ಒಂದು ಕೆಲಸ ಶೆಲ್ವ ಶಕ್ತಿ ವೇಳೆ ಚುಣಪುಟ್ಟ ಮಾನದ ಕಳಿಕಟ್ಟಲ್ಲಿನ ವಿವಾದದ ಪ್ರಶಾಂತ್ ಭಾವೆಯು ಒಟ್ಟಿರುತ್ತಿರುವ ಇತ್ತವಣ ಇವರ ಟೀಮ್ನ ಅರಿಕುಕೊಳ್ಳ ಶಂಕಶಕ್ತಿ ಕೈಯಾರಾಣಿ ವೇಳೆಗಳು ಮಡುವಾಗತ್ತ ಎಲ್ಸಿಎಂ ಚುಣಪುಟ್ಟ ಮಾರಾಣ ಕಳ್ಳಿಕಳದಲ್ಲಿ ಇರುತ್ತದ ಆಹಾ ನಿಮಿಷ 2 ಟೀಮ್ಗಳು ആദ്യമായി തന്നെ മത്സരിക്കുന്ന ശക്തി കൈയാറിങ്ങനെ മറുവാകുന്ന എസ്ഡിഎം ആവളമഠ ഒരുപാട് മത്സരത്തിൽ പങ്കെടുത്ത മികച്ച പ്രകടനങ്ങൾ കാഴ്ചവെച്ച ടീമാണ് എസ്ഡിഎം ആവളമഠ ഇത്തവണ നേരെ കൊമ്പ് കോർക്കുന്ന കാഴ്ചയാണ്. അടുത്ത മത്സരം മാണികേശ്വർ കുഞ്ഞത്തുറുബി എസ്ഡിഎം ചിന്നുകോളി. ಒಂದು ಕಡೆಯಲ್ಲಿ ಮಿಕ್ಸರ್ಗಳು ತಯಾರಿಯಾಗುತ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಸ್ಪರ್ಧೆ ನಡೆಯುತ್ತಾ ಇದೆ. ಶಂಕಶಕ್ತಿ ಕೈಯಾರ ವಿರುದ್ಧವಾಗಿ ಎಸ್ಡಿಎಂ ಆವಳ ಮಠ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ತಯಾರಿಕೆ ನಡೆಸಬೇಕು ಎಸ್ಡಿಎಂ ಚೆನ್ನೈಗೊಳ್ಳಿ ವಿರುದ್ಧವಾಗಿ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡ. ಸ್ಪರ್ಧಾ ಸಂಖ್ಯೆ 37ರಲ್ಲಿ 38ರಲ್ಲಿ ಟೈಟಾನ್ಸ್ ರೇಖಾಜು ಜೊತೆಗೆ ಶಾಸ್ತ್ರಾರ್ಥ ವೀರಾಂಜನೇಯ ಕಡಬಾರಿ. ಸುಂದರವಾದ ದೃಶ್ಯಗಳಾದ ಕಾಲಿಗಳು ಕಾಣುವುದಲ್ಲ ಹೆಸರೆಟ್ಟಪಡೆದ ಬೆಲೆಗಳಾಟ ವಾಸಿಗಳ ಹೈ ವೋಲ್ಟೇಜ್ ಮ್ಯಾಚ್ ಆರೆ ವಾಳು ಮಾರಿವೇಡ ಬೆಂಕಂ ಸಂಭವಿತ ಸಂಕಶಕ್ತಿಗೆ ಬರುವಾಗ ನಿಲ್ಲುತ್ತ ಎಸ್ಡಿಎಂ ಆವಳ ಮಟ್ಟದವರ ಹೋರಾಟ ಮಾಡುತ್ತೇವೆ. ಸಮಾನ ಶಕ್ತಿಯುಳ್ಳ ಸಮಾನ ಆಟಗಾರರನ್ನು ಹುಡುಗಿಲ್ಲ 490 ಕೆಜಿ ಭಾಗದ ಜನಮಿತಿಗಳಿಗೂ ಕೂಡ ಇಲ್ಲಿ ಎಸ್ಡಿಎಂ ಆವಳ ಮಠ ನೋಡಿ ನಿಧಾನವಾಗಿ ಹಕ್ಕವನ್ನು ಕಳಿಸಿಕೊಳ್ಳುವಂತಾಗಿದೆ. ಸಂಕಶಕ್ತಿ ಕೈಯಾರುಗಳಿಂದ ಅದಕ್ಕೆ ಪ್ರತಿರೋಧವನ್ನು ಕೊಡ್ತಾ ಇದೆ. ಪ್ರತಿರೋಧಕ್ಕೆ ಪ್ರತಿರೋಧ ವ್ಯಕ್ತಮಾಡಿಕೊಂಡಿದ್ದ 14 ಹೋರಾಳಿಗಳು ಅವರಿಗಾದ ಸಂಕಶಕ್ತಿ ಕೈಯಾರಿಕೆ ಅಪರಾಧದ ಎಸ್ಡಿಎಂ ಆವಳ ಮಠದ ಕಾಣಿಕ ಆದರೆ ಕಾಣುವಿಸಿ ಮಾಲಿಕಾಡ್ ಬಜಾಜ್ ಗಂಟಲಿನ ಸಮಯವಾಣ ಆರಾಧ್ಮೇಲ್ ವಿಜಯಂ അങ്ങനെ കുറിപ്പിലേക്ക വെളിക്കുമ്പോഴേ വെട്ടിപ്പെടുത്താൻ പോരാളികളാ വരുവതല്ല 11 കളിക്കാരെ കൂടാത്ത 9 കളിക്കാരാണ് ചെയ്യുന്നത്. യെസ് വാട്ട് എ സൂപ്പർ മാച്ച്, ವಾಟ್ ಎ ಸೂಪರ್ ಕುತೂಹಲಭರಿತ ಸ್ಪರ್ಧೆ ಈ ಬಾರಿ ಅಂಕಣದಲ್ಲಿ ರೋಚಕ ರೋಮಾಂಚಕಾರಿಸಿಕೊಂಡೆ. ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ ತಂಡ ಎಸ್ಡಿಎಂ ಆವಳ ಮಠ. ಹದಿನಾರು ಗಂಟೆಗೆ 22 ಸ್ಪರ್ಧೆಗಳಂತ ಕಾಣುತ್ತೆ. ಒಂದು ಸರಿಸಿ ಖಂಡಿತವಾಗಿ ನಮ್ಮ ನಾಕೌಟ್ ಮೊದಲ ವಿಶ್ವದಲ್ಲಿ 16 ಗಂಟೆಗೆ ಕೇವಲ 22 ಸ್ಪರ್ಧೆಗಳು ನಾವು ಕಾಣಲಿಕ್ಕೆ ಮತ್ತೆ ಇದಾದ ಬಳಿಕ ಅಂದರೆ ಪಂದ್ಯ ಕೂಡ 39 ಸ್ಪರ್ಧೆಗಳು ಮುಗಿದ ಬಳಿಕ 40, 39, 22 ಅಂದ್ರೆ 61 ಸ್ಪರ್ಧೆಗಳನ್ನು ನೋಡ್ಲಿಕ್ಕಿದ್ದಾವೆ. ಸರಿಸುಮಾರು ಗಂಟೆ ನಮಗೆ ಹೇಳಿದ ಪ್ರದರ್ಶನ 3 ಗಂಟೆ ಆನಾಗ ನಮ್ಮ ಮತ್ತು ವಿಧಾನಗಳು ಆಗುಸಿ ದರಬಲ್ಯ ನಮ್ಮ ಆಟಗಾರರು ಸಹಕಾರ ಕೊಟ್ಟರೆ ಖಂಡಿತವಾಗಿಯೂ ನಮಗೆ 3 ಗಂಟೆ ಹೊತ್ತಿಗೆ ನಮಗೆ ಪಂದ್ಯಾಟವನ್ನು ಮುಗಿಸಿಕೊಂಡು ಬಹುಮಾನ ವಿತರಣೆಯನ್ನು ಮಾಡಿಕೊಂಡು ನಮಗೆ ನಿರ್ಧರಿಸಬಹುದು. ಮತ್ತೆ ರೆಡಿಯಾಗಿ ಶಕ್ತಿ ಬೇರಿಪಲ್ ಆಚರಣೆ ಮಾಡುವಂತಹ 500 ಕೆಜಿ ಭಾಗದ ಜನಮಿತಿಗಳನ್ನು ಪಂದ್ಯಾಟವನ್ನು ನೋಡಲಿಕ್ಕಿದ್ದೇವೆ. ಮುಂದಿನ ಜನವರಿ ಹೊಸ ವರ್ಷದ ಜನವರಿ 24 ಶನಿವಾರದಂದು ರಾತ್ರಿ ಗಂಟೆ 9ಕ್ಕೆ ಸರಿಯಾಗಿ ಬೇರಿಪದವಲ್ಲಿ ಇದೀವಾಗ ಮತ್ತೆ ಸಿದ್ಧತೆಯಲ್ಲೇ 2 ತಂಡಗಳು ಶಂಕಶಕ್ತಿ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಎಸ್ಡಿಎಂ ಆವಳ ಮಠ. ಕಾತರಿക്കുന്ന കാണികൾ ഒരുവട്ടം പോരാളികളുടെ കയ്യടികളുണ്ട്. കാത്തിരിക്കുന്ന കാണികളെ ഒരുവട്ടം
வடம்பொழி தட்டகத்தில் என்னும் என்னும் தளங்கி இருந்த வம்பமாலையில் கையோடு விடப்பட்டால் கையோடு சிறுவனடைந்த ஐவடையா எஸ்டிஎம் ஆவண மாட்டு இடையிലേക്ക് போக்கும்படி கொடுத்த சங்க சக்தி கையாளല്ല മത്സരാർത്ഥികൾ വിട്ടുകൊടുക്കാതെ നിൽക്കുന്ന 3 6 2 8 3 9 10 കളിക്കാർ ഒരു ഭാഗത്ത് 8 കളിക്കാരെ നിലയിലാ ശക്തി ശക്തി കൈയാളെ വടുകയാണ് രണ്ട് മനസ്സോടെ ಚಿನ್ನಗುಳಿ ಫ್ರೆಂಡ್ಸ್ ಚಿನ್ನಗುಳಿ ಅಂಕಣವನ್ನ ಪ್ರವೇಶಿಸ್ತಾ ಇದ್ದಾರೆ ಬಂಧುಗಳೇ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ ಗಮನಿಸಿಕೊಳ್ಳಿ ಶ್ರೀ ಇರುವರು ಉಲ್ಲಕ್ಕಲು ಗೆಳೆಯರ ಬಳಗ ರಿಜಿಸ್ಟರ್ಡ್ ಅರಿಯಪ್ಪಾಡಿ ಮಾಡ ಇವರು ಆಯೋಜನೆ ಮಾಡುವಂತಹ ಹಗ್ಗ ಚಿಕ್ಕಾಟ ಸ್ಪರ್ಧೆ ನೋಡಿ ಇಲ್ಲಿ 510 kg ಭಾಗದ ಹಗ್ಗ ಚಿಕ್ಕಾಟ ಮಹಿಳೆಯರಿಗೆ ಅದೇ ರೀತಿ ಪುರುಷರಿಗೆ ಇಲ್ಲಿ ಹಗ್ಗ ಚಿಕ್ಕಾಟ ಪುರುಷರಿಗೆ 510 kg ಭಾಗದ ಹಗ್ಗ ಚಿಕ್ಕಾಟ ದಿನಾಂಕ 26/10 ಭಾನುವಾರ ಅರಿಯಪ್ಪಾಡಿ ಮಾಡದಲ್ಲಿ ಅಂದ್ರೆ ಮುಂದಿನ ತಿಂಗಳು 26ನೇ ಭಾನುವಾರದಂದು 510 kg ಭಾಗ ಪುರುಷರಿಗೆ ಇಲ್ಲಿ 420 kg ಮಹಿಳೆಯರಿಗೆ ಇಲ್ಲಿ ಪುರುಷರಿಗೆ ವಿಜೇತರಿಗೆ ಮೊದಲ ಬಹುಮಾನ 5,555 ದ್ವಿತೀಯ ಸ್ಥಾನಿಗಳಿಗೆ 3,333 ತೃತೀಯ ಸ್ಥಾನಗಳಿಗೆ 2,222 ಚತುರ್ಥ ಸ್ಥಾನಗಳಿಗೆ 1,111 ಜೊತೆಯಲ್ಲಿ ಶಾಶ್ವತ ಫಲಕ ನೀಡಲಾಗುವುದು. ಅದೇ ರೀತಿ ಮಹಿಳಾ ವಿಭಾಗದಲ್ಲಿ ಕಾಣಬಹುದು 2,522 ಅದೇ ರೀತಿ ಶಾಶ್ವತ ಫಲಕ ಅದೇ ಸ್ಥಾನಗಳಿಗೆ 1,111 ಅದೇ ರೀತಿ ಶಾಶ್ವತ ಫಲಕ. ಗಮನಿಸಿಕೊಳ್ಳಿ 10 ಅಂದರೆ ಇದೇ ತಿಂಗಳು ಕಾಣಬಹುದು. ಮುಂದಿನ ಭಾನುವಾರದಂದು ನಮ್ಮ ಅರಿಯಪ್ಪಾಡಿ ಮಾಡದಲ್ಲಿ ಎಲ್ಲಾ ಕ್ರೀಡಾಭಿಮಾನಿಗಳನ್ನ ಕ್ರೀಡಾಪಟುಗಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಬೆಳಗ ಅರಿಯಪ್ಪಾಡಿ ಮಾಡ ಇವರು ಆಯೋಜನೆ ಮಾಡುವಂತಹ ಹಗ್ಗ ಜಗ್ಗಾಟ ಪುರುಷ ವಿಭಾಗದ ಮತ್ತು ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಮುಂದಿನ ಭಾನುವಾರದಂದು. ಮತ್ತೆ ಮಹಲಿಂಗೇಶ್ವರಿ ಕುಂಜತ್ತೂರು ವಿರುದ್ಧವಾಗಿ ಚಿನ್ನಗುಳಿ ತಂಡ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು. ಚಿನ್ನಗೋಳಿ ಪರವಾಗಿದ್ರು ಕೂಡ ಇಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರಿನಿಂದ ಈ ಬಾರಿ ಚಿನ್ನಗೋಳಿಗೆ ಮುಂದಿನ ಸ್ಪರ್ಧೆಯಲ್ಲಿ ಟೈಟಾನ್ಸ್ ನೀರ್ಕಜ ಎಸ್ಕೆವಿ ಗಡಬಾರ್ ಬಟ್ಟೆ ಸಿದ್ಧವಾಗಿ ಟೈಟಾನ್ಸ್ ನೀರ್ಕಜ ಎಸ್ಕೆವಿ ಗಡಬಾರ್ ಟೈಟಾನ್ಸ್ ನೀರ್ಕಜ ಎಸ್ಕೆವಿ ಕಡಂಬ ತಂಡಗಳ ಈ ಒಂದು ಸ್ಪರ್ಧೆಯಾಗಿದೆ. ಒಂದು ಸ್ಪರ್ಧೆಯಲ್ಲಿ ಈ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಬಂದಿಟ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದಾವೆ. ಟೈಟಾನ್ಸ್ ನೀರಿಕಜ ವಿರುದ್ಧವಾಗಿ ಶಾಸಕರ ವೀರಾಂಜನೇಯ ಕಡಂಬಾರ ತಂಡ. ಅದಾದ ಬಳಿಕ ಪಂದ್ಯಕೂಟದ ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಲ್ಲಿ ಎಲ್ಎಫ್ಸಿ ಗೋಳಿಕಟ್ಟೆ ಯುವ ಪ್ರದರ್ಶಕಿ ಎಲ್ಎಫ್ಸಿ ಗೋಳಿಕಟ್ಟೆ ವಿರುದ್ಧವಾಗಿ ಯುವ ಪ್ರದರ್ಶಕಿ L14 ತಂಡ ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆ 39 ಸ್ಪರ್ಧೆಯಲ್ಲಿ ನಾವು ಅದಾದ ಬಳಿಕ ನಾಕೌಟ್ ಮಾದರಿಯ ಸ್ಪರ್ಧೆ ನೋಡಿ ಗಮನಿಸಿಕೊಳ್ಳಿ ಆಟಗಾರರೇ. ಪ್ರತಿಯೊಂದು ತಂಡದ ಮಾಲಕರ ನಾಯಕರ ಗಮನಕ್ಕೆ ನಾಕೌಟ್ ಮಾದರಿಯ ಮೊದಲ ಸ್ಪರ್ಧೆಯಲ್ಲಿ ಇಲ್ಲಿ ಫಿಕ್ಸರ್ಗಳು ತಯಾರಿಯಾಗಿದೆ. ಎಸ್ಕೆ ಕಾಸರಗೋಡು ವಿರುದ್ಧವಾಗಿ ಟೈಟಾನ್ಸ್ ನೀರ್ಗಜೆ. The match number 40, the knockout round first match, SK ಕಾಸರಗೋಡು and ಟೈಟಾನ್ಸ್ ನೀರ್ಗಜೆ. ಅಲ್ಲಿ ಸೋತರು ಕೂಡ ಅವಕಾಶವಿದೆ, ಗೆದ್ದರೆ ಮುಂದಿನ ಸುತ್ತಿಗೆ ಸೋತರ ಅವಕಾಶವಿದೆ. ಕಾರಣ ಈ ತಂಡಗಳು ಕೂಡ ಗುಂಪಲ್ಲಿ ಮೊದಲ ಸ್ಥಾನ ಪಡೆದಂತಹ ತಂಡವಾಗಿರ್ತದೆ. Titans Nirikajay SK Kasaragod. That is the match number 40. That is the first match of the knockout round.
ಗಡಿಯುಡೆ ಒಂಬಮ್ಮ. ಎಸ್, ಮಹಲಿಂಗೇಶ್ವರ ಕುಂಜತ್ತೂರು ಒಂದು ಕಡೆಯಲ್ಲೇ ಚಿನ್ನಗುಳಿ ತಂಡಗಳ ನಡುವೆ ಸ್ಪರ್ಧೆ. ಇಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು ಹಗ್ಗವನ್ನು ಬಿಗಿ ಮಾಡುತ್ತಾ ಇದೆ, ಚಿನ್ನಗುಳಿ ಬಿಟ್ಟು ಕೊಡುತ್ತಾ ಇಲ್ಲ. ಬಂಧುಗಳೇ, ಪಂದ್ಯಾಕೂಟದ 38ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇಲ್ಲ ಮೊದಲ ಅವಕಾಶವನ್ನು ತೆಗೆದುಕೊಂಡು ಇಲ್ಲಿ ಕಾಣಬಹುದು. ಚಿನ್ನಗುಳಿಯಾದ ಇಲ್ಲಿ ದ್ವಿತೀಯ ಅವಕಾಶವನ್ನು ಪಡೆಯುವುದಕ್ಕೆ ಇಲ್ಲಿ ಯಾವ ತಂಡ ಇದೆ? ಆದರೂ ಬಿಟ್ಟು ಕೊಡುತ್ತಾ ಇದೆ ಮಹಲಿಂಗೇಶ್ವರ ಕುಂಜತ್ತೂರು. ಈ ಬಾರಿ ಬಿಗಿ ಮಾಡುತ್ತಾ ಇದೆ. ಮಹಲಿಂಗೇಶ್ವರ ಕುಂಜತ್ತೂರು ಹೊಡೆದ ಮത്സരದಿಂದ പരാജയപ്പെട്ട മുന്നേക്കമ്പള്ളി ಹೊಡೆದ ಟೈಟನ್ ಕ್ಷಮಿക്കണം ಚಿನ್ನಗುಳ್ಳಿ ಬಳಸಲು ವಿಜಯಿക്കുകയാണ്. ಧನ್ಯವಾದಗಳು ಮಹಲಿಂಗೇಶ್ವರ ಕುಂಜತ್ತೂರು ತಂಡದ ಆಟಗಾರರಿಗೆ. ಮತ್ತೆ ಬರೋಣ ಹರ್ಷಣ್ಣ, ಲಾಸ್ಟ್ ಮ್ಯಾಚ್ ಟೈಟಾನ್ಸ್ ನೀರ್ಕಜೆ ಶಾಸ್ತ್ರಕೃಪ ವೀರಾಂಜನೇಯ ಕಡಬಾರ್. ಟೈಟಾನ್ಸ್ ನೀರ್ಕಜೆ ಶಾಸ್ತ್ರಕೃಪ ವೀರಾಂಜನೇಯ ಕಡಬಾರ್ ತಂಡದ ಆಟಗಾರರು ಬರುವಂತ ಮ್ಯಾಚ್ ನಂಬರ್ 39ರಲ್ಲಿ LFC ಗೋಳಿಕಟ್ಟೆ ಯುವ ಪ್ರದರ್ಶಕ್ಕೆ L14. ಕಡಬಾರ್ ಟೀಮ್ ಉಂಟಾ? ಕಡಬಾರ್ ಶಾಸ್ತ್ರ ಕಡಬಾರ್ ಟೀಮ್ ಉಂಟಾ? ರಕ್ಷಿತ್ ತಿಮಿಜ ಕಡಬಾರ್ ಶಾಸ್ತ್ರ ಕಡಬಾರ್ ಬಲ ಟೀಮ್ ಅರೆ ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಬಾರ್ ತಂಡ ಬರುವಂತೆ. ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಬಾರ್ ಟೀಮ್ ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಬಾರ್ ಇದು ಜವಾಬ್ದಾರ ಹೋಗ್ತದೆನಾ? ಅಂಚೆ ನಮ್ಮ ಲೀಗ್ ಮ್ಯಾಚ್ ಲಾಸ್ಟ್ ಮ್ಯಾಚ್ ಇದೆ. ಲೀಗ್ ರೌಂಡ್ ಲಾಸ್ಟ್ ಮ್ಯಾಚ್ ಗೋಳಿಕಟ್ಟೆ ಬಲ KL14. ಗೋಳಿಕಟ್ಟೆ LFC ಗೋಳಿಕಟ್ಟೆ ಲಾಸ್ಟ್ ಮ್ಯಾಚ್ ಇದೆ, ಲೀಗ್ ಮ್ಯಾಚ್. LFC ಗೋಳಿಕಟ್ಟೆ KL14. ಅದೇ ರೀತಿ ನಾಕೌಟ್ ಮಾದರಿಯ 2ನೇ ಸ್ಪರ್ಧೆಯಲ್ಲಿ ವಂಶಿ ಬೆರಿಪದ ವಿರುದ್ಧವಾಗಿ SKV ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಬಾರ್ ತಾವುಗಳು ಕೂಡ ಸಿದ್ಧತೆ ನಡೆಸುವಂತೆ. ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಬಾರ್ ವಿರುದ್ಧವಾಗಿ ವಂಶಿ ಬೆರಿಪದ ತಾವುಗಳು ಕೂಡ ಸಿದ್ಧತೆಯನ್ನು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. You brothers kayya 14 and LFC ಗೋಳಿಕಟ್ಟೆ. Yes sir. LFC ಗೋಳಿಕಟ್ಟೆ ಒಂದು ಕಡೆಯಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಬಲಿಷ್ಠ ಆಟಗಾರನೊಳಗೊಂಡಂತಹ ಒಂದು ತಂಡ, ಅನುಭವಿ ಆಟಗಾರರನ್ನು ಕಾಣಬಹುದು. LFC ಗೋಳಿಕಟ್ಟೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕಂಡು ಬರ್ತಾ ಇದೆ. You brothers kayya 14 ತಂಡ ಕೂಡ ಅನುಭವಿ ಆಟಗಾರನೊಳಗೊಂಡ ತಂಡವಾಗಿದೆ. ಎರಡು ಬಲಶಾಲಿ ತಂಡಗಳಿಗೆ ಇಲ್ಲಿ ಕಾಣಬಹುದು. ಸಮಾನ ತೂಕವಿರುವಂತಹ ಸಮಾನ ಆಟಗಾರ ಅಂತ ಕಾಣ್ತಾ ಇದೆ. ಇಲ್ಲಿ ಕಾಣಬಹುದು, ಬಿಟ್ಟು ಬಿಡ್ತಾ ಇಲ್ಲ. ಈ ಬಾರಿ ತೀರ್ಪುಗಾರರ ಸಿಟಿ ಧ್ವನಿಯೊಂದಿಗೆ ಆರಂಭಗೊಂಡಿದೆ ಹಗ್ಗ. ಈ ಬಾರಿ ಗೋಳಿಕಟ್ಟೆಯಿಂದ ಅಲ್ಪ ಮಟ್ಟಿಗೆ
ಬಾರಿ KL14 ಕಡೆಗೆ ಮುಖ ಮಾಡಿದೆ, ಆದರೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಕೋಳಿಕಟ್ಟೆಯ ಆಟಗಾರರು. ಕೋಳಿಕಟ್ಟೆಯ ಆಟಗಾರರು ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ತಿರುಗಿ ಎಳೆಯುವಂತ ಅವಕಾಶ, ಆದರೆ ಇಲ್ಲಿ ನೇರ KL14 ವಿರುದ್ಧವಾಗಿ. ನೋಡಿ, ಇಲ್ಲಿಗೆ ಲೀಗ್ ಮಾದರಿ ಸ್ಪರ್ಧೆ ಮುಗಿಲಿಕ್ಕಿದೆ. ತದ ಬಳಿಕ 16 ತಂಡಕ್ಕೆ ಈ ಒಂದು ನಾಕೌಟ್ ಮಾದರಿಯ ಸ್ಪರ್ಧೆ. ಮೊದಲ ಸ್ಪರ್ಧೆಯಲ್ಲಿ ಟೈಟಾನ್ಸ್ ನೀರಿಕಚ್ಚೆ ವಿರುದ್ಧವಾಗಿ SK ಕಾಸರಗೋಡು. SK ಕಾಸರಗೋಡು ಟೈಟಾನ್ಸ್ ನೀರಿಕಚ್ಚೆ. ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳಿ. ಪಂದ್ಯ ಕೊಡುವುದಕ್ಕೂ ನಾವು ಅವಾಗ ಹೇಳಿದಾಗೆ ತೀರ್ಪುಗಾರಿಕೆಯಲ್ಲಿ ಪ್ರಕಾಶ್ ಕುಂಬಳೆ ಜೊತೆಯಲ್ಲಿ ಲಿತೇಶ್ ಸುಧೆಂಬಳ, ನಮ್ಮ ಸೈಡ್ ಅಂಪೈರ್ ದೇವರಾಜ್ ಅಂಡ್ ಪ್ರಮೋದ್ ಕ್ಷಮಿಸಿ ಅವರುಗಳು ಅವಾಗಿಂದ ಇದ್ದಾರೆ ಸೈಡ್ ಅಂಪೈರ್ ಆಗಿ. ರೆಡಿಯಾ? ಅಂಗದ ಬಿಸಿಲು ಮೊಳಗಿರಿക്കുന്നു. ಬಿಸಿಲು ಧ್ವನಿ ಕೇಳಿದೆ. ಮೊದಲ ಅವಕಾಶ, ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ ಇಲ್ಲಿ KL14. ಈ ಅವಕಾಶ ಯಾರಿಗೆ? ಇಲ್ಲಿ ಗೆದ್ದರೆ ನೋಡಿ, ಇಲ್ಲಿ ಅವಕಾಶಗಳು ನಿಮಗೆ ತುಂಬಾ ಇದೆ. LFC ಗೋಳಿಕಟ್ಟೆ ತಂಡಕ್ಕೆ ಇಲ್ಲಿ ಕಾಣಬಹುದು. KL14 ಮೊದಲ ಸೆಟ್ ಅನ್ನ ಅನಾಯಾಸವಾಗಿ ಗೆದ್ದುಕೊಂಡಿದೆ. ಈ ಬಾರಿ ಯಾರ ಕಡೆಗೆ ನೋಡ್ಲಿಕ್ಕಿದೆ? 3, 6, 9 ಆಟಗಾರನೊಳಗೊಂಡ ತಂಡವಾಗಿದೆ ಇಲ್ಲಿ KL14. ಆದರೆ ಎದುರಾಳಿ ತಂಡದಲ್ಲಿ ಕಾಣಬಹುದು, LFC ಗೋಳಿಕಟ್ಟೆ ತಂಡದಲ್ಲಿ ಕೂಡ ಕಾಣಬಹುದು 3, 6, 9 ಆಟಗಾರರು. ಅದರಲ್ಲಿ ಸಮಬಲದ ತೂಕವಾಗಿದೆ. 490 kg ತೂಕದ ಸಮಬಲ ತೂಕವಿರುವ ಆಟಗಾರರು 9 ಕಾಣಬಹುದು ಇಲ್ಲಿ ಈ ಒಂದು ಅಂಕಣದಲ್ಲಿ. ಇವಾಗ ಮತ್ತೆ KL14 ಕಡೆಗೆ ಮುಖ ಮಾಡುತ್ತಾ ಇದೆ. ಮತ್ತೆ ಸೆಂಟ್ರಲ್ ಲೈನಿಗೆ ಮುಖ ಮಾಡುತ್ತಾ ಇದೆ. അതെ അങ്ങനെ ഇതാ എവിടുന്ന് തുടങ്ങിയോ അവിടെ അവസാനിക്കണം. കമ്പ വെച്ചെടുത്ത് തന്നെയാണ്. അങ്ങോട്ടുമില്ല ഇങ്ങോട്ടുമില്ല. അങ്ങനെ ഇതാ പിടിമുറുക്കി കഴിഞ്ഞു. ഇത്തവണ 2 ടീമുകളും അങ്ങനെ പിടിമുറുക്കി കഴിഞ്ഞു. ആര് കാണുകയും ആര് കാണു പരാജയം എന്ന ചോദ്യത്തിനുള്ള ഉത്തരം തേടിയത 18 കോലക്കൊമ്പന്മാർ ഇത്തവണ സുധയമ്പളയുടെ കളിയങ്ങ തട്ടലിത ഭിന്നം താരങ്ങളായി പോരടിക്കുമ്പോൾ ഇവിടെ വിട്ടുകൊടുക്കാതെ പോരാളികൾ ಮತ್ತೆ ಮತ್ತೆ ಹೋಗುತ್ತಾರೆ. ಗೋಳಿಕಟ್ಟೆಯಿಂದ ಮತ್ತೆ ಮೆಲ್ಲಗೆ ಈ ಬಾರಿ KL14 ಆದ್ರೆ ಬಿಟ್ಟು ಕೊಡ್ತಾ ಇಲ್ಲ. ಗೋಳಿಕಟ್ಟೆ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಅವಕಾಶಗಳು ನಿಮ್ಮದಾಗಬೇಕು. ಗೋಳಿಕಟ್ಟೆ ಆದರೆ ಇಲ್ಲಿ ಬಂಧುಗಳೇ ಗಮನಿಸಿಕೊಳ್ಳಿ, ಇಲ್ಲಿಗೆ 39 ಸ್ಪರ್ಧೆಗಳು ಅಂದ್ರೆ ಲೀಗ್ ಮಾದರಿ ಸ್ಪರ್ಧೆ ಮುಗಿದಿರ್ತದೆ. ಇನ್ನು ಮುಂದೆ ಬನ್ನಿ, ನಾಕೌಟ್ ಮಾದರಿಯ ಮೊದಲ ಸ್ಪರ್ಧೆಯಲ್ಲಿ SK ಕಾಸರಗೋಡು ವಿರುದ್ಧವಾಗಿ ಟೈಟನ್ಸ್ ನೀರ್ಕಚೆ. ನೋಡಿ, ಇಲ್ಲಿ 8 ತಂಡಗಳು ಕೂಡ ಇಲ್ಲಿ ಗುಂಪಲ್ಲೇ ಮೊದಲ ಸ್ಥಾನದಲ್ಲಿದೆ. ಅವರಿಗೆ ಈ ಒಂದು 4 ಸ್ಪರ್ಧೆಗಳು ಟಾಪ್ ಅಂಡ್ ಟಾಪ್ 4 ಸ್ಪರ್ಧೆಗಳು. SK ಕಾಸರಗೋಡು ವಿರುದ್ಧವಾಗಿ ಟೈಟಾನ್ಸ್ ನೀರ್ಕಜೆ, ವಂಶಿ ಬೆರಿಪನು ಬಿ ವಿರುದ್ಧವಾಗಿ ಶಾಸ್ತಕಲ್ಪ ವೀರಾಂಜನೇಯ ಕಡಂಬಾರ್, ಜಟಾಯ ವಿಟ್ಲ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ, DKD ವಿರುದ್ಧವಾಗಿ KL14. ಆ ರೀತಿಯಲ್ಲಿ ಗುಂಪಲ್ಲೇ ಇರುವಂತಹ ಮೊದಲ ಸ್ಥಾನಿಕರಿಗೆ ಈ ಒಂದು ಸ್ಪರ್ಧೆ. ತದಬಳಿಕ ಮುಂದೆ 8 ತಂಡಕ್ಕೆ ಈ ರೀತಿಯಲ್ಲಿ ಇದೆ. ದತ್ತಕೃಪ ಸುದೆಂಬಳ ಬಿ ವಿರುದ್ಧವಾಗಿ ಪೋಟಿಪಳ್ಳ, SVM ಚಿನ್ನಗೋಳಿ ವಿರುದ್ಧವಾಗಿ ಗೋಳಿಕಟ್ಟೆ ಬಿ, ದತ್ತಕೃಪ ಎ ವಿರುದ್ಧವಾಗಿ ಫ್ರೆಂಡ್ಸ್ ಜಾಲು, ಹರಿಜಾಲ್ ವಿರುದ್ಧವಾಗಿ SDM ಆವಳಮಠ. ಈ 8 ತಂಡದಲ್ಲಿ 4 ಸ್ಪರ್ಧೆ, 8 ತಂಡಕ್ಕೆ 4 ಸ್ಪರ್ಧೆ. ಅಂದರೆ ಅಲ್ಲಿ ಗೆದ್ದವರಿಗೆ ಮಾತ್ರ ಅವಕಾಶ, ಸೋತವರಿಗೆ ಅವಕಾಶವಿರುವುದಿಲ್ಲ. ಗಮನಿಸಿಕೊಳ್ಳಿ. ಇದೀವಾಗ ಗುಂಪಿನ ಮೊದಲ ಸ್ಥಾನಿಕರಿಗಿರುವಂತಹ ಸ್ಪರ್ಧೆ SK ಕಾಸರಗೋಡು ವಿರುದ್ಧವಾಗಿ ಟೈಟಾನ್ಸ್ ನೀರ್ಕಚೆ.
ನೋಡಿ ಬಂಧುಗಳೇ, ಗಮನಿಸಿಕೊಳ್ಳಿ, ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಏನು ಕಾರ್ಯಕ್ರಮವಿದು ನಮಗೆ ನಮ್ಮ ಮೀಡಿಯಾವನ್ನ ಭೇಟಿ ಮಾಡಬಹುದು. ಖಂಡಿತವಾಗಿಯೂ ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಮೀಡಿಯಾವನ್ನು ಭೇಟಿ ಮಾಡಬಹುದು. ಮಂಜೇಶ್ವರದ ನಮ್ಮ ಕಾಸರಗೋಡು ಜಿಲ್ಲೆಯ ಹೆಮ್ಮೆಯ ಒಂದು ಮೀಡಿಯಾವಿದೆ, ಅದು ನಮ್ಮ ಮೀಡಿಯಾ 24x7. ಏನಾದ್ರು ಜಾಹೀರಾತು ಕೂಡ ಇದ್ರೂ ಕೂಡ ಕೊಡಬಹುದು. ನಮ್ಮ ಇಬ್ಬರು ಸಿಬ್ಬಂದಿಗಳು ಅವಗತಾನೆ ಇದೆ, ಆದರೆ ಮತ್ತೊಬ್ಬರು ಬಂದಿದ್ದಾರೆ. ನಮ್ಮ ಶರತ್ ಬೇಕೂರವರು കാണികളെ വിസിലടിച്ചു കഴിഞ്ഞു. അങ്ങനെ ഇതാ SKയുടെ വെറുവ് അങ്ങനെയുണ്ടെങ്കിൽ ഇവിടെ ഇതാ ಟೈಟಾನ್ಸ್ ನೇರ ಕಚ್ಚ ಬಹಳಷ್ಟು ಪ್ರಯತ್ನ, ಆದರೆ ಇಲ್ಲಿ SK ಕಾಸರಗೋಡು ಕಡೆಗೆ ನೋಡಿ. ಮುಂದಿನ ಸ್ಪರ್ಧೆಯಲ್ಲಿ ಗಮನಿಸಿಕೊಳ್ಳಿ, ವಂಶಿ ಬೆರಿಪದೋಬಿ ಅಂಡ್ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು. ಗಮನಿಸಿಕೊಳ್ಳಿ, ಈ ಒಂದು ಸ್ಪರ್ಧೆಯಲ್ಲಿ ಸೋತುವವರಿಗೆ ಮತ್ತೆ ಅವಕಾಶವಿದೆ. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ವಂಶಿ ಬೆರಿಪದೋಬಿ ತಂಡ. ದಯವಿಟ್ಟು ಕಡಂಬಾರ ತಂಡವನ್ನ ಕಾಣ್ತಾ ಇದೆ ಪ್ರವೇಶ ದ್ವಾರದ ಬಳಿ. ವಂಶಿ ಬೆರಿಪದೋ ತಂಡ ರೆಡಿಯಾಲೆ ಅಶೋಕಣ್ಣ ಅವೈಬುಕ ಮ್ಯಾಚ್ ನಂಬರ್ 42 ಸಾರಿ, ಜಟಾಯು ವಿಟ್ಲ ಅಂಡ್ ಆಂಜನೇಯ ಕಣ್ಣು ತೀರ್ಥ. ಮ್ಯಾಚ್ ನಂಬರ್ 42 DK ಬ್ರದರ್ಸ್ ಸುದೇಂಬಳ ಡಿ ಅಂಡ್ ಯು ಬ್ರದರ್ಸ್ KL 14. ಮೊದಲ ಸೆಟ್ಟು ಈ ಬಾರಿ SK ಕಾಸರಗೋಡು ಕಡೆಗೆ. ದ್ವಿತೀಯ ಸೆಟ್ಟಿನ ಅವಕಾಶ ಯಾರಿಗೆ? വീണ്ടും വിസിലടിച്ചിരിക്കുന്നു പ്രകാശ് കുമ്പള. വീണ്ടും കമ്പയെ ചേർത്ത് പിടിച്ചിരിക്കുന്നു രണ്ട് ടീമുകൾ. വീണ്ടും അങ്ങനെ കമ്പയെ ചേർത്ത് പിടിച്ച് ആഞ്ഞു വരികയാണ് SK കാസരഗോഡ്. ആദ്യ സെറ്റ് വിജയിക്കുന്നു. അങ്ങനെ SKയുടെ രണ്ടാമത്തെ വിജയം. അങ്ങനെ വീണ്ടും ബോണസോട് വിജയിക്കുന്ന SK. ഇവിടെ ബോണസുകളില്ല. അങ്ങനെ വിജയിച്ചുകൊണ്ട് ഇവിടെ SK ನಿಲ್ಲುകയാണ്. ಅದರಲ್ಲಿ ಟೈಟಾನ್ಸ್ ನೀರ್ಕಚ್ಚೆ ನಿಮಗೆ ಅವಕಾಶಗಳಿದೆ, ಗಮನಿಟ್ಟು ಕೇಳಿಕೊಳ್ಳಿ. ನಿಮಗೆ ಇನ್ನೂ ಕೂಡ ಆಡುವುದಕ್ಕೆ ಅವಕಾಶವಿದೆ. ವಂಶಿ ಬೆರಿಪದೋಬಿ ಅಂಡ್ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ಬನ್ನಿ. ಅದಾದ ಬಳಿಕ ಜಟಾಯು ವಿಟ್ಲ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ. ದತ್ತಕೃಪಾ ಸುದೆಂಬಳ ಡಿ ವಿರುದ್ಧವಾಗಿ ಯು ಬ್ರದರ್ಸ್ KL 14. ಬೇಗ ಬಲೆ ಎಸ್ ರೆಡಿ. ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಂಬಾರ ಮೊದಲ ಆಟಗಾರರಾಗಿ ರಕ್ಷಿತ. ಆದರೆ ಲಕ್ಷ್ಮಣ ಭಾಯಾರ ಸೊಂಟಗಾರಿಕೆಯಲ್ಲಿ ಅನುಭವಿ ಸೊಂಟಗಾರ ವಂಶಿ ಬೆರಿಪದವ ತಂಡದ ಆಟಗಾರ. ಇಲ್ಲಿ ಎರಡು ಜಿದ್ದಿನ ಹೋರಾಟಕ್ಕೆ ಬಂದಿರುವಂತಹ ಎರಡು ತಂಡಗಳು. ಒಂದು ಕಡೆಯಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ, ಮತ್ತೊಂದು ಕಡೆಯಲ್ಲಿ ವಂಶಿ ಬೆರಿಪದೋಬಿ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಗಮನಿಸಿಕೊಳ್ಳಿ, ಜಟಾಯು ವಿಟ್ಲ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ. ಜಟಾಯು ವಿಟ್ಲ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ. ತಾವುಗಳು ಕೂಡ ಸಿದ್ಧತೆ ನಡೆಸುವಂತೆ. ಇದೀವಾಗ ನಾಕೌಟ್ ಮಾದರಿಯ ದ್ವಿತೀಯ ಸ್ಪರ್ಧೆಯಲ್ಲಿ ವಂಶಿ ಬೆರಿಪದೋಬಿ ವಿರುದ್ಧವಾಗಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ತಂಡಗಳ ನಡುವೆ ಈ ಒಂದು ಸ್ಪರ್ಧೆ. ಇಲ್ಲಿ ಕಾಣಬಹುದು ಲೀಗ್ ಮಾದರಿಯಿಂದ ನಾಕೌಟ್ ಹಂತಕ್ಕೆ ಬಂದಿರುವಂತಹ 16 ತಂಡಗಳು. ಶಾಸ್ತ್ರಕೃಪಾ ವೀರಾಂಜನೇಯ ಶ್ರಮಿಸಿ SK ಕಾಸರಗೋಡು, ಟೈಟಾನ್ಸ್ ನಿರ್ಗಜೆ, ಬೆರಿಪದು ಕಡಂಬಾರ, ಜಟಾಯು ವಿಟ್ಲ ಆಂಜನೇಯ ಕಣ್ಣು ತೀರ್ಥ, DKD KL 14, DKB ಅಂಡ್ ಪುಡಿಪಳ್ಳ, SVM ಚೆನ್ನಗೊಳಿ ಅಂಡ್ ಗೋಳಿಕಟ್ಟ B, DKA ಅಂಡ್ ಜಾಲು, ಹರಿಜಾಲ್ ಅಂಡ್ SDM ಆವಳಮಠ. ಈ 16 ತಂಡಕ್ಕೆ ನಾಕೌಟ್
16 ತಂಡಗಳು ನಾಕೌಟ್ ಮಾದರಿಗೆ ಬಂದ ತಂಡವಾಗಿದೆ. ಅದರಲ್ಲಿ ಕಾಣಬಹುದು ಈ ಒಂದು 8 ತಂಡಕ್ಕೆ ಬಹಳಷ್ಟು ಅವಕಾಶವಿದೆ. ಅಂದ್ರೆ ಸೋತರು ಕೂಡ ಅವಶ್ಯಕವಿದೆ. ಇಲ್ಲಿ ಕಾಣಬಹುದು ಮೊದಲ ಸ್ಪರ್ಧೆಯಲ್ಲಿ SK ಕಾಸರಗೋಡು ವಿರುದ್ಧವಾಗಿ ಟೈಟಾನ್ಸ್ ನೀರ್ಗಜೆ, ಇಲ್ಲಿ ಟೈಟಾನ್ಸ್ ನೀರ್ಗಜೆ ಸೋತ ತಂಡವಾಗಿದೆ. ಆದರೆ ಇಲ್ಲಿ ನೀರ್ಗಜೆ ತಂಡಕ್ಕೆ ಇನ್ನೂ ಕೂಡ ಅವಕಾಶವಿದೆ. ശക്തിപ്പാരുന്ന പോരാട്ടത്തിന് സാക്ഷി വഹിക്കുകയാണോ ഈ കള്ളിയങ്കത്തട്ട? കാരണം രണ്ടും ശക്തികൾ, രണ്ട് വമ്പൻ ശക്തികൾ ടീമാണ്. ഒരു ഭാഗത്ത് ബലിപദമെങ്കിൽ മറുഭാഗത്ത് നിൽക്കുകയാണ് ശാസ്ത്രകൃപ വീരാഞ്ജനേയ കടമ്പാർ തമ്മിലുള്ള പോരാട്ടമാണ്. പ്രിയമുള്ളവരെ ಕಾಣಬಹುದು, ಎಲ್ಲೇ ಕಾಣಬಹುದು ಅನುಭವಿ ಆಟಗಾರನೊಳಗೊಂಡ ಎರಡು ಬಲಿಷ್ಠ ತಂಡಗಳು. ಒಂದು ಕಡೆಯಲ್ಲಿ ವಂಶಿ ಬೆರಿಪದವು ತಂಡ, ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಶಾಸ್ತ್ರಕೃಪ ವೀರಾಂಜನೇಯ ಕಡಬಾರು. ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಗೆದ್ದವರಿಗೆ ಮುಂದಿನ ಸುತ್ತಿಗೆ, ಸೋತವರಿಗೆ ಮತ್ತೆ ಇಲ್ಲಿ ಅವಕಾಶವಿರುವುದು. ಕಾರಣ ಗುಂಪುಗಳಲ್ಲಿ ಮೊದಲ ಸ್ಥಾನಿಕರಾದಂತಹ ಎರಡು ತಂಡಗಳು, ಈ ಎರಡು ತಂಡಗಳು ಇಲ್ಲಿ ಮತ್ತೆ ಎಲ್ಲೇ ಮತ್ತೆ ವಿಸಿಲ ಧ್ವನಿ ಮೊಳಗಿದೆ. ಆಹಾ, ಒಂದು ಕಡೆಯಲ್ಲಿ ವಂಶಿ ಬೆರಿಪದು, ಮತ್ತೊಂದು ಕಡೆಯಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ತಂಡಗಳ ನಡುವೆ ಇವತ್ತು ಶಿಥಿಲ ಹೋರಾಟ. ರಣರಂಗದಲ್ಲಿ ಯುದ್ಧವೇ ನಡೆಯುತ್ತಾ ಇದೆ. ಕಾಣಬಹುದು, ಎಲ್ಲಿ ಕಾಣಬಹುದು ಈ ಬೆರಿಪದ ವಿರುದ್ಧವಾಗಿ ಕಡಂಬಾರ್ ತಂಡಗಳಿಗೆ ಇಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಇಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ಆದ್ಯ ಸೆಟ್ ವಿಜಯಿಸಿಕೊಂಡು ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರದಲ್ಲಿ ಕೊಗೆಯಾಡ. അടുത്ത മത്സരത്തിന് വേണ്ടി തയ്യാറ് ಜಟಾಯು ಬಿಟ್ಟ ಅದೇ ರೀತಿ ಆಂಜನೇಯ ಕಣ್ಣುದಿ ತಂಡಗಳು ಕೂಡ ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕೆ ಹೇಳಿಕೊಳ್ತಾ ಇದ್ದಾವೆ. ಪ್ರಕಾಶ್ ಬಲೆ ಮ್ಯಾಚ್ ಇದಿರಲ್ಲ. ಅನುಭವಿ ಸೊಂಟಗಾರನ್ನು ಕಂಡು ಬರ್ತಾ ಇದೆ. ಮೊದಲ ಅವಕಾಶವನ್ನ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು. ಈ ಬಾರಿ ಬೇರೆ ಪದವಿಗೆ ಅವಕಾಶ. ಹೆಸರಿನೇನ ಮುಂದಿನ ಸುತ್ತಿಗೆ ಅಲ್ಲ, ಮತ್ತೊಂದು ಅವಕಾಶವಿದೆ. ಬರಲಿ ಒಂದೇ ಒಂದು ಹೆಜ್ಜೆ, ಒಂದೇ ಒಂದು ಹಿಡಿತದಿಂದ ಒಂದೇ ತಾಯಿಯ ಮಕ್ಕಳಂತೆ ಹಗ್ಗವನ್ನು ಹಿಡಿದು ಎಳೆಯುತ್ತಾ ಇದ್ದಾರೆ ನಮ್ಮ ವಂಶಿ ಬೇರಿ ಪದವಿನ ಆಟಗಾರರು. ಒಟ್ಟು ಸೂಪರ್ ಮ್ಯಾಚ್. ಬಿಟ್ಟು ಕೊಡುತ್ತಾ ಇಲ್ಲ, ಬಿಟ್ಟು ಕೊಡದ ಆಟಗಾರರು. ಆದರೆ ಇಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ಕಡೆಗೆ ಮೆಲ್ಲನೆ ಹಗ್ಗ ಹೋಗುತ್ತಾ ಇದೆ. ಬೆರಿಪದವು ಆದರೆ ಬಿಟ್ಟು ಕೊಡ್ತಾ ಇಲ್ಲ. ಬೆರಿಪದವು ಬದಲಿ ಬೆಲ್ಲ ಹಿಂತಿರುಗಿ ನೋಡಬೇಡ, ಒಂದೇ ಒಂದು ಹೆಚ್ಚೆ ಬರಲಿ ಹಿಂದಕ್ಕೆ ಮತ್ತೆ ಬಿಗಿ ಮಾಡ್ತಾ ಇದೆ ಬೆರಿಪದವು. ಆದರೆ ಇಲ್ಲಿ ಕಡಂಬಾರು ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಕಡಂಬಾರು ಮುಂದಿನ ಸುತ್ತಿಗೆ. ಆದರೆ ಇಲ್ಲಿ ಗಮನಿಸಿಕೊಳ್ಳಿ, ವಂಶಿ ಬೆರಿಪದವು ನಿಮಗೆ ಇನ್ನೂ ಕೂಡ ಅವಕಾಶಗಳಿರುವುದು ಗಮನಿಸಿಕೊಳ್ಳಿ. ಮುಂದೆ ಬನ್ನಿ, ಜಟಾಯು ವಿಟ್ಲ ವಿರುದ್ಧವಾಗಿ ಆಂಜನೇಯ ಕಣ್ಣುವ ಪೀಠ. ಜಟಾಯು ವಿಟ್ಲയാണ് ಕೊಡುವುದು. പ്രിയപ്പെട്ടവരെ, മനോഹരമായ മത്സരത്തിന് വേണ്ടി സാക്ഷിയാവുകയാണ്. ഭക്തരിൽ ശക്തരാണ്, കരുത്തന്മാരാണ്. ദക്ഷിണ കന്നഡ ജില്ലയുടെ ജಟಾಯು ವಿಟ್ಲ. ನಮಗೆ ಗೊತ್ತಿರಬಹುದು, ಕಳೆದ ಒಂದು ತಿಂಗಳಲ್ಲಿ 2 ಟ್ರೋಫಿಗಳನ್ನು ಗೆದ್ದ
ತಂಡವಾಗಿದೆ ಇಲ್ಲಿ ಕಾಣಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಟಾಯು ಬೆಟ್ಟ ಈ ಬಾರಿ ಈ ಒಂದು ಅಂಕಣದಲ್ಲಿ ಎದುರಾಳಿ ಆಂಜನೇಯ ಕಣ್ಣು ತೀರ್ತಾ ಇದೆ. ಈ ಬಾರಿ ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಗೆದ್ದರೆ ಮುಂದಿನ ಸುತ್ತಿಗೆ, ಸೋತವರಿಗೆ ಮತ್ತೆ ಅವಕಾಶವಿದೆ. ನೋಡಿದಾದ ಬಳಿಕ 4ನೇ ಸ್ಪರ್ಧೆಯಲ್ಲಿ DKD ವಿರುದ್ಧವಾಗಿ KL14 ಯುಗದಸ್ KL14 ತಾವುಗಳು ಕೂಡ ಸಿದ್ಧತೆ ನಡೆಸುವಂತೆ. ಆಂಜನೇಯ ಕಣ್ಣು ತೀರ್ಥ ಅವರಿವಾಗುತ್ತದೆ ಬರವಾಗುತ್ತದೆ. ಜಟಾಯು ಬೆಟ್ಟ ತಮ್ಮಿലുള്ള പോരാട്ടമാണ് പ്രിയമുള്ളവരെ. കലിയുഗത്തിൽ നമ്മൾക്കറിയാം ഭഗവാൻ ശ്രീരാമചന്ദ്രന്റെ ഭാര്യയായ സീതാമാതയെ കൊണ്ടുപോകുമ്പോൾ, രാവണൻ കെടുത്തു കൊണ്ടുപോകുമ്പോൾ തടഞ്ഞ ജടായു വെട്ട അല്ല ഇത് ദക്ഷിണ കന്നഡ ജില്ലയുടെ ജടായു വെട്ടയാണ്. ഇത്തവണ കളിയങ്ങ് തട്ട് നിൽക്കുമ്പോൾ മറുഭാഗത്ത് നിൽക്കുന്നതാണ് ആഞ്ജനേയ കണ്ണു തീർത്ഥയാണ്. ആഹാ, വിജയമെന്ന് കണ്ടെത്തേണ്ട പ്രിയമുള്ളവരെ, തീപ്പാരുന്ന പോരാട്ടത്തിലേക്കാണ് പോകുന്നത്. വാക്കുകൾക്കും അക്ഷരങ്ങൾക്കും പറഞ്ഞു തീർക്കാൻ കഴിയാത്ത ജീവൻ മരണ പോരാട്ടത്തിനായി ഇറങ്ങുകയാണ്. രണ്ട് തുല്യ ശക്തികൾ തമ്മിലുള്ള പോരാട്ടമാണ് ഇത്. 490 kg വിഭാഗത്തിന്റെ മത്സരമാണെങ്കിൽ നമ്മൾക്കറിയാം കാസർഗോഡ് ജില്ലയിലെ മഞ്ചേശ്വരത്തിൽ അറിയപ്പെടുന്ന ടീമുകളിൽ എന്ന ടീമാണ് ആഞ്ജനേയ കണ്ണുതീർത്ത വിഭാഗത്തെങ്കിൽ നമുക്കറിയാം ദക്ഷിണ കന്നഡ ജില്ലയിൽ അറിയപ്പെടുന്ന ടീമാണ് ജടായു വെട്ട തമ്മിലുള്ള പോരാട്ടത്തിലാണ് ഈ മത്സരം തട്ടകം. ಯಾರಿಗೆ ಗೆಲುವು ಯಾರಿಗೆ ಸೋಲು ನೋಡ್ಲಿಕ್ಕಿದೆ. ಅನುಭವಿ ಆಟಗಾರರೊಳಗೊಂಡ ತಾಯಿಯರು ಮನುಷ್ಯ ಕನ್ನಡ ನೋಡ್ತಾ ಇದೆ ಬಂಧುಗಳ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ, ಮತ್ತೊಂದು ಕಡೆಯಲ್ಲಿ ಜಟಾಯು ಬೆಟ್ಟ. ಆಹಾ, ಒಂದೇ ತಾಯ ಮಕ್ಕಳಂತೆ, ಒಂದೇ ನೂಲಿನಲ್ಲಿ ಕಟ್ಟಿ ಹಾಕಿದ ಮುತ್ತಿನ ಮರಿಗಳಂತೆ ಅತ್ತ ಇತ್ತ ಏನಿದು ಸೊಗಸು, ಏನಿದು ಸೊಬಗು. ಆಹಾ, ಬಿಟ್ಟು ಬಿಡುತ್ತಾ ಇಲ್ಲ, ಎರಡು ತಂಡಗಳು ಬಿಟ್ಟು ಬಿಡುತ್ತಾ ಇಲ್ಲ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ, ಮತ್ತೊಂದು ಕಡೆಯಲ್ಲಿ ಜಟಾಯು ಬೆಟ್ಟ. ಆಹಾ, ಯಾರಿಗಿಲ್ಲ ಗೆಲುವು, ಯಾರಿಗಿಲ್ಲ ಸೋಲು. ಆಹಾ, ಜೀವನ್ ಮರಣ ಹೋರಾಟವಾಗಿದೆ. ಯಾರಿಂದಲೂ ಮುರಿಯಲಾಗದ ಆತ್ಮವಿಶ್ವಾಸ ಬೆಂಬಲದೊಂದಿಗೆ ಈ ಒಂದು ಅಂಕಣದಲ್ಲಿ ಹೋರಾಟ ಮಾಡುತ್ತಾ ಇದೆ. ಆಹಾ, ಮತ್ತೆ ಸ್ಪರ್ಧೆ ಈ ಬಾರಿ ಯಾರ ಕತೆಗೆ ಗೆಲುವಿನ ನಿರೀಕ್ಷೆಯಲ್ಲಿ ಕ್ರೀಡಾಂಗಣಕ್ಕೆ ಬಂದಿರುವಂತಹ ಎರಡು ಬಲಶಾಲಿ ತಂಡಗಳನ್ನು ನೋಡ್ತಾ ಇದೆ ಬಂಧುಗಳೇ. ಬಿಟ್ಟು ಕೊಡುವಂತಹ ಆಟಗಾರರನ್ನು ನೋಡ್ತಾ ಇದೆ ಬಂಧುಗಳೇ. ವಿಲ್ಲಾಳ ವೀರಗಳನ್ನು ನೋಡ್ತಾ ಇದೆ ಬಂಧುಗಳೇ. ಮಂಜೇಶ್ವರದ ಮಣಿಮುತ್ತನ್ನು ನೋಡ್ತಾ ಇದೆ ಬಂಧುಗಳೇ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಲ್ಲಾಳ ವೀರಗಳನ್ನು ನೋಡ್ತಾ ಇದೆ ಬಂಧುಗಳೇ. ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಯಾರಿಗೆ ಗೆಲುವು ಯಾರಿಗೆ ಸೋಲು. ಜಿದ್ದಾಜಿದ್ದಿನ ಹೋರಾಟದಲ್ಲಿ ಈ ಒಂದು ಯುದ್ಧ ಭೂಮಿ ಬಿಟ್ಟು ಕೊಡ್ತಾ ಇಲ್ಲ. ಅಂತೂ ಇಂತೂ ಯುದ್ಧ ಮುಗಿದಿಲ್ಲ. ಯಾರ ಪಾಲಿಗೆ, ಯಾರ ಕಡೆಗೆ ಹಗ್ಗ. ಆಹಾ, ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಾಗುತ್ತಾ ಇದೆ. ಸೆಂಟರ್ ಲೈನಿಗೆ ಬಂದಿದೆ. ಬಿಟ್ಟು ಕೊಡದ ಆಟಗಾರ ಈ ಬಾರಿ. ಒಂದು ಕಡೆಯಲ್ಲಿ ಜಟಾಯು ಬೆಟ್ಟ, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ತಂಡಗಳ ನಡುವೆ ಸ್ಪರ್ಧೆ. ಆಹಾ, ವಾಟ್ ಎ ಸೂಪರ್ ಮ್ಯಾಚ್, ವಾಟ್ ಎ ಡೈನಾಮಿಕ್ ಮ್ಯಾಚ್, ವಾಟ್ ಎ ಎನರ್ಜೆಟಿಕ್ ಮ್ಯಾಚ್. ಒರಟപ്പെടുത്തും ಮೆಲ್ಲಪೆರಗಲೇಕೋ. ಓಹೋ, ಆಹಾ, ಆಂಜನೇಯನ ಕಡೆಯಿಂದ ವಿಠ್ಠಲದ ಕಡೆಗೆ ಬರ್ತಾ ಇದೆ. ಮಂಜೇಶ್ವರದ ಕಡೆಗೆ ಮೆಟ್ಟಕ್ಕೆ, ಆದರೆ ಮಂಜೇಶ್ವರ ಮೆಟ್ಟು ಕೊಡ್ತಾ ಇಲ್ಲ. ಸ್ಪರ್ಧೆಯ ಮೊದಲ ಅವಕಾಶ ಮಾತ್ರ ಮುಗಿದಿರುತ್ತದೆ. ಕಾಣಬಹುದು ಮೊದಲಿಗೆ ಜಟಾಯು, ಆಮೇಲೆ ಕಣ್ಣು ತೀರ್ಥ, ಮತ್ತೆ ಮಿಡಲ್ ಲೈನ್ ಸೆಂಟರಿಗೆ, ಮತ್ತೆ ಇಲ್ಲಿ ಜಟಾಯು ಕಡೆಗೆ. ನಾನು ಆರಂಭವಾಗುವುದಕ್ಕಿಂತ ಮೊದಲೇ ಹೇಳ್ತೇನೆ, ಮಲಯಾಳದಲ್ಲಿ ತೀರ್ಪಾರನ್ನ ಮತ್ಸರಮಾಣ ತೀರ್ಚೆಯಾಯಿತು. ಖಂಡಿತವಾಗಿಯೂ ಮಂಜೇಶ್ವರದ ಹೆಮ್ಮೆ ತಂಡ ಕಣ್ಣು ತೀರ್ಥವಾದ ನಮ್ಮ ದಕ್ಷಿಣ ಕನ್ನಡ ವಿಠ್ಠಲ ಹೆಮ್ಮೆ, ನಮ್ಮ ಪುತ್ತೂರಿನ ಹೆಮ್ಮೆ ತಂಡ ಜಟಾಯು ವಿಠ್ಠಲ ತಂಡಗಳ ನಡುವೆ ಒಂದು ಸ್ಪರ್ಧೆ, ರೋಚಕ ರೋಮಾಂಚಕಾರಿ ಸ್ಪರ್ಧೆ. ಮಲಗಿದ್ದಂತವರನ್ನ ಮತ್ತೆ ಎದ್ದೆಬ್ಬಿಸಿದಂತಹ ಸ್ಪರ್ಧೆ. ಖಂಡಿತವಾಗಿಯೂ ಆಟಗಾರ ಪ್ರೇಕ್ಷಕ ವರ್ಗದವರ ಮುಖದಲ್ಲಿ ಬಂದಂತಹ ಆ ಒಂದು ಸಂತೋಷ, ಕೈತಪ್ಪಾಲೆ ಕರಘೋಷಗಳನ್ನು ನಾವು ನೋಡಿದ್ದೇವೆ. ಖಂಡಿತವಾಗಿಯೂ ಇನ್ನು ಮುಂದೆ ಇರುವಂತಹ ಎಲ್ಲ ಸ್ಪರ್ಧೆಗಳು ಈ ರೀತಿಯಲ್ಲಿ ಉತ್ತಮವಾದ ಪೈಪೋಟಿ ನೀಡಲಿಕ್ಕೆ ಇದೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ DKD ವಿರುದ್ಧವಾಗಿ KL14. കളിക്കളത്തിലെ കില്ലാടികളാണ് കിടകിട എന്ന്
നൽകാൻ വേണ്ടി വരികയാണ്. ആഞ്ജനേയ കണ്ണുതീർത്തിയാണ് ഒരു ഭാഗത്ത് നിൽക്കുന്നത്. മഞ്ചേശ്വരത്തിന്റെ കടലോരങ്ങളിൽ മത്സരിച്ച പരിചയസമ്പന്നമായ കളിയ ടീമുകളാണ് ഇവിടെ ആഞ്ജനേയ കണ്ണുതീർത്തിയെങ്കിൽ വിട്ലയുടെ മണ്ണിൽ നിന്ന് വന്ന ജടായു വിട്ലയാണ് ഇത്തവണ കളി എന്ന തട്ടിൽ. ആഹാ विसल का सुनाई दे, लड़ाई शुरू हो गई है। ये दोनों दुनिया का सबसे बड़ा टीम है. यार जयम यार पराजयम अदे അങ്ങനെതാ പറഞ്ഞു തരാനാകാത്ത ചടുലമായ താളത്തിലൂടെ ഇതാ ആദ്യ സെറ്റിൽ ജയിച്ചുകൊണ്ട് ജടായു വിട്ടമെങ്കിൽ ഇവിടെ ഇതാ രണ്ടാമത്തെ സെറ്റിന് വേണ്ടിയുള്ള പോരാട്ടത്തിലാണ്. ഇത്തവണ ഇതാ ആഞ്ജനേയനരികിലാണ് വടം നിൽക്കുന്നത്. പക്ഷെങ്കിൽ വിട്ടുകൊടുക്കുന്നില്ല ജടായു വിട്ലയുടെ വടക്കുതിരകൾ. ആഹാ എന്തൊരു അഴകാണ്, എന്തൊരു ഭംഗിയാണ് മത്സരം. ആര് കാഴ്ചയം പരാജയം എന്നറിഞ്ഞ ടീമുകളല്ല, വിജയം മാത്രം കണ്ടുകൊണ്ട് വിജയം മാത്രം കണ്ടുകൊണ്ട് വന്ന രണ്ട് ടീമുകൾക്കുള്ള മത്സരമാണ്. ഓഹോ ഓട്ടെ കാണികൾ ചപ്പാലകൾ കരഘോഷങ്ങൾ വരളി കാറ്റുവരടുക ചപ്പാലകൾ വരളി വിട്ടുകൊടുത്തായില്ല. ആഹാ ഇല്ല ഇല്ല ആഞ്ജനേയ കണ്ണുതീർത്ത വിട്ടുകൊടുത്തായില്ല. ಒಂದೇ ಒಂದು ಹೆಜ್ಜೆ ಬರಬೇಕಿದೆ. ಆಂಜನೇಯ ಕಣ್ಣುತೀರ್ಥ ಆದರೆ ಇಲ್ಲಿ ಬಿಗಿ ಮಾಡುತ್ತಾ ಇದೆ, ಮತ್ತೆ ಬಿಗಿ ಬರ್ತಾ ಇದೆ. ನೋಡಿಗೆ ಜಟಾಯು ವಿಟ್ಲ. ಗಮನಿಸಿಕೊಳ್ಳಿ, ಸ್ಪರ್ಧೆಗಳು ನಿಮಗೆ ಇನ್ನೂ ಕೂಡ ಇದೆ. ಆಂಜನೇಯ ಕಣ್ಣುತೀರ್ಥ ಇಲ್ಲಿ ಜಟಾಯು ವಿಟ್ಲ ಮುಂದಿನ ಸುತ್ತಿಗೆ ತೇರ್ಗಡೆ. ಬಹಳ ಸುಂದರದ ಸ್ಪರ್ಧೆಯಾಗಿದೆ, ಬಹಳ ಜಿದ್ದಾಜಿದ್ದಿನ ಹೋರಾಟವಾಗಿ ಎರಡು ತಂಡಗಳ ನಡುವೆ. ಹೇಮಂತ್ ಕರೆಂಟ್ ಕೊಂಡ ಲೈಟ್ ಮಾಡಲೆ. ಎಸ್ ರೆಡಿ, ದಟ್ಸ್ ದ ಲಾಸ್ಟ್ ಮ್ಯಾಚ್ ಆಫ್ ದ ಟಾಪ್ ಟೀಮ್ ಡಿಕೆಡಿ ಅಂಡ್ ಯುಎಫ್ಎಸ್ ಕೈಯಲ್ಲ ಫುಟೀನ ಎರಡು ತಂಡದ ಆಟಗಾರರ ಆಗಮನವಾಗಿದೆ ಅಂಕಣಕ್ಕೆ. ತದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಗಮನಿಸಿಕೊಳ್ಳಿ, ದತ್ತಕೃಪಾ ಸುದೆಂಬಳ ಬಿ ವಿರುದ್ಧವಾಗಿ ಭಗವತಿ ಪಡಿಪಳ್ಳ നിങ്ങളും തയ്യാറായി നിൽക്കേണ്ടതാണ്. അടുത്ത മത്സരത്തിന് വേണ്ടി ഇവിടെ പ്രവേശ കവാടത്തിൽ വന്ന് നിൽക്കുന്നത് അറിയിച്ചുകൊള്ളുകയാണ്. ഭഗവതി പൊടിപ്പള്ള അതുപോലെ തന്നെ ദത്തകൃപ സുതിമ്പള. അതെ വിസിലടിച്ചു കഴിഞ്ഞ പ്രിയമുള്ളവരെ, ചരിത്ര പെരുമകൾ കൊണ്ട് ജനസംഖ്യ നേടിയ ഒരു നാടിന്റെ സ്വപ്നവും പ്രാർത്ഥനയും ഒന്ന് നെഞ്ചിലേറ്റിക്കൊണ്ട ഈ ജ്വാലപടത്തുന്ന കണ്ണുകളും പതരാത്ത പാദങ്ങളുമായി പിറന്ന നാടിന്റെ മാനം കളികളത്തിൽ കാത്തു സൂക്ഷിക്കാൻ കടൽ കടന്നു വരുന്ന ഏതൊരു മാനവ ശക്തിയെയും കീഴടക്കുക എന്ന ലക്ഷ്യത്തോടെ കൂടി കടന്നു വന്ന രണ്ട് പോരാളി കൂട്ടങ്ങൾ തമ്മിലുള്ള പോരാട്ടമാണ്. ഒരു ഭാഗത്ത് സുതമളയും മറുഭാഗത്ത് യുവദസ് കൈയിൽ 14 തമ്മിലുള്ള മത്സരമാണ് പ്രിയമുള്ളവരെ. അങ്ങനെതാ സുതമള നിന്ന് അങ്ങനെതാ യുവദസ് കൈയിൽ 14ലേക്കാണ് ആദ്യ സെറ്റ്. ಮೊದಲವಕಾಶವನ್ನು ಗೆದ್ದುಕೊಂಡಿಲ್ಲ ಯುವದಸ್ ಕೈಯಲ್ಲ 14 ತಂಡ. ಇದರ ಅವಕಾಶಗಳಿದೆ ನೋಡಿ ಇಲ್ಲಿ. അതുപോലെ തന്നെ അടുത്ത മത്സരത്തിന് വേണ്ടി ടീമുകൾ തയ്യാറായി നിൽക്കേണ്ടതാണ്. ಭಗವತಿ ಪಡಿಪಳ್ಳ ಆ್ಯಂಡ್ ದತ್ತಕೃಪಾ ಸುದೆಂಬಳ. ಮತ್ತೊಮ್ಮೆ ಸ್ವಾಗತ ದತ್ತಕೃಪಾ ಸುದೆಂಬಳ ತಂಡಕ್ಕೆ ಮತ್ತು ಈ ಒಂದು ಸ್ಪರ್ಧಾಕೂಟಕ್ಕೆ. ಸ್ಪರ್ಧೆಯ ನಾಕೌಟ್ ಮಾದರಿಯ ಸ್ಪರ್ಧೆ ನಡೀತಾ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ತಂಡಗಳು ಸಿದ್ಧವಾಗುತ್ತಾ ಇದೆ ನೋಡಿ. ಮುಂದಿನ ಸ್ಪರ್ಧೆಯಲ್ಲಿ ದತ್ತಕೃಪಾ ಸುದೆಂಬಳ ಬಿ ಜೊತೆಗೆ ಪಡಿಪಳ್ಳಂ ಭಗವತಿ ಪಡಿಪಳ್ಳಂ ತಂಡ ಬರುವಂತೆ ಮನವಿ ಮಾಡ್ತಾ ಇದ್ದಾವೆ. ಮುಂದಿನ ಸ್ಪರ್ಧೆಯಲ್ಲಿ ಇದು ಡಿಕೆ ಸುದಂಬಳ ಅರ್ಪಿಸಿದಂತ 490 kg ವಿಭಾಗದ ಜನಮಿತಿ ಇಲ್ಲದ ಸ್ಪರ್ಧೆಯಾಗಿದೆ. ಬಹುಶಃ 12 ಗಂಟೆ ಕಳೆದರೂ ಕೂಡ ನಿರಂತರವಾಗಿ ಸ್ಪರ್ಧೆಯಲ್ಲಿ ಮತ್ತಷ್ಟು ಏರಿಳಿತಗಳು ಕಂಡು ಬರ್ತಾ ಇದೆ. ಬಹಳಷ್ಟು ತಂಡಗಳು ಹಂತ ಹಂತವಾಗಿ ಮುನ್ನುಗ್ಗುವ ರೀತಿಯಲ್ಲಿದ್ರೆ, ಕೆಲವೊಂದು ತಂಡಗಳು ಸೋತಂತ ರೀತಿಯಲ್ಲಿ ಮತ್ತೊಮ್ಮೆ ತಮ್ಮ ಅವಕಾಶಕ್ಕೆ ಕಾಯ್ದುಕೊಳ್ತಾ ಇದೆ. ಇದೀಗ ಮುಂದಿನ ಸ್ಪರ್ಧೆಗೆ ಸಿದ್ಧವಾಗಿರಬೇಕು ದತ್ತಕೃಪಾ ಸುದೆಂಬಳ ಈ ಜೊತೆಗೆ ಭಗವತಿ ಪೊಡಿಪಳ್ಳಂ.
തന്ത്രങ്ങളുടെ കളികളത്തിൽ തന്ത്രങ്ങളുടെ താലിയോട് കെട്ടഴിച്ച് കൂർമ്മബുദ്ധിയും കുശാഗ്ര ശൈലിയും കഴിവുകൾ പ്രകൃതിയിൽ പുലർത്തുന്ന തന്ത്രശാലികളാണ്. ആദ്യ സെറ്റ് വിജയിച്ചുകൊണ്ട് യുബ്രസ് KL14. ಹಗ್ಗಜಗ್ಗಾಟದ ಬಲಿಷ್ಠ ಎರಡು ತಂಡಗಳು ಒಂದು ಕಡೆ KL14 ಆಗಿದ್ರೆ ಮತ್ತೊಂದು ಕಡೆ ದತ್ತಕೃಪಾ ಸುಬೆಂಬಲವಾಗಿದೆ ನೋಡಿ. ಹಗ್ಗ ಸೆಂಟರ್ ಲೈನಿಂದ ಈ ಬಾರಿ ಹಗ್ಗ ನಿಧಾನವಾಗಿ KL14 ಅಂತ ಬರ್ತಾ ಇದೆ. ಎರಡು ಬಲಿಷ್ಠ ತಂಡಗಳು ಗೆದ್ದವರು ನಿರಂತರವಾಗಿ ಮುಂದಿನ ಸುತ್ತಿಗೆ ಸುಲಭದ ಜಯವನ್ನು ಕಂಡುಕೊಂಡ್ರೆ ಸೋತವರಿಗೆ ಇನ್ನಷ್ಟು ಅವಕಾಶಗಳು. ಆಹಾ, രണ്ടാമത് സെറ്റ് കൂടി വിജയിച്ചുകൊണ്ട് അടുത്ത റൗണ്ടിലേക്ക് കടക്കാനുള്ള ശ്രമത്തിലാണ് യുബ്രസ് KL14 പടക്കുതിരകൾ അങ്ങനെ കൊതികൊതിച്ച് മതിമതിച്ചങ്ങനെ പിറകോട്ട് പോകുന്ന കാഴ്ചയാണ് പ്രിയമുള്ളവരെ. പക്ഷെങ്കിൽ വിട്ടുകൊടുക്കാതെ പോരാളികളാണ്, കളിക്കൂട്ടാർ ഓരോ നാടിന്റെ മക്കളാണ്. ജീവൻ മരണ പോരാട്ടത്തിന് വേണ്ടി സാക്ഷി വയ്ക്കുകയാണ് ഈ കളിയങ്ങ് തട്ടം ഇത്തവണ. രണ്ടാം സെറ്റ് വിജയിച്ചിരിക്കുന്നു KL14. ഹർഷണ്ണ ഇല്ലേ ದತ್ತಕೃಪಾ ಸುಧೆಂಬಳ ತಂಡಕ್ಕೆ ಅವಕಾಶಗಳು ಇದೆ. ಇನ್ನು ಮಾತ್ರ ಈ ಒಂದು 4 ಸ್ಪರ್ಧೆಯಲ್ಲಿ ಸೋತವರು ಹೊರಕ್ಕೆ, ಗೆದ್ದವರಿಗೆ ಅವಕಾಶ. ತೀರ್ಪುಗಾರಿಕೆಯಲ್ಲಿ ಸ್ವಲ್ಪ ಬದಲಾವಣೆ. ನಮ್ಮ ಹರ್ಷಣ್ಣ ಮಾಂತೇಕಲ ರೆಡಿ, ಬಳ್ಳ ಕಟ್ಟಿಯಲ್ಲ ರೆಡಿ, ಮೈಕ್ ಪತ್ರ ರೆಡಿ. ಅದರೊಟ್ಟಿಗೆ ನಮ್ಮ ಹರೀಶ್ ಅಣ್ಣ ಉಲ್ಲೇರು ಮತ್ತೆ ತೀರ್ಪುಗಾರಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾವೆ. ಮತ್ತೆ ಬರಲೇ ഭഗവതി പള്ളിപ്പള്ള അകലിത കള്ളിക്കളത്തിൽ ഇറങ്ങുകയാണ് പ്രിയമുള്ളവരെ. മൃദുഭാഗത്തിലേക്ക് വരുമ്പോൾ ദത്തകൃപ സുധെംബള എവിടെയാണ്? യെസ്, സുധെംബള വന്നിരിക്കുകയാണ്. ഇത് പൊടിപ്പിള്ളയാണ്. അടുത്ത മത്സരം കൂടി തീപ്പാറുന്ന പോരാട്ടത്തിലേക്കാണ് സാക്ഷ്യം വയ്ക്കുന്നത്. കാരണം ഇവിടെ ശ്രദ്ധിക്കേണ്ട കാര്യമാണ്, വിജയിച്ചാൽ അവസരം മറിച്ച് പരാജയപ്പെട്ടാൽ ടൂർണമെന്റിന് പുറത്തേക്കാണ് അടുത്ത വർഷം വീണ്ടും കാണാം. ആ രീതിയിലുള്ള മത്സരമാണ് ഇനിയുള്ള 4 മത്സരങ്ങളും. കാരണം ഗ്രൂപ്പിൽ നമുക്കറിയാം 3-4 സ്ഥാനത്തിലാണുള്ള ടീമുകൾ തമ്മിലുള്ള പോരാട്ടമാണ്. ആദ്യം ദത്തകൃപ ബി, അതുപോലെ തന്നെ ഭഗവതി പൊടിപ്പള്ള. ഇത് കഴിഞ്ഞാൽ SVM ചെന്നകുളി, അതുപോലെ തന്നെ ഗോളിക്കട്ട ബി. അത് കഴിഞ്ഞാൽ DKA ആൻഡ് ജാലു ആൻഡ് ഹരിജാൽ ആൻഡ് SDM ಆ ಒಳಮಟ್ಟ ಕಾಣಬಹುದು. 8 ತಂಡಗಳಿಗೆ 4 ಸ್ಪರ್ಧೆಗಳು. ಅಂದರೆ ಇಲ್ಲಿ ಗೆದ್ದವರಿಗೆ ಮುಂದಿನ ಸುತ್ತಿಗೆ ಅವಕಾಶ, ಸೋತವರಿಗೆ ಅವಕಾಶಗಳಿರುವುದಿಲ್ಲ, ಗಮನಿಸಿಕೊಳ್ಳಿ. ಇದು ಇವಾಗ ಮೊದಲ ಸ್ಪರ್ಧೆಯಲ್ಲಿ ಅಂದರೆ 44ನೇ ಸ್ಪರ್ಧೆಯಲ್ಲಿ ದತ್ತಕೃಪಾ ಬಿ ವಿರುದ್ಧವಾಗಿ ಭಗವತಿ ಪುಡಿಪಳ್ಳ. ದತ್ತಕೃಪಾ ಸುಧೆಂಬಳ ವಿರುದ್ಧವಾಗಿ ಭಗವತಿ ಪೋಡಿಪಳ್ಳ ತಂಡಗಳ ನಡುವೆ ಒಂದು ಜಿದ್ದಾಜಿದ್ದಿನ ಹೋರಾಟವಾಗಿದೆ. ರಾಮ ರಾವಣರ ಯುದ್ಧದಂತೆ, ಬಾಹುಬಲಿ ಕಾಲಕೇಯರ ಯುದ್ಧದಂತೆ ಆಕಾಶದ ಕೆಳಗೆ ನಕ್ಷತ್ರಗಳು ಭೂಮಿಯು ಸಂಭ್ರಮಿಸುವಂತಹ ಹೋರಾಟವಾಗಿದೆ. ಈ ಒಂದು ಅಂಕಣದಲ್ಲಿ ಒಂದು ಕಡೆಯಲ್ಲಿ ಭಗವತಿ ಪಡಿಪಳ್ಳವಾದರೆ ಮತ್ತೊಂದು ಕಡೆಯಲ್ಲಿ ದತ್ತಕೃಪಾ ಸುಧೆಂಬಳ ತಂಡದ ಆಟಗಾರರು. ಈ ಬಾರಿ ಭಗವತಿ ಪಡಿಪಳ್ಳರಿಗೆ ಕಾಣುವ ಓಟವು ನೀಗಿಕೊಂಡು ಹೋಗುವುದು. ಆಹಾ, ആദ്യ സെറ്റ് സ്വന്തമാക്കിക്കൊണ്ട് ഭഗവതി പൊടിപ്പള്ള അടുത്ത മത്സരത്തിന് വേണ്ടി തയ്യാറായി നിൽക്കുക. SVM ചെന്നകുളി ആൻഡ് ഗോളിക്കട്ടബി. ഇരു ടീമംഗങ്ങൾ ദയവ് ചെയ്ത് പ്രവേശക കവാടത്തിനരികിൽ വരണമെന്ന് അറിയിച്ചുകൊള്ളുന്നു. ಮುಂದಿನ ಸ್ಪರ್ಧೆಯಲ್ಲಿ ಗೋಳಿಕಟ್ಟೆ ವಿರುದ್ಧವಾಗಿ SVM ಚೆನ್ನಗುಳಿ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಬಂದಿಟ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಬಂಧುಗಳೇ.
ಪ್ರೇಕ್ಷಕ ವರ್ಗದವರು ಬಹುಶಃ ದೂರ ದೂರ ಸರಿ ನಿಂತುಕೊಂಡಿದ್ದಾರೆ. ಇನ್ನೇನೋ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಆಗುವ ಹೊತ್ತಿಗೆ ಖಂಡಿತವಾಗಿ ಎಲ್ಲರೂ ಬಂದು ಸೇರಿಸಿಕೊಳ್ತಾರೆ. ಇದೀವಾಗ ದತ್ತಕೃಪಾ ವಿರುದ್ಧವಾಗಿ ಭಗವತಿ ಪೋಡಿಪಳ್ಳ ತಂಡಗಳ ನಡುವೆ ಮುಂದಿನ ಸ್ಪರ್ಧೆಯಲ್ಲಿ SVM ಚೆನ್ನಗುಳಿ ಉಳ್ಳಾರು ಅಂಚನೆ ಗೋಳಿ ಕಟ್ಟಬಿ ದಯಮಂತದ ಬೆಲೆ. ದಯವಿಟ್ಟು ಬನ್ನಿ, ಪ್ರವೇಶ ದ್ವಾರದ ಬಳಿ ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. പറഞ്ഞ വാക്കുകൾ മനസ്സിലായ MFC പയ്യാർ സംഘടിപ്പിക്കുന്ന ലീഗ് മത്സരമാണ്. 8 ടീമുകളുടെ 16 ടീമുകളുടെ ലീഗ് മത്സരമാണ് ക്രിക്കറ്റ് ടൂർണമെന്റ്. ആഹാ, ഹേമന്ത് എവിടെയാണ്? ഉറങ്ങി പോയോടാ? ഇല്ല. ആഹാ, എന്താണ് ದತ್ತಕೃಪಾ ಸುಲಿಂಬಳ ಕೈಯಿಂದ ಜಾರಿ ಹೋದ ಸೆಟ್ ಆಗಿದೆ. ಇಲ್ಲಿ ಗೆದ್ದರೆ ಅವಕಾಶ ಮಾತ್ರ, ಸೋತರೆ ಅವಕಾಶಗಳು ಇರುವುದಿಲ್ಲ. ಸೋತರೆ ಮುಂದಿನ ವರ್ಷಕ್ಕೆ ಅವಕಾಶಗಳೇ. ಒಂದೇ ಒಂದು ಹೆಜ್ಜೆ ಇಡಿ, ಹಗ್ಗವನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. അങ്ങനെ അടുത്ത റൗണ്ടിലേക്ക് കടന്നിരിക്കുന്നു ഭഗവതി പോടിപ്പള്ള, SVM ಚಿನ್ನಗುಳಿ, ಗೋಳಿಕಟ್ಟಾಪಿ. ಈ ತಂಡಗಳ ಅಂಕಣವನ್ನು ಪ್ರವೇಶಿಸುತ್ತೆ. ದಯವಿಟ್ಟು ಬನ್ನಿ. SVM ಚಿನ್ನಗುಳಿ ಖಂಡಿತವಾದ ಲಕ್ಕಡಿ ಬಗ್ಗೆ ಪಣಂದುಲ್ಲೆ ತುಲೆ 10 ರೂಪಾಯಿಗೆ 3000 ರೂಪಾಯಿ, 2000 ರೂಪಾಯಿ, 1000 ರೂಪಾಯಿ. ನಮ್ಮ ಸಂಘಾಟ ಇದಕ್ಕೆಲ್ಲ ಕೈತಲ್ಲಿ ಬರೋದು ಟಿಕೆಟ್ ಎತ್ತೊಂದು ದಯಮಲ್ತದ ಒಂದು 5 ಟಿಕೆಟ್ ಎತ್ತದ ನಮ್ಮ ಒಂದು ಕಾರ್ಯಕ್ರಮ ಪೊರಲು ಮತ್ತು ಪೊರಲು ಮಾಡೋದಕ್ಕೆ ಏನೊಂದಿಲ್ಲ ನೋಡಿ. ಇಲ್ಲಿ ಕೇವಲ 10 ರೂಪಾಯಿಗೆ 3000 ರೂಪಾಯಿ, 2000 ರೂಪಾಯಿ, 1000 ರೂಪಾಯಿಯನ್ನು ಕೊಡ್ತಾ ಇದ್ದಾವೆ. ನಮ್ಮ ಸದಸ್ಯರು ನಿಮ್ಮ ಬಳಿ ಬರ್ತಾ ಇದ್ದಾರೆ. ದಯವಿಟ್ಟು ಒಂದು 5, 10 ಟಿಕೆಟ್ಗಳನ್ನು ಪಡೆದುಕೊಂಡು ನಮ್ಮ ಈ ಒಂದು ಟಿಕೆಟ್ಗಳನ್ನು ಮುಗಿಸಬೇಕಿದೆ. ಜೊತೆಯಲ್ಲಿ ಪಂದ್ಯಾಕೂಟದ ಕೊನೆಯಲ್ಲಿ ನಾವು ಈ ಒಂದು ಡ್ರಾ ಅನ್ನು ಮಾಡಲಾಗುವುದು. ದಯವಿಟ್ಟು ಗಮನಿಸಿಕೊಳ್ಳಿ. ಬಹಳಷ್ಟು ಖರ್ಚುಗಳು, ವೆಚ್ಚಗಳಿದೆ ಈ ಒಂದು ಪಂದ್ಯಾಕೂಟಕ್ಕೆ. ಆ ಒಂದು ದೃಷ್ಟಿಯಿಂದಾಗಿ ನಾವು ಆ ಒಂದು ಉದ್ದೇಶದಿಂದಾಗಿ ಈ ಒಂದು ಲಕ್ಕಡಿಪನ್ನು ಏರ್ಪಡಿಸಿದ್ದೇವೆ. ಕೇವಲ 10 ರೂಪಾಯಿಗೆ ಮೊದಲ ಬಹುಮಾನ 3000 ರೂಪಾಯಿ, ದ್ವಿತೀಯ 2000, ತೃತೀಯ 1000 ರೂಪಾಯಿ. ದಯವಿಟ್ಟು ಎಲ್ಲರೂ ಕೂಡ ಪಡೆದುಕೊಳ್ಳುವಂತೆ. ಈ ತಂಡದ ಆಟಗಾರರ ಆಗಮನವಾಗಿದೆ. ಒಂದು ಕಡೆಯಲ್ಲಿ ಗೋಳಿಕಟ್ಟೆ, ಮತ್ತೊಂದು ಕಡೆಯಲ್ಲಿ SVM ಚಿನ್ನಗುಳಿ ತಂಡ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ದತ್ತಕೃಪಾ ವಿರುದ್ಧವಾಗಿ ಜಾಲು, ಅದಾದ ಬಳಿಕ 4ನೇ ಸ್ಪರ್ಧೆಯಲ್ಲಿ ಹರಿಜಾಲ್ ವಿರುದ್ಧವಾಗಿ SDM ಆವಳ ಮಠ. ತಾವುಗಳು ಕೂಡ ದಯವಿಟ್ಟು ಸಿದ್ಧತೆ ನಡೆಸುವಂತೆ. ದತ್ತಕೃಪಾ ಸುದಿಂಬಳ ಎ, ಜಾಲು, ಹರಿಜಾಲ್, ಅದೇ ರೀತಿ SDM ಆವಳ ಮಠ, ಈ 4 ತಂಡಗಳು ಕೂಡ ಸಿದ್ಧತೆಯನ್ನು ನಡೆಸುವಂತೆ ದಯವಿಟ್ಟು ಗಮನಿಸಿಕೊಳ್ಳಿ. ಆಟಗಾರ 2 ತಂಡಗಳು ಕೂತುಕೊಂಡಿದ್ದಾರೆ. ನಮ್ಮ ತೀರ್ಪುಗಾರರು ಕೂತುಕೊಂಡಿದ್ದಾರೆ. ಕ್ಷಮಿಸಿ, ಪ್ರಕಾಶನ ಲಕ್ಕೀರ್. ಎಸ್, ರೆಡಿ? ಬರದೆ ಎಲ್ಲರೂ ಇವರಿಗೆ ಗೋಳಿಕಟ್ಟೆ ಒಂದು ಕಡೆಯಲ್ಲಿ ഒട്ടിത്തെറിക്കുന്ന വെടിയുടെ മാന്ത്രിക ശക്തിയും ഏതൊരു കമ്പനെയും കൂച്ചുവിലെങ്കിൽ പിടിച്ചു കെട്ടാൻ ചെങ്കർക്കോട് കാൽപെരുള്ള ചോര കൊണ്ട് വടമല മൈതാനിൽ ചരിത്രം കുറിച്ച പല കൊമ്പന്മാർ പോരി നൽകുന്ന ആവേശ പോരാട്ടത്തിലേക്ക് ഉറുതുമുഷ്ടി കൊണ്ട് കമ്പകയറിൽ പിടിമുറുക്കി എതിരാളികളെ ഛിന്നഭിന്നമാക്കാൻ അലയും തറയും മുറുക്കി കൊതിച്ച് വന്നവർ തമ്മിലുള്ള പോരാട്ടമാണ്. ഒരു ഭാഗത്ത് ഗോളിക്കട്ടെങ്കിൽ മറുഭാഗത്ത് ചിന്നകുളി തമ്മിലുള്ള പോരാട്ടമാണ്. എന്ത് ഡളകാണ് ചേട്ടാ, ഒരൊറ്റപ്പെടുത്തം ഒന്ന് പുറക്കിയ എല്ല് വിട്ടുകൊടുത്താലും ಒಂದು ಕಡೆಯಲ್ಲಿ ಗೋಳಿಕಟ್ಟೆ, ಮತ್ತೊಂದು ಕಡೆಯಲ್ಲಿ ಚಿನ್ನಗೋಳಿ ಬಾರಿ ಗೋಳಿಕಟ್ಟೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡಿದ್ದ ಗೋಳಿಕಟ್ಟೆ. ಗಮನಿಸಿಕೊಳ್ಳಿ, ಒಂದು ಸ್ಪರ್ಧೆಯಲ್ಲಿ ಸೋತವರಿಗೆ ಅವಕಾಶಗಳು ಇರುವುದಿಲ್ಲ, ಮುಂದಿನ ವರ್ಷಕ್ಕೆ ಅವಕಾಶ ಮಾತ್ರವಿರುವುದು. ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಮುಂದಿನ ಸುತ್ತಿಗೆ. ನೋಡಿ, ಇಲ್ಲಿ ಜಾಲು ಸುದೆಂಬಳ ದಯವಿಟ್ಟು ಬನ್ನಿ, ಪ್ರವೇಶ ದ್ವಾರದ ಬಳಿ ಬರುವಂತೆ ಕೇಳಿಕೊಳ್ತಾ ಇದ್ದಾವೆ. SVM ಚಿನ್ನಗುಳಿ ಬ್ರದರ್ಸ್ ಗೋಳಿಕಟ್ಟೆ. ಜಾಲು ಆಟಗಾರರ ಆಗಮನವಾಗಬೇಕಿದೆ, ಸುದೆಂಬಳ ಆಟಗಾರರ ಆಗಮನವಾಗಬೇಕಿದೆ. ದಯವಿಟ್ಟು ಗಮನಿಸಿಕೊಳ್ಳಿ.
ಬಹುಶಃ ಹರೀಶಣ್ಣ ನಮ್ಮ ಫೈನಲ್ ಆಗುವಾಗ ಸಿಡುಬದ್ದು ಪ್ರದರ್ಶನ ಇದೆ ಗೊತ್ತಿಲ್ಲ. ಸಮಸ್ಯೆಗಳಲ್ಲಿ ನಾವು ಇರ್ಲಿಲ್ಲ. ಅವು ಈ ಕಡೆ ಬಯ್ಯ ಇಡಾತನಿಗೆ ನಾನು ಎಲ್ಲ ಬಯ್ಯಾಗಿ ಎಲ್ಲ ಕತ್ತಲೆಗೆ ಇನಿ ಸಾರಿ ಹೆಂಗ್ ಗೊತ್ತು ಜಾಣ ಪ್ರಕಾಶನೇ ಗೊತ್ತಾಡ. ಮೊದಲ ಅವಕಾಶವನ್ನು ಕಳೆದುಕೊಂಡಿದ್ದಾರೆ ಚಿನ್ನಗೊಳ್ಳಿ, ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ ಗೋಳಿಕಟ್ಟೆ. ಈ ಒಂದು ಅವಕಾಶ ಯಾರಿಗೆ ನೋಡ್ಲಿಕ್ಕಿದೆ? അടിയും നൽകിക്കൊണ്ട തിരിച്ചടിയും നൽകിക്കൊണ്ട എതിരാളിയുടെ തന്ത്രങ്ങൾക്ക് മേൽ വിജയതന്ത്രം മെനഞ്ഞ അടക്കി ഒതുക്കി മെതുക്കി നിർത്തുന്ന അടവിന്റെ ആചാര്യന്മാരാണ് കളിക്കളത്തിലിത. എസ്എം ചെന്നകൊള്ളി കളിക്കൂട്ടുകാരനെ വിട്ടുകൊടുക്കാതെ പോരാളികളാണ്. ആഹാ, എസ്എം ചെന്നകൊള്ളി ഒരൊറ്റപ്പെടുത്ത മതി കൂട്ടുകാരൻ. ഒന്നുമല്ല പിറകിലേക്ക ಚೆನ್ನಗೊಳಿ ಯುವಕರ ಈ ಒಂದು ಆಟವನ್ನು ನೋಡಿ ಆಹಾ ಬಿಟ್ಟು ಕೊಡ್ತಾ ಇಲ್ಲ ಚೆನ್ನಗೊಳಿ. ಆಗಲ್ಲಿ ಅವಕಾಶಗಳಿದೆ. ಧನ್ಯವಾದಗಳು ಎಸ್ವಿಎನ್ ಚೆನ್ನಗೊಳಿ. ಖಂಡಿತವಾಗಿಯೂ ಮುಂದಿನ ವರ್ಷ ನಿಮಗೆ ಅವಕಾಶವಿದೆ. ಇಲ್ಲಿ ಮತ್ತೆ ಲಕ್ಕಿ ಸ್ಟಾರ್ ಗೋಳಿ ಕಟ್ಟೋದಕ್ಕೆ ಅವಕಾಶವಿದೆ ಮುಂದಿನ ಸುತ್ತಿಗೆ. ಮತ್ತೆ ಬನ್ನಿ, ಜಾಲು ವಿರುದ್ಧವಾಗಿ ಕಾಣಬಹುದು ಸುದಂಬಳ. ತಂಡದ ವಿರುದ್ಧವಾಗಿ ಕಾಣಬಹುದು ಇಲ್ಲಿ ಡಿಕೆ ದತ್ತಕುಮಾರ ಸುದಂಬಳಗೆ. ಇದಾದ ಬಳಿಕ ಮುಂದೆ ಸ್ಪರ್ಧೆಯಲ್ಲಿ ಎಸ್ಡಿಎಂ ಆವಳಮಠ ವಿರುದ್ಧವಾಗಿ ಹರಿಜಾಲ್ ತಂಡ ತದ ಬಳಿಕದ ಪಿಕ್ಚರ್ಗಳಲ್ಲಿ ತಯಾರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಕಾಣಬಹುದು 5, 6, 7, 8 ಸ್ಥಾನಿಕರಿಗೆ ಇಲ್ಲಿ ಶಾಶ್ವತ ಫಲಕ ನೀಡಲಾಗುವುದು. ಅದೇ ರೀತಿ ಪ್ರಥಮ ತೃತೀಯ ಚತುರ್ಥ ಸ್ಥಾನಿಗಳಿಗೆ ಶಾಶ್ವತ ಫಲಕದ ಜೊತೆಯಲ್ಲೇ ಜಗದ ಬಹುಮಾನಗಳು. ಪ್ರಥಮ ಸ್ಥಾನಿಕರಿಗೆ 6,000, ದ್ವಿತೀಯ ಸ್ಥಾನಿಕರಿಗೆ 4, ತೃತೀಯ ಸ್ಥಾನಿಕರಿಗೆ 2, ಚತುರ್ಥ ಸ್ಥಾನಿಕರಿಗೆ 1,000 ರೂಪಾಯಿ ನಗದು ಬಹುಮಾನಗಳ ಜೊತೆಯಲ್ಲೇ ಶಾಶ್ವತ ಫಲಕ. ಆರಂಭಗೊಂಡಿದೆ ಸುದಂಬಳದ ವಿರುದ್ಧವಾಗಿ ಜಾಲು ತಂಡಗಳ ನಡುವೆ ಒಂದು ಸ್ಪರ್ಧೆಯಲ್ಲಿ ಕಾಣಬಹುದು. ಆಹಾ, ಸುದಂಬಳವ ಅಲ್ಲ ಜಾಲುವ ನೋಡ್ಲಿಕ್ಕಿದೆ. ಅನುಭವಿ ಆಟಗಾರನೊಳಗೊಂಡ ತಂಡವಾಗಿದೆ ಸುದಂಬಳ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಜಾಲುವಿನ ಆಟವಾಗಿದೆ. ಜಾಲುವಿನ ಆಟವನ್ನು ನೋಡ್ತಾ ಇದ್ದಾವೆ. ಜಾಲು ವಾಟ್ ಎ ಸೂಪರ್ ಮ್ಯಾಚ್. ಜಾಲು ಮೊದಲ ಸೆಟ್ ಅನ್ನ ತಮ್ಮದಾಗಿಸಿಕೊಂಡಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ ಜಾಲು. ನೆಕ್ಸ್ಟ್ ಮ್ಯಾಚ್ ಎಸ್ಡಿಎಂ ಆವಳಮಠ ಅಂಡ್ ಹರಿಜಾಲ್ ಅಂಡ್ ಎಸ್ಡಿಎಂ ಆವಳಮಠ. ಆವಳಮಠ ವಿರುದ್ಧವಾಗಿ ಕಾಣಬಹುದು ಹರಿಜಾಲ್ ತಂಡ. ದಯವಿಟ್ಟು ಪ್ರವೇಶ ದ್ವಾರವನ್ನು ಬಂದು ನಿಂತ್ಕೊಳ್ಳಿ. ಆದ್ಯ ವಿಜಯಿಸಿಕೊಂಡು ಮುಳ್ಳುಗಡೆಯ രണ്ടാമത്തെ സെറ്റിന് വേണ്ടിയുള്ള മത്സരമാണ് പ്രിയമുള്ളവരെ. നഷ്ടപ്പെട്ട സെറ്റിന് മുമ്പ് രണ്ടാമത് സെറ്റ് പിടിച്ചു പിടിക്കാനുള്ള ശ്രമത്തിലാണ് സുദംബളയോട് കളിക്കാരെങ്കിൽ
ഓടിയൊടുത്ത സെറ്റിന് മുമ്പ് രണ്ടാമത്തെ സെറ്റും കൂടി നേടിയെടുക്കാനിതാ ഫ്രണ്ട്സ് ചാനലിന്റെ കരുത്തന്മാരാണ് ഇവിടെ നിൽക്കുന്നത്. ആഹാ, വീണ്ടും ജാലുവിന്റെ അരികിലേക്ക് കാണുവണം പതിയെ പതിയെ വരുന്നുണ്ട്. എന്തോ ഒരു അഴകാണ് മത്സരം, എന്തോ ഒരു കളിയാണ്. ഈ കളിയാണോ? ಆಹಾ, ಇಲ್ಲೇ ದತ್ತಕೃಪಾ ಸುದೆಂ ಒಳಕೂಟದಿಂದ ಹೊರಕ್ಕೆ ಜಾಲುವಿಗೆ ಅವಕಾಶ. ಹರಿಜಾಲ್ ಎಸ್ಡಿಎಂ ಆವಳ ಮಠ ಹರಿಜಾಲ್ ತಂಡವರು ಬನ್ನಿ. ನಮ್ಮ ಬಾಯಾರಿನ ಯುವ ಆಟಗಾರರು ಎಸ್ಡಿಎಂ ಆವಳ ಮಠದ ಆಟಗಾರರು ಕರಿತರಾണ്. ಅಗರಿದ ಹರಿಜಾಲ್ ಬರ್ತಾ ಇದೆ ಮತ್ತೊಂದು ಕಡೆಯಲ್ಲಿ. ಅನುಭವಿ ಆಟಗಾರರು ಮತ್ತೊಂದು ಕಡೆಯಲ್ಲಿ ಬರ್ತಾ ಇದೆ. ಗಮನಿಸಿಕೊಳ್ಳಿ ಆಟಗಾರರೇ, ಗೆದ್ದರೆ ಮಾತ್ರ ನಿಮಗೆ ಮುಂದಿನ ಸುತ್ತಿಗೆ ಹೋಗುವುದಕ್ಕೆ ಅವಕಾಶ, ಸೋತರಲ್ಲಿ ಅವಕಾಶಗಳಿರುವುದಿಲ್ಲ. ಗಮನಿಸಿಕೊಳ್ಳಿ. ಗಮನವಿಟ್ಟು ಕೇಳಿಕೊಳ್ಳಿ, ಗೆದ್ದವರಿಗೆ ಅವಕಾಶ, ಸೋತವರಿಗೆ ಅವಕಾಶವಿರುವುದಿಲ್ಲ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 9ರಲ್ಲಿ ಅವಾಗ ಹೇಳಿದ ಹಾಗೆ ಕಾಣಬಹುದು SK ಕಾಸರಗೋಡು ವಿರುದ್ಧವಾಗಿ ಜಟಾಯು ವಿಟ್ಲ. SK ಕಾಸರಗೋಡು ವಿರುದ್ಧವಾಗಿ ಜಟಾಯು ವಿಟ್ಲ. ತಾವುಗಳು ಕೂಡ ಸಿದ್ಧತೆ ನಡೆಸುವಂತ ಮುಂದಿನ ಸ್ಪರ್ಧೆಯಲ್ಲಿ SK ಕಾಸರಗೋಡು ವಿರುದ್ಧವಾಗಿ ಜಟಾಯು ವಿಟ್ಲ. ದಯವಿಟ್ಟು 2 ತಂಡಗಳು ಪ್ರವೇಶ ದ್ವಾರವನ್ನ ಬಂದು ಬಿಟ್ರೆ ದಯವಿಟ್ಟು ಇದು ಬಹುಶಃ 12 ಸ್ಪರ್ಧೆ ಅಂತ ಕಾಣುತ್ತೆ. 12 ಸ್ಪರ್ಧೆ ಆದ್ರೆ ಮತ್ತೆ ಕೇವಲ 10 ಸ್ಪರ್ಧೆಗಳು ಮಾತ್ರ ಈ ಒಂದು ಕೂಟದಲ್ಲಿ ಕಂಡು ಬರಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ಎಲ್ಲ ಆಟಗಾರರು ಸಹಕರಿಸಿದರೆ ಖಂಡಿತವಾಗಿ ನಿಮಗೆ 2-3 ಗಂಟೆ ಹೊತ್ತಿಗೆ ಪಂದ್ಯಾಕೂಟವನ್ನು ಮುಗಿಸಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಬಹುದು. ಅದಾದ ಬಳಿಕ ಮನೆಗೆ ಹೋಗಿ ಸುಖವಾದ ನಿದ್ರೆಯನ್ನ ಮಾಡಬಹುದು. ನಾಳೆ ಮತ್ತೆ ದೀಪಾವಳಿಯ ಪಟಾಕಿಗಳನ್ನ ಇಲ್ಲ ರಾತ್ರಿನಾ ಸರಿ ರೆಡಿ ಆವಳ ಮಠ ಹರಿಜಾಲ್. ತೀರ್ಪುಗಾರಿಕೆಯಲ್ಲಿ ಮತ್ತೆ ಬದಲಾವಣೆಯಾಗುತ್ತಾ ಇದೆ. ಲತೀಶ್ ಅವರ ಜೊತೆಯಲ್ಲಿ ಹರೀಶ್ ಸೇರಿಕೊಂಡ್ರೆ ರೆಡಿಯಾ? ಬಿಸಿಲು ಹಾಕಿದ್ದಾರೆ ನಮ್ಮ ಹರೀಶಣ್ಣ. 2 ಅನುಭವಿ ತಂಡಗಳು ಒಂದು ಕಡೆಯಲ್ಲಿ SDM ಆವಳ ಮಠ, ಮತ್ತೊಂದು ಕಡೆಯಲ್ಲಿ ಹರಿಜಾಲ್ ತಂಡ ಕಾಣುವುದಕ್ಕೆ ಸರಿ ಸಮಾನ ತೂಕವಿರುವ ಆಟಗಾರರು. ಅದರಲ್ಲಿ ಆವಳ ಮಠದ ಆಟಗಾರರು ಬಿಟ್ಟುಕೊಡುತ್ತಾ ಇಲ್ಲ. ಆಹಾ, ಆವಳಕ್ಕೆ ಹೋಗುತ್ತಾ ಇದೆ. ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ SDM ಆವಳ ಮಠ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ SK ಕಾಸರಗೋಡು ವಿರುದ್ಧವಾಗಿ ಜಟಾಯು ವಿಟ್ಲ. ಹರಿಜಾಲ್ ಕೈಯಿಂದ ಒಂದು ಸೆಟ್ಟನ್ನು ಜಾರಿಕೊಂಡಿದೆ ಹರಿಜಾಲ್. ಈ ಬಾರಿ ಅದನ್ನು ಪಡೆದುಕೊಳ್ಳಬೇಕಿದೆ, ಅವಕಾಶಗಳು ಬೇಕಿದೆ. ಕಾರಣ ಇಲ್ಲಿ ಸೋತರೆ ನಮಗೆ ಅವಕಾಶಗಳಿದೆ. ಮುಂದಿನ ವರ್ಷಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಒಂದು ದತ್ತಕೃಪಾ ಸುದ್ದಿಮಳದ ಆಟಗಾರರು. ಅದರಲ್ಲಿ ಬಲಿಷ್ಠರಾಗಿರ್ತಾರೆ ನಮ್ಮ SDM ಆವಳ ಮಠದ ಆಟಗಾರರು. ಯಾವ ರೀತಿಯಲ್ಲಿ ಸ್ಪರ್ಧೆ ಮುಂದುವರಿಲಿಕ್ಕೆ ನೋಡ್ಲಿಕ್ಕಿದೆ. ಮುಂದಿನ ಸ್ಪರ್ಧೆಯಲ್ಲಿ SK ಕಾಸರಗೋಡು ವಿರುದ್ಧವಾಗಿ ಜಟಾಯು ವಿಟ್ಲದ ಆಟಗಾರರು ಅಲ್ಲಿ ಸಿದ್ಧತೆ ನಡೆಸ್ತಾ ಇದ್ದಾರೆ. ಇಲ್ಲಿ ನಮ್ಮ ತೀರ್ಪುಗಾರರು ಕೂಡ ಸಿದ್ಧತೆಯಲ್ಲಿ, ನಮ್ಮ ಲೈನ್ ಅಂಪೈರ್ ಕೂಡ ಸಿದ್ಧತೆಯಲ್ಲಿ, ನಮ್ಮ ಸ್ಕೋರರ್ ಕೂಡ ರೆಡಿ ಆಗಿದ್ದಾರೆ. ಓಕೆ, ನೋಡಿ ಮತ್ತೆ ವಿಶಿಲ ಧ್ವನಿ ಕೇಳಿ ಬಂದಿದೆ. ಹರಿಜಾಲ್ ತಂಡ ಹರಿಜಾಲ್ ಒಂದೇ ಒಂದು ಅವಕಾಶ. ಆಕಾಶದ ಕೆಳಗೆ ಭೂಮಿಯ ನಕ್ಷತ್ರಗಳು ಸಂಭವಿಸುವಂತ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಇದೆ. ಸುಧೆಂಬಳನು ಅಂಕಣ ಈ ಬಾರಿ ಜಿದ್ದಾಜಿದ್ದಿನ ಹೋರಾಟದಲ್ಲಿ ರೋಮಾಂಚಕಾರಿ, ಬಲಿಷ್ಠದಲ್ಲಿ ಬಲಿಷ್ಠ ಇಲ್ಲಿ ಕಾಣಬಹುದು.
ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ ಹರಿಯ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಮುಂದೆ ಬನ್ನಿ, ಮತ್ತೊಂದು ಬಲಶಾಲಿ ತಂಡಗಳು ಬರಲಿಕ್ಕೆ ಎಸ್ಕೆ ಕಾಸರಗೋಡು ವಿರುದ್ಧವಾಗಿ ಶೆಟ್ಟಾಯೋ ವಿಟ್ಲ ಮತ್ತೆ ಬರುತ್ತಾ ಇದೆ. ಮತ್ತೊಂದು ಬೆಂಕಿಯ ಹೋರಾಟಕ್ಕೆ ಎರಡು ತಂಡಗಳು ಬರ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹೆಮ್ಮೆಯ ತಂಡ ಜಟಾಯು ವಿಟ್ಲ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಕಾಸರಗೋಡಿನ ಮತ್ತೊಂದು ಹೆಮ್ಮೆಯ ತಂಡ ಎಸ್ಕೆ ಕಾಸರಗೋಡು ತಂಡದ ಆಟಗಾರರ ಆಗಮನ ಹೋಗ್ತಾ ಇದೆ. ಪಂದ್ಯಗಳೇ ಈ ಬಾರಿ ಪ್ರೇಕ್ಷಕ ವರ್ಗದವರು ಸಣ್ಣ ಮಟ್ಟಿಗೆ ನೋಡಿದಲ್ಲಿ ನೀರಿನಿಂದ ಮುಖವನ್ನು ಇರಿಸಿಕೊಳ್ಳಿ ಪಂದ್ಯಾಕೂಟವನ್ನು ವೀಕ್ಷಿಸ್ತಾರೆ. ಕಾರಣ ಇದು ಜಿದ್ದಾಜಿದ್ದಿನ ಹೋರಾಟವೇ ಆಗುತ್ತಾ ಇದೆ. ಮತ್ತೆ ಪ್ರೇಕ್ಷಕ ವರ್ಗದವರು ಬಂದು ಸೇರಿಕೊಂಡಿದ್ದಾರೆ ಅಂಗಣದ ಸುತ್ತು. ಕಾರಣ ಎರಡು ಬಲಶಾಲಿ ತಂಡಗಳ ನಡುವೆ ಒಂದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಂಕಣ ಸಿದ್ಧತೆ ನಡೆಸ್ತಾ ಇದೆ. ಖಂಡಿತವಾಗಿಯೂ ಈ ಬಾರಿ ಒಂದು ಕಡೆಯಲ್ಲಿ ಜಟಾಯು ವಿಟ್ಲ, ಮತ್ತೊಂದು ಕಡೆಯಲ್ಲಿ ಕಂಡು ಬರ್ತಾ ಇದೆ ಎಸ್ಕೆ ಕಾಸರಗೋಡು ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಇಲ್ಲಿ ಕೂಡ ಗೆದ್ದವರಿಗೆ ಅವಕಾಶ, ಬಹುಶಃ ಗೆದ್ದವರು ಸೂಪರ್ ಸೆಮಿಗಿಂತ ಕಂಡು ಬಂದ್ರೆ ಸೋತವರಿಗೆ ಇಲ್ಲಿ ಅವಕಾಶವೂ ಕೂಡ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಶಾಸಕ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಯುವ ಬ್ರದರ್ಸ್ KL14 ತಂಡ, ಶಾಸಕ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಯುವ ಬ್ರದರ್ಸ್ KL14 ತಂಡ ತಾವುಗಳು ಕೂಡ ಸಿದ್ಧ ನಡೆಸುವಂತೆ ಮುಂದಿನ ಸ್ಪರ್ಧೆಯಲ್ಲಿ ಇನ್ನು ಉಳಿದ ಎಲ್ಲಾ ಸ್ಪರ್ಧೆಗಳು ಕೂಡ ಬಹಳ ರೋಚಕ ರೋಮಾಂಚಕಾರಿಯಾಗಿ ಇರ್ತದೆ. ಆ ಪ್ರೇಕ್ಷಕ ವರ್ಗದವರೇ ಗಮನಿಸಿಕೊಳ್ಳಿ. ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ಸಜ್ಜುಗೊಂಡಿರುವಂತಹ ಈ ಒಂದು ಹೊನಲು ಬೆಳಕಿನ ಅಂಕಣದಲ್ಲಿ ಇವಾಗ ಸರಿಸುಮಾರು 39 ಲೀಗ್ ಮಾದರಿ ಸ್ಪರ್ಧೆಗಳನ್ನು ಮುಗಿಸಿಕೊಂಡು ಇವಾಗ 4 ನಾಕೌಟ್ ಸ್ಪರ್ಧೆಯನ್ನು ಮುಗಿಸಿಕೊಂಡು 7 ನಾಕೌಟ್ ಸ್ಪರ್ಧೆಯಲ್ಲಿ ಧಾವಿದ್ದೇವೆ. ಇಲ್ಲಿ ಸಿದ್ಧತೆಯಲ್ಲಿ 2 ತಂಡಗಳು. ഇത് ഇരുമ്പാട് പൊട്ടിക്ക് മുതലാണ് വെച്ച ചന്ദ്രന്റെ ചതിചന്ദ്രങ്ങൾ പോലെ വെല്ലുന്ന രീതിയിൽ മത്സരിക്കുന്ന കൂട്ടങ്ങൾ ഒരു ഭാഗത്തെങ്കിൽ മറുഭാഗത്തില്ല. രക്തം തെളിച്ചാൽ പിന്നെ പിടിച്ചു കെട്ടാൻ കഴിയാത്ത പോരാട്ട വീര്യത്തോടെ മത്സരിക്കുന്ന ശക്തഭാഷ സംഘഭൂമിയുടെ കാസർഗോഡ് മണ്ണിന്റെ മഞ്ചേശ്വരത്തിന്റെ മത്സരാർത്ഥികൾ മത്സരിക്കുന്ന പോരാട്ടമാണ് പ്രിയമുള്ളവരെ. ഒരു ഭാഗത്ത് എസ്കെ കാസർഗോഡിന്റെ മറുഭാഗത്ത് ജട്ടായു വിട്ട തമ്മിലുള്ള പോരാട്ടമാണ്. വിട്ടുകൊടുക്കാതെ പോരാളികളാണ് ഇത്തവണ. എസ്കെയുടെ ഒരു ഇല്ലെങ്കിൽ ഇവിടെയില്ല. ജട്ടായു വിട്ട വിട്ടുകൊടുക്കുന്നില്ല. ആർക്കാണ് വിജയം, ആർക്കാണ് പരാജയം? ಇಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡ ಎಸ್ಕೆ ಕಾಸರಗೋಡು. ಒಂದಷ್ಟು ಮ್ಯಾಚ್ ಕಡಂಬಾರ ವಿರುದ್ಧವಾಗಿ KL14 ಯುವ ಬ್ರದರ್ಸ್ KL14 ಇಲ್ಲಿ ಕಾಣಬಹುದು. ಈ ಒಂದು ಎಸ್ಕೆ ಕಾಸರಗೋಡು ವಿರುದ್ಧವಾಗಿ ಜಟಾಯು ವಿಟ್ಲ. ಇಲ್ಲಿ ಗೆದ್ದವರಿಗೆ ಸೂಪರ್ ಸೆಮಿಗೆ ಆಡುವುದಕ್ಕೆ ಅವಕಾಶ, ಸೋತವರಿಗೆ ಮತ್ತೆ ಅವಕಾಶ ಇರುವುದು. ಅದೇ ರೀತಿ ಮುಂದಿನ ಸ್ಪರ್ಧೆಯಲ್ಲಿ ಕೂಡ ಕಡಂಬಾರ ವಿರುದ್ಧವಾಗಿ ಯುವ ಬ್ರದರ್ಸ್ KL14 ತಾವುಗಳು ಕೂಡ ಸಿದ್ಧತೆ ನಡೆಸುವಂತ ಮುಂದಿನ ಸ್ಪರ್ಧೆ ಇವಾಗ ಮೊದಲ ಸೆಟ್ ಅನ್ನ ಗೆದ್ದುಕೊಂಡು ಇಲ್ಲಿ ಎಸ್ಕೆ ಕಾಸರಗೋಡು, ಆದರೆ ಇಲ್ಲಿ ಜಟಾಯು ವಿಟ್ಲ. ನಾವು ಕಳೆದ ಸ್ಪರ್ಧೆಯನ್ನು ನೋಡಿದ್ದೇವೆ. ಆಂಜನೇಯ ಕಣ್ಣುತೀರ್ಥ ವಿರುದ್ಧವಾಗಿ ಅತ್ಯಂತ ರೋಚಕಾರಿ ಸ್ಪರ್ಧೆಯನ್ನ ಇಟ್ಟಂತಹ ತಂಡವಾಗಿದೆ ಜಟಾಯು ವಿಟ್ಲ. ಈ ಬಾರಿ ಅಂಕಣದಲ್ಲಿ ಎಸ್ಕೆ ಕಾಸರಗೋಡು ವಿರುದ್ಧವಾಗಿ ಸೆಣಸಾಡುತ್ತಾ ಇದೆ. ಮೊದಲ ಅವಕಾಶವನ್ನು ಇಲ್ಲಿ ಗೆದ್ದುಕೊಂಡಿದೆ ಎಸ್ಕೆ ಕಾಸರಗೋಡು. ಅಲ್ಲಿ ಈ ಬಾರಿ ಜಟಾಯು ವಿಟ್ಲ ಗೆದ್ದುಕೊಂಡ್ರೆ ನಿಮಗೆ ಮತ್ತೆ 3ನೇ ಅವಕಾಶಕ್ಕೆ ಆಡುವುದಕ್ಕೆ ಅವಕಾಶವಿರುತ್ತದೆ. ನೋಡಿ ಇಲ್ಲಿ ಮತ್ತೆ ಸಿದ್ಧತೆಯಲ್ಲಿ ಆಟಗಾರರು ನಮ್ಮ ತೀರ್ಪುಗಾರರು. ಮೊಳಗೆಯಾಗಿದೆ. ಕಾಸರಗೋಡು ಒತ್ತಡದಲ್ಲಿ ಜಟಾಯು ವಿಟ್ಲ. ಈ ಬಾರಿ ತಿರುಗಿ ಬರ್ತದವರಿಗೆ ಜಟಾಯು ವಿಟ್ಲ. ಅನುಭವದಲ್ಲಿ ಕೊರತೆ ಇಲ್ಲ, ಅನುಭವದಲ್ಲಿ ಅನುಭವಿಸಿದರು. ಬಹಳಷ್ಟು ಪಂದ್ಯಾಕೂಟವನ್ನು ಗೆದ್ದುಕೊಂಡವರು. ಜಟಾಯು ವಿಟ್ಲಗೆ ಒಂದು ಅವಕಾಶ ಕಾಸರಗೋಡು ವಿರುದ್ಧವಾಗಿ ಗೆದ್ದರೆ ಮತ್ತೊಂದು
ಅವಕಾಶವಿದೆ. ಜಟಾಯು ವಿಟ್ಟವಾದರೆ ಇಲ್ಲಿ SK ಕಾಸರಗೋಡು ಕಡೆಗೆ ಹಗ್ಗ ಹೋಗುತ್ತಾ ಇದೆ. ಮತ್ತೆ ಮತ್ತೆ ಜಟಾಯು ವಿಟ್ಟ ಬಿಗಿಗೊಳಿಸ್ತಾ ಇದೆ. ಜಟಾಯು ವಿಟ್ಟ ಬಿಗಿಗೊಳಿಸ್ತಾ ಇದೆ. ಬಿಟ್ಟು ಕೊಡುತ್ತಾ ಇಲ್ಲ ಜಟಾಯು ವಿಟ್ಟ. ಇಲ್ಲಿ ಮಾತ್ರ ಸ್ಪಷ್ಟವಾದ ಮುನ್ನಡೆಯಲ್ಲಿ SK ಕಾಸರಗೋಡು. ಇಲ್ಲಿ SK ಕಾಸರಗೋಡು ಮತ್ತೆ ಸೂಪರ್ ಸೆಮಿಗೆ ಇಲ್ಲಿ ಜಟಾಯು ವಿಟ್ಲಕ್ಕೆ ಮತ್ತೆ ಅವಕಾಶವಿರುವುದು. ಶಸ್ತ್ರಕೃಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಯುಬ್ರಸ್ KL ಫುಟೀರಾ. ಶಸ್ತ್ರಕೃಪ ವೀರಾಂಜನೇಯ ಕಡಂಬಾರ ತಂಡದ ಆಟಗಾರ ಆಗಮನವಾಗಿದೆ. ಅದರಂತೆ ಯುಬ್ರಸ್ KL 14 ತಂಡದ ಆಟಗಾರ ಆಗಮನವಾಗಿದೆ. ಯುಬ್ರಸ್ KL 14 ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಶಸ್ತ್ರಕೃಪ ವೀರಾಂಜನೇಯ ಕಡಂಬಾರ. ಇಲ್ಲಿ ಕೂಡ ನೋಡಿ ಗೆದ್ದವರಿಗೆ ಸೂಪರ್ ಸೆಮಿ, ಸೋತವರಿಗೆ ಮತ್ತೊಂದು ಅವಕಾಶವಿದೆ. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ನೀರ್ಗಜ ವಿರುದ್ಧವಾಗಿ ಪುಡಿಪಳ್ಳ, ನೀರ್ಗಜ ಟೈಟಾನ್ ನೀರ್ಗಜ ವಿರುದ್ಧವಾಗಿ ಭಗವತಿ ಪುಡಿಪಳ್ಳ, ಬೆರಿಪದ ವಿರುದ್ಧವಾಗಿ ಗೋಳಿಕಟ್ಟೆ, ಆಂಜನೇಯ ಕಣ್ಣುತೀರ್ಥ ವಿರುದ್ಧವಾಗಿ ಜಾಲು, DKD ವಿರುದ್ಧವಾಗಿ SDM ಆವಳ ಮಠ. ನೋಡಿ ಈ 8 ತಂಡಗಳು ಕೂಡ ಸಿದ್ಧತೆ ನಡೆಸುವಂತೆ ಮುಂದೆ ನಿಮಗೆ ಸ್ಪರ್ಧೆಯಾಗುತ್ತದೆ, ಗಮನಿಸಿಕೊಳ್ಳೆ. ನೀರ್ಗಜ ವಿರುದ್ಧವಾಗಿ ಪುಡಿಪಳ್ಳ, ಬೆರಿಪದ ವಿರುದ್ಧವಾಗಿ ಗೋಳಿಕಟ್ಟೆ, ಆಂಜನೇಯನ ವಿರುದ್ಧವಾಗಿ ಜಾಲು, ದತ್ತಕೃಪ ವಿರುದ್ಧವಾಗಿ SDM ಆವಳ ಮಠ. ನೋಡಿ ಇಲ್ಲಿ ಗಮನಿಸಿಕೊಳ್ಳಿ, ಲಕ್ಕಡಿಪಿನ ಕೌಂಟರ್ ಫೈಲ್ ಅನ್ನು ಕೊಂಡು ಹೋದವರು ದಯವಿಟ್ಟು ಇಲ್ಲಿ ಕೌಂಟರಿಗೆ ತಲುಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ಸದಸ್ಯರುಗಳು ಲಕ್ಕಡಿ ಪುಸ್ತಕವನ್ನು ಕೊಂಡು ಹೋಗಿದ್ದೀರಾ, ಅದರ ಕೌಂಟರ್ ಫೈಲ್ ಅನ್ನು ದಯವಿಟ್ಟು ಅಲ್ಲಿ ಕೌಂಟರಿಗೆ ತಲುಪಿಸುವಂತೆ. ಕಾರಣ ನಾವು ಈ ಒಂದು ಫೈನಲ್ ವೇಳೆಯಲ್ಲಿ ಆ ಒಂದು ಲಕ್ಕಿ ಡ್ರಾ ಅನ್ನು ಮಾಡಲಿಕ್ಕಿದ್ದೇವೆ. KL 14 ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ ತಂಡಗಳು. ಒಂದು ಕಡೆಯಲ್ಲಿ ಆಕಾಶ ನೀಲಿ ಸಮವಸ್ತ್ರದೊಂದಿಗೆ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ ಆದ್ರೆ, ಮತ್ತೊಂದು ಕಡೆಯಲ್ಲಿ ಕೇಸರಿ ಬಣ್ಣದ ಸಮವಸ್ತ್ರದೊಂದಿಗೆ ಯುಬ್ರಸ್ KL 14 ತಂಡದ ಆಟಗಾರ ಈ ಬಾರಿ ಅಂಕಣದಲ್ಲಿದೆ. ಬಿಟ್ಟು ಕೊಡುತ್ತಾ ಇಲ್ಲ, ಬಿಟ್ಟು ಕೊಡುತ್ತಾ ಇಲ್ಲ. ಸಮಯಗಳು 3 ರಿಂದ 5 ನಿಮಿಷಕ್ಕೆ ಬೇಕಾಗಬಹುದು. ಕಾರಣ ಹೋರಾಟಗಾರರಲ್ಲಿ ಹೋರಾಟ. ಪ್ರಬಲ ಶಾಲೆಗಳು, ತುಳುನಾಡಿನ ಆಟಗಾರರು, ತುಳುನಾಡಿನ ಪ್ರಭಾವಶಾಲಿಗಳು ನೋಡಿ ಒಂದು ಅಂಕಣದಲ್ಲಿ. ಮಂಜೇಶ್ವರದ ಆಟಗಾರರು, ಕಾಸರಗೋಡಿನ ಆಟಗಾರ ಈ ಬಾರಿ ಶಬ್ದಭಾಷಾ ಸಂಗಮಭೂಮಿ ಮಂಜೇಶ್ವರ ಕಾಸರಗೋಡು ಜಿಲ್ಲೆಯ ಮಣ್ಣಿನಲ್ಲಿ ಈ ಬಾರಿ ಸುಡಂಬಳದ ಮಣ್ಣಿನಲ್ಲಿ ಆಟ ಮುಂದುವರಿಸ್ತಾ ಇದೆ. ಬಿಟ್ಟು ಕೊಡುತ್ತಾ ಇಲ್ಲ. ಒಂದು ಕಡೆಯಲ್ಲಿ ಯುಬ್ರಸ್ KL 14, ಮತ್ತೊಂದು ಕಡೆಯಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು. ಯಾರಿಗೆ ಗೆಲುವು, ಯಾರಿಗೆ ಸೋಲು? ಏನಿದು ರಾಮ ರಾವಣಂತೆ, ಬಾಹುಬಲಿ ಕಾಲಕೇರಂತೆ, ಬೇರು ವಾಸಿಯಲ್ಲಿ ನೋಡಲಿ. ಆಕಾಶದ ಕೆಳಗೆ ಭೂಮಿಯು ನಕ್ಷತ್ರಗಳು ಸಂಗಮಿಸುವಂತ ಹೋರಾಟ ಈ ಬಾರಿ ಬಿಟ್ಟು ಬರ್ತಾ ಇಲ್ಲ. ಕರಘೋಷಗಳು ಬೇಕಿದೆ, ಚಪ್ಪಾಳೆಗಳು ಬೇಕಿದೆ. ಕೈಯಡಿ ಹೋರಾಟ, ನಲ್ಲಡೆ ಕೈಯಡಿ ಹೋರಾಟ. ಚಪ್ಪಾಳೆಗಳಿಲ್ಲ, ಚಪ್ಪಾಳೆಗಳು ಕೇಳುತ್ತಾ ಇಲ್ಲ, ಚಪ್ಪಾಳೆಗಳ ಕರಘೋಷಗಳು ಬೇಕಿದೆ. ಮತ್ತೆ 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 ತಿರುಗಿ 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 ಬರ್ತಿದೆ 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 ಬರ್ತೆ ಇಲ್ಲಲ್ಲ. ಏನಿನ್ ಸ್ಪರ್ಧೆ, ಏನಿನ್ ಸ್ಪರ್ಧೆ, ರೋಚಕ ಸ್ಪರ್ಧೆ. ಇಲ್ಲ 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 ಯಾರಿಗಿಲ್ಲ. ಈ ಬಾರಿ ಹೋಗುತ್ತಾ ಇದೆ, ಹೋಗುತ್ತಾ ಇದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡಿರಲೇ ಯುವ ಬ್ರದರ್ಸ್ KL 14. ನೋಡಲಿ ಗಮನಿಸಿಕೊಳ್ಳಿ, ಗೆದ್ದವರಿಗೆ ಸೂಪರ್ ಸೆಮಿ ಹೋಗುವುದಕ್ಕೆ ಅವಕಾಶ, ಸೋತವರಿಗೆ ಮತ್ತೊಂದು ಅವಕಾಶವಿರುವುದು ಗಮನಿಸಿಕೊಳ್ಳಿ. ಮತ್ತೆ ಮೊದಲ ಕ್ರಮಾಂಕದಲ್ಲಿ ಬದಲಾವಣೆ ಶಾಸಕರು ವೀರಾಂಜನೇಯ ಕಡಂಬಾರ. ಇಲ್ಲಿ ಯಾವುದೇ ಬದಲಾವಣೆ ಕಂಡು ಬರ್ತಾ ಇಲ್ಲ. ಯುಬ್ರಸ್ KL 14 ಅನುಭವಿ ಆಟಗಾರರೊಳಗೊಂಡ ತಂಡವಾಗಿದೆ KL 14, ಯುಬ್ರಸ್ KL 14. ಎಸ್ ಕುಳಿತುಕೊಂಡು ಹಗ್ಗವನ್ನ ಎಳೆಯುವಂತಹ ಸಾಮರ್ಥ್ಯ. കയ്യിൽ വിട്ടുപോയ സട്ടിൽ തിരിച്ചു പിടിക്കാനുള്ള ശ്രമത്തിലാണ് ശാസ്താകൃപ വീരാഞ്ജനേയ കടം
സൂപ്പർ സെമിയിലേക്ക് കടക്കാനുള്ള ശ്രമത്തിലാണ് ഇവിടെ ഇത് യുവനസ് KL14 പക്ഷെങ്കിൽ ഇത്തവണ വിട്ടുകൊടുക്കുന്നില്ല. ശാസ്ത്രപ്രഭ വീരാഞ്ജനെ കടമാറുന്നതിന് പതിയെ പതിയെ പെറകോട്ട് വെല്ലിക്കുകയാണ് പ്രിയമുള്ളവരെ. വിട്ടുകൊടുക്കുന്ന ആട്ടക്കാരರು ಮೊದಲಾವಕಾಶವನ್ನು ಗೆದ್ದುಕೊಂಡು ದ್ವಿತೀಯಾವಕಾಶವನ್ನು ಗೆದ್ದುಕೊಂಡು ಸೂಪರ್ ಸೆಮಿಗೆ ಹೋಗುವಂತಹ ತವಕದಲ್ಲಿ ಯುಎಸ್ KL14 ಆದರೆಯಲ್ಲಿ ಸೋತಂತಹ ಸೆಟ್ಟಿನ ಮುಂದಿಗೆ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡು ಮತ್ತೆ ಮುಂದಿನ ಸೆಟ್ಟಿಗೆ ಹೋಗುವುದಕ್ಕೆ ಅವಕಾಶ ಪಡೆದುಕೊಳ್ಳುತ್ತಾ ಶಾಸಕ ವೀರಾಂಜನೆ ಕಡಂಬಾರು ಬಿಟ್ಟು ಬಿಡ್ತಾ ಇಲ್ಲ. ವಾಟ್ ಎ ಸೂಪರ್ 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 ಮ್ಯಾಚ್, ವಾಟ್ ಎ ಸೂಪರ್ ಮ್ಯಾಚ್. ಮತ್ತೆ കളി മാറുന്നുണ്ട്, കഥ മാറുന്നുണ്ട്, കളിക്കളം മാറുന്നുണ്ട്, കളിയങ്ങനെ മാറുന്നുണ്ട്. അങ്ങനെ ഈ മത്സരത്തിൽ വിജയിച്ചുകൊണ്ട് സൂപ്പർ സെമിയിലേക്ക് കടന്നിരിക്കുന്നു ಯುವರಾಜ್ KL14. പക്ഷെങ്കിൽ ಶಾಸ್ತ್ರಕೃಪ ಕಡಂಬರ್ ನಿಮಗಿದು ಅವಕಾಶವಿದೆ ಮುಂದೆ. ಮತ್ತೆ ಬನ್ನಿ ನೀರಿಕಜ್ಜೆ ಟೈಟಲ್ಸ್ ನೀರಿಕಜ್ಜೆ ವಿರುದ್ಧವಾಗಿ ಭಗವತಿ ಪುಡಿಪಳ್ಳ. ಟೈಟಲ್ಸ್ ನೀರಿಕಜ್ಜೆ ವಿರುದ್ಧವಾಗಿ ಭಗವತಿ ಪುಡಿಪಳ್ಳ ಬನ್ನಿ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಭಗವತಿ ಪುಡಿಪಳ್ಳ ತಮ್ಮಿലുള്ള പോരാട്ടമാണ്. അതേതാ നീലയും മഞ്ഞയും രണ്ടും വരികൾ പോരേണ്ടിക്കുന്ന കാഴ്ചയാണ് കാണുന്നത് പ്രിയമുള്ളവരാ. ಭಗವತಿ ಪುಡಿಪಳ್ಳ ಟೈಟಾಸ್ ನೀರಿಕಜ್ಜೆ ಗಮನಿಸಿಕೊಳ್ಳಿ. ಗೆದ್ದರೆ ಮಾತ್ರ ಅವಕಾಶ, ಸೋತರೆ ಯಾವುದೇ ಅವಕಾಶವಿಲ್ಲ. ಗೆದ್ದರೆ ಒಂದು ಶಾಶ್ವತ ಫಲಕ ಖಚಿತವಾಗಿರುತ್ತದೆ. ಗಮನಿಸಿಕೊಳ್ಳಿ, ശ്രദ്ധിക്കേണ്ട കാര്യമാണ്. പരാജയപ്പെട്ട പുറത്തേക്കാണ്. പക്ഷെ മത്സരിച്ച് ജയിച്ചാൽ അടുത്ത റൗണ്ടിലേക്കൊപ്പം ഒരു ട്രോഫി ഉറപ്പാണ്. അങ്ങനെ 8 ട്രോഫികളാണ് ഈ ഒരു ടൂർണമെന്റിൽ നിങ്ങൾക്ക് നൽകുന്നത്. പ്രകാശ് കുമ്പള എവിടെയാണ്? ಲಕ್ಕಿ ಡಿಪ್ಪಿನ ಪುಸ್ತಕವನ್ನು ಕೊಂಡು ಹೋದಂತಹ ನಮ್ಮ ಸಂಘಾಟಕರ ಗಮನಕ್ಕೆ ಅದರ ಕೌಂಟರ್ ಫೈಲ್ ಅನ್ನ ಅಲ್ಲಿ ತಲುಪಿಸುವಂತೆ. കുത്തിമറിച്ച് പോത്തിരിപ്പടകളെ അഹങ്കാരത്തിന്റെ കൊമ്പടിച്ചുമില്ലാണ് വീരന്മാരെ. കയ്യെത്തും ദൂരത്ത് വിജയത്തിൽ ഇത്തിരി കണ്ടാൽ പിന്നെ പിടിച്ചു കെട്ടാൻ കഴിയാത്ത പോത്തിരിപ്പടകൾ തമ്മിലുള്ള പോരാട്ടമാണ്. ആരാരാഗ്മേൽ ജയം, ആരാരാഗ്മേൽ പരാജയം. ആഹാ, നീർക്കജ ഒരു ഭാഗത്ത്, മറുഭാഗത്ത് ഭഗവതി പൊടിപ്പള്ള തമ്മിലുള്ള പോരാട്ടത്തിലാണ് ഈ ഒരു കളി അങ്ങ് കണ്ട. വിട്ടുകൊടുക്കാതെ നിൽക്കുന്ന ചാമ്പ്യന്മാരാണ് പടക്കളത്തിൽ. വീരും വാശിയിൽ മുന്നേറുന്നവനാണ്. ಬಿಟ್ಟುಕೊಡುತ್ತಾ ಇಲ್ಲ. ನೀರ್ಕಜೆ ಪ್ರಥಮ ಅವಕಾಶವನ್ನು ಗೆದ್ದುಕೊಂಡಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ. ನೋಡಿ, ಇಲ್ಲಿ ಸೋತರೆ ಅವಕಾಶವಿರುವುದಿಲ್ಲ. ಗೆದ್ದವರಿಗಂತೂ ಮುಂದಿನ ಸುತ್ತಿಗೆ ಅವಕಾಶವಿದೆ. ಒಂದು ಶಾಶ್ವತ ಫಲಕ ಖಚಿತವಾಗಿದೆ. ಹರಿಶಣ್ಣ, ಆ ರೀತಿಯಲ್ಲೇ ಸ್ಪರ್ಧೆ ಮುಂದುವರಿಯಲಿದೆ. ഭഗവതി പടിപ്പള്ള ആദ്യ സെറ്റ് പരാജയപ്പെട്ടതാണ്. രണ്ടാമത്തെ സെറ്റ് പിടിച്ചുടേണ്ടതാണ്. പരാജയപ്പെട്ട അവസരങ്ങളില്ല. വിജയം അനിവാര്യമാണ്. ഭഗവതി പടിപ്പള്ള ആദ്യ സെറ്റ് നീർക്കജയാണ് സ്വന്തമാക്കിയത്. മുതലവകാശವನ್ನು ನೀರ್ಕಜೆ ಗೆದ್ದುಕೊಂಡಿದೆ. ದ್ವಿತೀಯ ಅವಕಾಶವನ್ನು ಕೂಡ ಗೆಲ್ಲುವುದಕ್ಕೆ ಆತ್ಮದಾರ್ಥ ಇದ್ದಾರೆ ನೀರ್ಕಜೆ. ಭಗವತಿ ಪಡಿಪಳ್ಳ വിട്ടുകൊടുക്കുന്നില്ല. ಆದರೆ ഒരൊറ്റ വിലക്കപ്പെടുത്തം എന്ന പേരിലേക്ക് ഭഗവതി പടിപ്പള്ള
ಪಕ್ಷಕ್ಕೆ ഇവിടെ വിട്ടുകൊടുക്കുന്നില്ല ആ ടൈറ്റാൻസ് നേരികച്ച് ആഹാ ಏನಿದು ಒಂದು ತೋಡಿಯನ್ನ ಹುಚ್ಚುವಂತಹ ಆ ಶೈಲಿಯಲ್ಲಿದೆ ಆಟಗಾರರು ಆಹಾ പൊട്ടിപ്പിള്ള അതാ തിരിച്ചു വരികയാണ് പിടുത്തം മതി ആരും കാണാം വീണ്ടും പോകുന്ന മത്സ്യബന്ധമായ ടൈറ്റാൻസ് നീർക്കച്ച കടಯಲ್ಲಿ ಮತ್ತೆ ಕಂಡು ಬರುತ್ತಾ ನೀರ್ಕಚ್ಚ ಕಡೆಗೆ ಪಕ್ಷಕ್ಕೆ ഇവിടെ പൊട്ടിപ്പിള്ള വിട്ട് കൊടുക്കുന്നില്ല സഹോദരി പൊട്ടിപ്പിള്ള വിട്ട് കൊടുക്കുന്നില്ല ഒരൊറ്റ പിൻബലത്തിന്റെ പോരാട്ടത്തിന്റെ പിൻബലത്തിലാണ് കാസർഗോഡ് അറിയപ്പെടുന്ന മത്സരാർത്ഥികളുടെ പോരാട്ടമാണ് അവസരങ്ങളില്ല ചക്കാട്ടದ ತಂತ್ರ ಮಂಚ ಸ್ಪರ್ಧೆ ವಾ 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 ವಾಟ್ ಇಸ್ ಸೂಪರ್ ನೋಡಿ ಇಲ್ಲಿ ಕೇವಲ ಲೈನಿಗೆ ಬರೋದಕ್ಕೆ ಸ್ವಲ್ಪ ಮಾತ್ರವಿತ್ತು ಆ ಒಂದು ಹೊತ್ತಲ್ಲಿ ಕೆಳಗೆ ಬಿತ್ತ ಖಂಡಿತವಾಗಿಯೂ ನೋಡಿ ಇಲ್ಲಿ ನೆಕ್ಸ್ಟ್ ಮ್ಯಾಚ್ അത് ചെയ്യാതെ മനുഷ്യർ ഭരിക്കുമല്ലോ നിക്കല് ಬಹುಶಃ ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಾರಿಗೆ 3ನೇ ಸುತ್ತಿಗೆ ಹೋದಂತಹ ಸ್ಪರ್ಧೆಯಾಗಿದ್ದು ಅದೀಗ ಸ್ಪರ್ಧಾ ಸಂಖ್ಯೆಯಲ್ಲಿ ಮತ್ತೊಮ್ಮೆ ಲಕ್ಕಿ ಸ್ಟಾರ್ ಗೋಳಿಕಟ್ಟ ವಿರುದ್ಧವಾಗಿ ಓಂ ಶ್ರೀ ಬಿರುಪದವು ಸ್ಪರ್ಧೆಯ ತಂಡಗಳ ನಡುವೆ ಸ್ಪರ್ಧೆ ಗೆದ್ದವರಿಗೆ ಮುಂದಿನ ಸುತ್ತು ಸೋತವರಿಗೆ ಪಂದ್ಯಾಕೂಟದಿಂದ ನಿರ್ಗಮನದ ಬಾಗಿಲು ജീവനുള്ള പോരാട്ടമാണ് ആരാലും തകർക്കാനാവാത്ത ആത്മവിശ്വാസത്തിന്റെ പിൻബലത്തിൽ പോരാട്ടത്തിന്റെ പടച്ചട്ടകെട്ടി പടയോട്ടത്തിന്റെ പടപുറമാണ് നടത്തി ഉടമ്പടിയുടെ ആഗ്രഹത്തിൽ രാഘവനിക്ക് എടുത്ത 18 താരങ്ങളാണ് കളി മൈതാനത്തിൽ ഇത്തവണ പോരടിക്കാൻ പോകുന്ന ഒരു ഭാഗത്ത് ഓം ശ്രീ വിരുദ്ധമെങ്കിൽ മറുഭാഗത്ത് ലഭിക്കുകയാണ് ഘോളിക്കട്ട തമ്മിലുള്ള പോരാട്ടമാണ് പ്രിയമുള്ളവരെ ಓಂ ಶ್ರೀ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಗೋಳಿಕಟ್ಟೆ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ ಗೋಳಿಕಟ್ಟೆ ಕಡೆಗೆ ಮುಖ ಮಾಡುತ್ತಾ ಇದೆ ಹಗ್ಗ ಶ್ರಮಿಸಿ ಬೆರಿಪದ ಕಡೆಗೆ ಮುಖ ಮಾಡುತ್ತಾ ಇದೆ ಆದರೆ ಅಲ್ಲಿ ಗೋಳಿಕಟ್ಟೆ ಬಿಟ್ಟು ಕೊಡ್ತಾ ಇಲ್ಲ ಅರ್ಷಣ ಅವಕಾಶಕ್ಕೆ ಈ ಬಾರಿ ಓಂ ಶ್ರೀ ಬೆರಿಪದವು ಸತತ ಪ್ರಯತ್ನದಲ್ಲಿದ್ದ ಎರಡನೇ ಅವಕಾಶಕ್ಕಾಗಿ ಕೂಡ ಇಲ್ಲಿ ಪ್ರಥಮವ ಸುತ್ತಂಗ ಗೆಲ್ಲಲು ರಣತಂತ್ರಗಳನ್ನು ರೂಪಿಸಿಕೊಳ್ತಾ ಇದೆ ನೋಡಿ ಓಂ ಶ್ರೀ ಬೆರಿಪದವು ತಿರುಗಿ ನೀಡುವಂತಹ ಸೂಚನೆಯಾದ ಈ ಬಾರಿ ಬೆರಿಪದ ಮೇಲಿಂದ ജാതി കുടുംബത്തിലേക്ക് ഫലപത്രികളായിരുന്ന ഏതൊരു തന്ത്രശാലി ശരീരത്തിനെ പിടിച്ചു കെട്ടാനുള്ള ചക്രപ്പോട് കളികളുടെ വിന്നും കാലങ്ങളായ വിന്നുവിനെ കളിക്കുന്ന മത്സരാർത്ഥികളാണ് ഒരു ഭാഗത്ത് വെരിപദം നിൽക്കുകയാണെങ്കിൽ മറുഭാഗത്ത് നിൽക്കുകയാണ് ¡Vamos!
ಒಂದು ವೇಳೆ ನಮಗೆ ಇವತ್ತಿಗೆ ಮಳೆ ಮುಗಿತಿದ್ದ ಕಾಣುತ್ತೆ, ನಾಳಿಂದ ದೀಪಾವಳಿ ಆರಂಭವಾಗ್ತಾ ಇದೆ. ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಲಿ, ಗಣೇಶ ಚತುರ್ಥಿ ಆಗಲಿ, ನಮ್ಮ ನವರಾತ್ರಿ ಆಗಲಿ, ಯಾವುದಕ್ಕೂ ಮಳೆ ಬಹಳಷ್ಟು ತೊಂದರೆಯನ್ನು ಕೊಟ್ಟಿದೆ. ಇವಾಗ ದೀಪಾವಳಿ ಸಂದರ್ಭದಲ್ಲೂ ಕೂಡ ಮಳೆ ಬಂದಿದೆ. ಬಹಳಷ್ಟು ಮಳೆ ಈ ಒಂದು ವರ್ಷದಲ್ಲಿ ನಮಗೆ ಲಭಿಸಿದೆ. ನಮ್ಮ ಕಾಸರಗೋಡು ಜಿಲ್ಲೆಯವರು ಈ ಸಲ ಬಹಳ ಮಳೆ ಕಡಿಮೆ. ಆ ಕಡೆ ಹೋದ್ರೆ ತುಂಬಾ ಬಹಳಷ್ಟು ತಿರುವನಂತಪುರದಲ್ಲೆಲ್ಲ, ಇಡುಕಿಯಲ್ಲ ಬಹಳ ಮಳೆ. ರೆಡಿಯಾ? ಎಸ್. ಒಂದು ಕಡೆಯಲ್ಲಿ ಗೋಳಿಘಟ್ಟ, ಮತ್ತೊಂದು ಕಡೆಯಲ್ಲಿ ಬೆರಿಪಲೋ ತಂಡ. ಅಶೋಕ ಅಣ್ಣನವರ ಅದ್ಭುತವಾದಂತಹ ಪರಿಶೀಲನೆಯಲ್ಲಿ ಮೂಡಿ ಬಂದಂತಹ ತಂಡವಾಗಿದೆ ವಂಶಿ ಬೆರಿಪಲು. ದಿನಾಲು ಸಾಯಂಕಾಲ 7:30ರಿಂದ 10:30ರವರೆಗೆ ಮಾಡಿದಂತಹ ಪರಿಶೀಲನೆ ಮುಖಾಂತರ ಬಂದಂತಹ ತಂಡವಾಗಿದೆ ಬೆರಿಪಲು. ಈ ಬಾರಿ ಅಂಕಣದಲ್ಲಿ ಆದರೆಯಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ. ಗೋಳಿಕಟ್ಟೆ ತಂಡ ಮತ್ತೆ ತಿರುಗಿ ಬೀಳ್ತಾ ನೋಡ್ಲಿಕ್ಕಿದೆ. ಸೂಚನೆಯಾಗುತ್ತಾ ಇದೆ ನೋಡಿ. ಬೆಳಕಿನವನಿಂದ ಆದರೆ LFC ಗೋಳಿಕಟ್ಟೆ. ಎರಡು ಬಲಿಷ್ಠ ತಂಡಗಳು, ಬಲಿಷ್ಠ ಆಟಗಾರರ ಕೂಡುವಿಕೆಯ ಸಮತೋಲನದ ತಂಡವಾಗಿದೆ ತಯ. ಇಲ್ಲಿ ಈ ಬಾರಿ ಲಯ ಮತ್ತು ತಾಳದೊಂದಿಗೆ ಎರಡು ತಂಡಗಳು ತಮ್ಮ ಸಂಪೂರ್ಣತೆಯನ್ನು ಪರಾಜಯವನ್ನು ಕಂಡುಕೊಳ್ತಾರೆ. ಮತ್ತೆ ತಿರುಗಿ ಬೀಳುತ್ತಾ ಇದೆ ನೋಡ್ಲಿಕ್ಕಿದೆ. ಆದರೆ ಇಲ್ಲಿ ಗೋಳಿಗಟ್ಟೆ ಬೆಳೆಸಿಕೊಳ್ಳುತ್ತಾ ಇಲ್ಲ. ಜಿದ್ದಿನ ಹೋರಾಟವೇ ಸರಿ ಇವತ್ತು ಅಂಕಣದಲ್ಲಿ. ಇಲ್ಲಿ ಕರ್ಣನ ಸೋಲದಂತೆ ಕಳ್ಳಿ ಕರ್ನಾಟಕ ಗುರುದ್ರೋಣಾಚಾರ್ಯನಂತ ಇಲ್ಲಿ ಜೀವನ್ ಮರಣ ಹೋರಾಟದಲ್ಲಿ ಎರಡು ತಂಡಗಳು ನೋಡಿ ಇಲ್ಲಿ ಕಂಡು ಬರ್ತಾ ಇದೆ. ಇದು ಏನಿದು ಸ್ಪರ್ಧೆ? ರೋಚಕ ರೋಮಾಂಚ. ಯಾರಿಗಿಲ್ಲ ಯಾರಿಗುಂಟು, ಅತ್ತ ಇಲ್ಲ ಇತ್ತ ಇಲ್ಲ, ಒಂದೇ ನಿಮಿಷದ ವ್ಯತ್ಯಾಸದಲ್ಲಿ ಬಂಧುಗಳೇ, ನಾನು ಅವಾಗ ಹೇಳಿದ್ದೇನೆ, ನಾಕೌಟ್ ಮಾದರಿ ಸ್ಪರ್ಧೆ ಅಂದರೆ ಅದು ಬೆಂಕಿಯ ಸ್ಪರ್ಧೆ ಅಂತ. ಖಂಡಿತವಾಗಿ ಬಹಳಷ್ಟು ಸ್ಪರ್ಧೆಗಳನ್ನು ನೋಡಿದ್ದೇವೆ, ಆ ರೀತಿಯಲ್ಲಾಗಿದೆ. ಪಡಿಪಳ್ಳ ಟೀಮ್ ಕ್ಯಾಪ್ಟನ್ ವಿರಿಗ. ಅದೃಷ್ಟದ ನಾಣ್ಯ ಚಿಮ್ಮಿಗೆ ಈ ಬಾರಿ ಯಾರ ಪರವಾಗಲಿದೆ? ಟೈಟಾನ್ಸ್ ವೆಂಕಟಯ್ಯ, ಭಗವತಿ ಪಡಿಪಳ್ಳವ. ಭಗವತಿ ಪಡಿಪಳ್ಳ ಅದೃಷ್ಟದ ನಾಣ್ಯ ಚಿಮ್ಮುಕಿಯಲ್ಲಿ ಇಲ್ಲಿ ಕಾಣಬಹುದು ಮೊದಲ ಅವಕಾಶವನ್ನು ಗೆದ್ದುಕೊಂಡದ್ದು ನಮ್ಮ ಟೈಟಲ್ಸ್ ನೀರಿಗಜೆ ಜೊತೆ ಬಳಿಕ ಭಗವತಿ ಪಡಿಪಳ್ಳ. ಇದೀವಾಗ ಟೈ ಬ್ರೇಕರ್ ಸುತ್ತ ಯಾರಿಗಿದೆ ಅದೇ ರೀತಿಯಲ್ಲಿ ಮತ್ತೆ ಎರಡು ತಂಡಗಳು ಕೂಡ ಇಲ್ಲಿ ಟೈ ಬ್ರೇಕರ್ ಅಲ್ಲಿ ನಿಂತುಕೊಂಡಿದೆ. ಒಂದು ಕಡೆಯಲ್ಲಿ ವಂಶಿ ಬೆರಿಬಲು, ಮತ್ತೊಂದು ಕಡೆಯಲ್ಲಿ ಗೋಳಿಕಟ್ಟೆ ತಂಡ. ಪಂದ್ಯ ಕೂಟ ಮತ್ತೆ ಮತ್ತೆ ಬಿಗಿಯಾಗುತ್ತಾ ಇದೆ, ರೋಚಕವಾಗುತ್ತಾ ಇದೆ. ಬಂಧುಗಳೇ, ಸಂಘಾಟಕ ಸಮಿತಿಯವರೇ, ನಮ್ಮ ಕೂಪನ ಫೋರಂ ಮುಗಿದ. ಟೈ ಬ್ರೇಕರ್ ಸುತ್ತು ಈ ಬಾರಿ ಟೈಟಾನ್ಸ್ ವೆಂಕಟಯ್ಯ, ಭಗವತಿ ಪಡಿಪಳ್ಳ ವಿರುದ್ಧವಾಗಿ. ಪಂದ್ಯಕೂಟದ ಬಹುಶಃ ಪ್ರಥಮ ಟೈ ಬ್ರೇಕರ್, ಮೂರನೇ ಸುತ್ತು ಹರಿಸಲು കാട്ടുപോത്തിന്റെ ശബ്ദത്തിനെയും കാട്ടുകാരുടെ ചിഹ്നങ്ങളെയും പാമ്പിന്റെ പകയും തലഞ്ഞ ചൂടുമായി വിട്ടുകൊടുക്കാതെ പോരാളികളാണ് കളികളത്തിൽ നിലയുന്ന അഴകേറുന്ന പോരാട്ടങ്ങൾ കാഴ്ച
ಒತ್ತಪಿಡಿತಂ ಒಟ್ಟ ಎನರ್ಜೆಟಿಕ್ ಮ್ಯಾಚ್ ಟೈಟಾನ್ ಪ್ರತಿವಾದಿಗಳು ಭಗವತಿ ಪಟ್ಟಿಪಳ್ಳ ತಂಡದ ಆಟಗಾರರಿಗೆ ಗೋಳಿಕಟ್ಟೆ ಟೀಮ್ ಕ್ಯಾಪ್ಟನ್ ಬಲೆ LFC ಅಣ್ಣ ಗೋಳಿಕಟ್ಟದ ಲೆಕ್ಕಲೆ ಅಣ್ಣ ಬಚ್ಚಿನ ಬೇರಿಪದ ವಾರಿಸಣ್ಣ ಬಲೆ ಹೆಣ್ಣು ತೀರ್ಥ ಫ್ರೆಂಡ್ಸ್ ಜಾರು ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಇಲ್ಲಿ ಕೂಡ ಗಮನಿಸಿಕೊಳ್ಳಿ, ಸೋತರೆ ಅವಕಾಶಗಳಿಲ್ಲ, ಗೆದ್ದವರಿಗೆ ಅವಕಾಶ ಮಾತ್ರವಲ್ಲ, ಒಂದು ಶಾಶ್ವತ ಫಲಕವೂ ಕೂಡ ಇದೆ. ಮುಂದಿನ ಸುತ್ತಿಗೆ ತೆರೆಗಳ ಜೊತೆಯಲ್ಲಿ ಒಂದು ಶಾಶ್ವತ ಫಲಕವಿದೆ, ಗಮನಿಸಿಕೊಳ್ಳಿ. ಕಾಣಬಹುದು ನಮ್ಮ ಕಾಸರಗೋಡು ಜಿಲ್ಲೆಯ ಹೆಮ್ಮೆಯ ಎರಡು ತಂಡಗಳನ್ನು ನೋಡ್ತಾ ಇದ್ದಾವೆ. ಕಾಣಬಹುದು ಒಂದು ಕಡೆಯಲ್ಲಿ ಫ್ರೆಂಡ್ಸ್ ಜಾಲ್, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಫ್ರೆಂಡ್ಸ್ ಜಾಲ್ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ತಂಡಗಳು ಇದೆ. ಸ್ಪರ್ಧೆಯಲ್ಲಿ ಏರಿಳಿತ ಕಂಡು ಬರ್ತಾ ಇದೆ ನೋಡಿ. ಮೊದಲ ಬಾರಿಗೆ ಒಂದು ಅಲ್ಪ ಮಂಡಳಿಯನ್ನ ಕಾಯ್ದುಕೊಳ್ತಾ ಇದೆ ನೋಡಿ. ಆಂಜನೇಯ ಕಂಡುತಿಕವಾಗಿದೆ. ಇಲ್ಲಿ ಫ್ರೆಂಡ್ಸ್ ಜಾಲು ತಂಡ ತಿರುಗೇಟನ್ನ ನೀಡುವಂತಹ ಸಂದರ್ಭದಲ್ಲಿ ಎರಡೂ ತಂಡಗಳು ಕೂಡ ಲಯಬದ್ಧ ತಾಳಬದ್ಧದ ಹಾಡಿನೊಂದಿಗೆ ತನ್ನ ಹೆಜ್ಜೆಯನ್ನ ಇಳಿಸಿಕೊಳ್ಳುವಂತ ಸಂದರ್ಭ. ಸ್ವಲ್ಪ ಮಟ್ಟಿನ ಸ್ಪಷ್ಟ ಮುನ್ನಡೆಯಲ್ಲಿ ಕಾಣಬಹುದು. ಆಂಜನೇಯ ಕಣ್ಣು ತೀರ್ಥವಾದ ಇಲ್ಲಿ ಫ್ರೆಂಡ್ಸ್ ಜಾಲ್ ಬಿಟ್ಟು ಕೊಡ್ತಾ ಇಲ್ಲ. ಅನುಭವಿ ಆಟಗಾರರೊಳಗೊಂಡ ತಂಡವಾಗಿರ ಇಲ್ಲಿ ಫ್ರೆಂಡ್ಸ್ ಜಾಲು ಬಹಳಷ್ಟು ಪಂದ್ಯಾಕೂಟದಲ್ಲಿ, ಜಿಲ್ಲೆಯಲ್ಲಿ ಬಹಳಷ್ಟು ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡ ತಂಡವಾಗಿದೆ. ಇಲ್ಲಿ ಫ್ರೆಂಡ್ಸ್ ಜಾಲು ಒಂದು ಕಡೆಯಲ್ಲಾದರೆ ಅರ್ಥಧಾರಿಯನ್ನು ಕ್ರಮಿಸಿಕೊಂಡಾಗಿದೆ. ಇನ್ನೊಂದು ಅರ್ಥಧಾರಿಯಷ್ಟೇ ಆಂಜನೇಯ ಕಣ್ಣು ತೀರ್ಥದ ಕಡೆಗೆ ಬರಲು ಎಲ್ಲಿ ಆಂಜನೇಯ ಕಣ್ಣು ತೀರ್ಥ ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ. ಅದರಂತೆ ಗಮನಿಸಿಕೊಳ್ಳಿ, ಪಂದ್ಯಾಕೂಟದ ನಾಕೌಟ್ ಮಾದರಿ 14ರ ಸ್ಪರ್ಧೆಯಲ್ಲಿ ದತ್ತಕೃಪಾ ಸುಧೆಂಬಾಡಿ ವಿರುದ್ಧವಾಗಿ SDM ಹಾವಣ್ಣ ಭಟ್ಟ ಈ ತಂಡದ ಆಟಗಾರರು ಸಿದ್ಧತೆ ನಡೆಸಿದೆ. ಪ್ರವೇಶ ದ್ವಾರದಲ್ಲಿ ಬಂದು ನಿಂತುಕೊಂಡಿದೆ. ಒಂಚೂರು ಸ್ಪೀಡ್ ಒನ್ ಪ್ಲೇ. ಪ್ರಕಾಶನ ನಿದ್ದೆ ಬರೋದು ನಮ್ಗೆ ಫುಲ್ ನಾಡಿಗೆ ಕಣ್ಣು ಮುಚ್ಚೊಂದು ಬಿಟ್ಟಿದ್ದಾರೆ. ಪ್ರಕಾಶನ ನಾನು ಆಟ ಮಾಡೋದು ಜಾಜಿ ಹೇಳಿ ನಮ್ಮ ಮ್ಯಾಚ್. ಓಕೆ ರೆಡಿ? 2 ಗಂಟೆ ಆಗಿದೆ. 2 ಗಂಟೆ ಆಡಿ ನಾವು 1 ಗಂಟೆ ಟೋಟಲ್ 3 ಗಂಟೆ ಬಂತೇನೆ. 3 4 ನಮಗೆ പോയത് 5 ಗಂಟೆ ಕೂಡದು ಪ್ರಕಾಶನ ಬಿಟ್ಟೆ ಅಪ್ಪ ಯಾರು ನಾಕೌಟ್ ಮಾದರಿಯ ಕೊನೆಯ ಸ್ಪರ್ಧೆಗೆ ಬನ್ನಿ. ದತ್ತಕೃಪಾ ಸುಧೆಂಬರ ಜೊತೆಗೆ SDM 5 2 5 ರೆಡಿ. ಮತ್ತೆ 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 ಆರಂಭಗೊಳ್ಳುತ್ತಾ ಇದೆ ಸ್ಪರ್ಧೆ.
ಅವಕಾಶವನ್ನ ಗೆದ್ದುಕೊಂಡಿತ್ತು ಆಂಜನೇಯ ಕಣ್ಣುತ್ತಿದ್ದ ಈ ಬಾರಿ ಫ್ರೆಂಡ್ಸ್ ಜಾಲು ಅವಕಾಶಕ್ಕೆ ಬರ್ತಾ ಇದೆ ನೋಡಿ. ಇದು ಎರಡನೇ ಸುತ್ತಿನ ಸ್ಪರ್ಧೆಯಾಗಿದೆ ನೋಡಿ. ಪ್ರಥಮ ಅವಕಾಶವನ್ನು ಗೆದ್ದ ಆಂಜನೇಯ ಕಣ್ಣುತ್ತಿದ್ದ ಈ ಬಾರಿ ಹಿನ್ನಡೆಗೆ ಬರ್ತಾ ಇದೆ ನೋಡಿ. ಮುನ್ನಡೆಯಲ್ಲಿ ಫ್ರೆಂಡ್ಸ್ ಜಾಲು ಈ ಅವಕಾಶವನ್ನ ಗೆಲ್ಲಲೇಬೇಕೆಂಬ ಪಣ ತೊಟ್ಟುಕೊಂಡು ತನ್ನ ರಣತಂತ್ರವನ್ನು ರೂಪಿಸಿಕೊಂಡಿದ್ದಾನೆ. ಜಾಲು, ಓ ಜಾಲು, ನಿಮಗೆ ಅವಕಾಶ ಕಂಡು ಬರ್ತಾ ಇದೆ. ನಿಮ್ಮ ಕಡೆ ಹಗ್ಗ ಬರ್ತಾ ಇದೆ. ಜಾಲು 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 ಜಾಲು, ಓ ಜಾಲು, ಆದ್ರೆ ಮತ್ತೆ ಮಿಡಲ್ ಲೈನ್ಗೆ ಬರು. ಜಾಲುವಿಂದ ಹಗ್ಗ ಜಾರುತ್ತಾ ಇದೆ ಈ ಬಾರಿ ಆಂಜನೇಯ ಕಣ್ಣುತ್ತಿದ್ದ ಕಡೆಗೆ. ಆದ್ರೆ ಜಾಲು ಬಿಟ್ಟು ಕೊಡ್ತಾ ಇಲ್ಲ, ಎಲ್ಲ ಬಿಟ್ಟು ಕೊಡ್ತಾ ಇಲ್ಲ. ಆದ್ರೆ ಆಂಜನೇಯನ ಕಡೆಗೆ ಮುಖ ಮಾಡ್ತಾ ಇದೆ. ಮತ್ತೆ ಇಲ್ಲಿ ಆಂಜನೇಯ ಕಣ್ಣು ತೀರ್ಥ. ಧನ್ಯವಾದಗಳು ಫ್ರೆಂಡ್ಸ್ ಜಾಲು ತಂಡಕ್ಕೆ, ಪಂದ್ಯಕೂಟದಿಂದ ನಿರ್ಗಮಿಸಿರುವಂತಹ ತಂಡಕ್ಕೆ ಖಂಡಿತವಾಗಿಯೂ. ಒಳ್ಳೆ ಟಿಕೆಡಿ ಆವಳಮಠ ಗೆದ್ದ ಫೈನಲ್, ಸೋತಿನ ಒಂದು ಚಾನ್ಸ್ ಉಂಟು ಅಂಚ. ಓಕೆ, ರೆಡಿ? ಕುಡಂಜಿ ಮ್ಯಾಚ್, ಐದು ಪಕ್ಕದ ಮ್ಯಾಚ್, ಐದು ಪಕ್ಕದ ಮ್ಯಾಚ್ ರೆಡಿ ಆಗ್ತಿದೆ. ಜಾತ್ರೆ ಅವಳಾಗುತ್ತೆ. SDM ಅವಳ ಮಠ, ದತ್ತಕೃಪಾ ಸುದ್ದಿಬಳ್ಳ ತಂಡಗಳು, ಅವಾಯವ ಕರ್ಷಣ, ನೀರ್ಗಜೆ ಅಂಡ್ ಆಂಜನೇಯ ಕಣ್ಣು ತೀರ್ಥ. ಕೊಡಗಿ ನೆಟ್ ಬೆರಿಪದು ನೆತ್ತ ವಿನ್ನರ್ ಅನ್ಸುತ್ತೆ. ಸಾರಿ, ಓಕೆ ಸಾರಿ, ನೀರ್ಗಜೆ ಆಂಜನೇಯ ಕಣ್ಣು ತೀರ್ಥ ಅಂತಾರೆ. ಸರಿ, ದತ್ತಕೃಪಾ ಸುದ್ದಿಬಳ್ಳ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ SDM ಆವಳ ಮಠ ತಂಡಗಳು. ಸಿದ್ಧತೆಯಲ್ಲಿದೆ ಎರಡು ತಂಡದ ಆಟಗಾರರಿ ಭಾರಿ ಅಂಕಣದಲ್ಲೇ. കരുത്തുകൊണ്ട് കാൽപ്പനിക തീർത്ത കരുത്തന്മാരിത ഉടമ്പലിയുടെ തട്ടകത്തിലുള്ള പോയി നിരങ്ങാൻ സമയമായി. ഇവിടെ 1000 പോരാട്ടങ്ങൾക്ക് ചരിത്രം എഴുതിയ പോരാട്ടങ്ങൾ സാക്ഷ്യം വെച്ചുകൊണ്ട് ഇവിടെ ആദ്യ സെറ്റ് വിജയിക്കുകയാണ് ദത്തകൃപಾ സുദ്ದಿಬಳ್ಳ. ಪಂದ್ಯಕೂಟದಲ್ಲಿ ಸೂಪರ್ ಸೀರೀಸ್ ಸ್ಪರ್ಧೆಗೆ ಸಿದ್ಧವಾಗಿ ಯುವ ಬ್ರದರ್ಸ್ KL14 ವರ್ಸಸ್ SK ಕಾಸರಗೋಡು. ಒಂದು ಕಡೆ ಹೈ ವೋಲ್ಟೇಜ್ ಪಂದ್ಯಕೂಟದ ಮ್ಯಾಚ್ ಇದು ನೋಡಿ. ಫೈನಲ್ಗಿಂತ ಮುಂಚಿನ ಫೈನಲ್ ಸ್ಪರ್ಧೆಯಲ್ಲಿ SK ಕಾಸರಗೋಡು ವರ್ಸಸ್ KL14 ಯುವ ಬ್ರದರ್ಸ್. दी 1 मिनट SK ಕಾಸರಗೋಡು ತಮ್ಮಿലുള്ള പോരാട്ടമാണ്. ಪ್ರೇಕ್ಷಕರು ಮತ್ತೆ ಸೇರಿಕೊಳ್ಳುತ್ತಾ ಇದೆ ಅಂಕಣದ ಹತ್ತಿರ.
വിശുദ്ധാത്മാവിലേക്ക് പ്രിയമുള്ളവരെ, ഇവിടെ ഇതാ കാലഘട്ട മാറിയാലും കാലഘട്ടമെത്ര മാറി വന്നാലും ഇവിടെ ഇതാ ഒട്ടപ്പലിയെ തന്റെ ജീവിതത്തോടെ കൊണ്ട് നടക്കുന്ന മത്സരാർത്ഥികൾ തമ്മിലുള്ള പോരാട്ടമാണ്. ഒരു ഭാഗത്ത് വിട്ടുകൊടുക്കാതെ 9 കളിക്കൂട്ടുകാരുണ്ടെങ്കിൽ മറുഭാഗത്ത് വിട്ടുകൊടുക്കാതെ 9 പ്രജാപതികളാണ് നിൽക്കുന്നത്. പ്രിയമുള്ളവരെ, ആഹാ, വിട്ടുകൊടുക്കുന്നില്ല. ഇത്തവണ KL14 അരികിലേക്കാണ് വടം ചെരിഞ്ഞ് മറിഞ്ഞു പോകുന്നത് കാണുന്നത്. ಖಂಡಿತವಾಗಿ ಸಮುದ್ರ ಮತನದಲ್ಲಿ ರಾಕ್ಷಸರ ಮತ್ತು ನಮ್ಮ ದೇವತೆಗಳ ನಡೆಯುವ ಸ್ಪರ್ಧೆ ಇದೆ, ಅದು ಅಮೃತಕ್ಕೋಸ್ಕರ. ಆದರೆ ಇಲ್ಲಿ ನಡೆಯುವಂತ ಸ್ಪರ್ಧೆ ನೋಡಿ ಶಾಶ್ವತ ಫಲಕ ಹಾಗೂ ನಗದು ಪುರಸ್ಕಾರಕ್ಕೋಸ್ಕರ. ಈ ಬಾರಿ ಹಗ್ಗ ಸೆಂಟರ್ ಲೈನ್ ಇಂದ ಅರ್ಧ ದಾರಿಯನ್ನು ಕಳಿಸಿಕೊಂಡು ಎಲ್ಲ ಕಳಿಸ್ತಾ ಇದೆ ನೋಡಿ. ಮತ್ತೆ SKಗೆ ಬರುತ್ತಾ ಅಲ್ಲ ನೋಡ್ಲಿಕ್ಕೆ KL14ಗೆ ಬರುತ್ತಾ? ಆಡದ ಬಾಡಲು ತಾಳದ ಬೇಡನೆ ತಾಳದ ಬೇಡದ ತಾಳದ ಬೇಡನೆ ಆಡದ ಬಾಡಲು ಆಡದ ಬಾಡನೆ. ಬಿಟ್ಟುಕೊಡುತ್ತಾ ಇಲ್ಲ. ಚಿತ್ತಾಚಿತ್ತಿನ ಹೋರಾಟದಲ್ಲಿ ಎರಡು ತಂಡಗಳು ಪ್ರಬಲವಾಗುತ್ತಾ ಇದೆ. ಪ್ರಬಲ ಶಕ್ತಿಗಳ ನಡುವೆ ಒಂದು ಹೋರಾಟವಾಗಿದೆ, ಕಾದಾಟವಾಗಿದೆ. ಆಹಾ, ಇಲ್ಲಿ ಬಿಟ್ಟುಕೊಡ್ತಾ ಇಲ್ಲ. ಈ ಬಾರಿ ಮತ್ತೆ ಚಾಲುತ್ತಾ ಇದೆ ಕೈಯಿಂದ. ಈ ಬಾರಿ ಎಸ್ಕೆ ಬರ್ತಾ ಇದೆ. ಒಂದೇ ಒಂದು ಎಳೆತ. ಆಹಾ, വിട്ടുകൊടുക്കുന്നില്ല. KL14 വിട്ടുകൊടുക്കുന്നില്ല. ആദ്യ സെറ്റ് വിജയിച്ചിരിക്കുന്നു SK കാസർഗോഡ്. വാട്ട് എ ബ്യൂട്ടിഫുൾ മാച്ച്. ഏകദേശം ഒരു 4-3 മിനിറ്റോടെ നേടുന്ന മത്സരമാണ്. നമുക്കറിയാം, കരുത്തരായ 2 മത്സര ടീമുകൾ തമ്മിലുള്ള പോരാട്ടമാണ്. കാരണം മത്സരത്തിൽ പരാജയം അറിയാത്ത 2 ടീമുകൾ തമ്മിലുള്ള പോരാട്ടമാണ്. സൂപ്പർ സെമി മത്സരമാണ് കാണുന്നത്. യെസ്